ಶ್ರೀರಾಮಚಂದ್ರಮ ಹೇಳಿದಂತಹ ಮಾತಿಗೆ ಪ್ರತಿಯೊಬ್ಬರೂ ಕೂಡ ಹಸ್ತುಮುದ್ರೆಯನ್ನೇ ಒತ್ತಿದವರಿದ್ದಾರೆ. ಯಾಕೆ ಅಂತ ಕೇಳಿದರೆ ಅವನ ಮಾತು ಅಷ್ಟೊಂದು ಗಹನವಾದದ್ದು ಮಾತ್ರವಲ್ಲ, ಅಷ್ಟೊಂದು ಚಿಂತನೆಯಿಂದ ಕೂಡಿದ್ದು ಆಗಿದ್ದರಿಂದ ಪ್ರತಿಯೊಬ್ಬರೂ ಕೂಡ ಇದನ್ನು ಒಪ್ಪಲೇಬೇಕಾದಂತಹ ಸ್ಥಿತಿ ನಮಗೆ ನಿರ್ಮಾಣವಾದದ್ದಂತೂ ಸತ್ಯ. ಯಾವ ಕಾರಣಕ್ಕೂ ಶತ್ರುವನ್ನು ನಿಗ್ರಹಿಸಬೇಕು ಅಂತ ಇದ್ರೆ ಪಾಪಿ ಪಾಪೇನ ಹನ್ಯತೆ ಎನ್ನುವಂತಹ ದಾರಿಯಲ್ಲಿಯೇ ಅವನು ಮಾಡಿದ ಪಾಪವೇ ಅವನನ್ನು ನಾಶ ಮಾಡುವ ಹಾಗಾಗಬೇಕು ಹೊರತು ನಾವು ಕೇವಲ ನಿಮಿತ್ತಕರಾಗಿರಬೇಕು. ಇದು ಸೂರ್ಯವಂಶೀಯನಾದಂತಹ ರಾಮಚಂದ್ರಮ ಹೇಳಿದಂತಹ ಮಾತು. ಹಾಗಾಗಿ ಈ ಕಾಲಕ್ಕೆ ಸೀತೆಯನ್ನು ಒಯ್ದಂತಹ ರಾವಣನಿಗೆ ನಾವು ಸಾರಿ ಹೇಳಬೇಕಾದಂತಹ ಅನಿವಾರ್ಯತೆ ಉಂಟು. ಇನ್ನಾದರೂ ಅವ ಸೀತೆಯನ್ನು ಬಿಟ್ಟುಕೊಡ್ತಾನೆ ಅಂತಾದ್ರೆ ನಮ್ಮಲ್ಲಿ ಯಾವುದೇ ರೀತಿಯ ವೈಷಮ್ಯವನ್ನು ನಾವು ಉಳಿಸಿಕೊಳ್ಳುವುದಕ್ಕಿಲ್ಲ. ಖಂಡಿತವಾಗಿ ಅವನಿಗೆ ಬದುಕುವಂತಹ ಅವಕಾಶವನ್ನು ಕೊಡಲಾಗುತ್ತದೆ. ಸುಗ್ರೀವ ನಮ್ಮ ಚಿಕ್ಕಪ್ಪ ಅಪ್ಪಿತಪ್ಪಿ ಮಾಡಿದಂತಹ ಒಂದು ಕೃತ್ಯದಿಂದ ರಾಮದೇವರು ಬಹಳಷ್ಟು ಕ್ರುದ್ಧರಾದದ್ದು. ಬೆಳ್ಗೊಡೆಯನ್ನು ಎತ್ತಿ ಹಿಡಿದು ನಮ್ಮದ್ದಾದಂತಹ ಒಂದು ಸೇನೆಗೆ ಎದುರಾಗಿ ರಾವಣ ನಿಂತಹ ಹೊತ್ತಿಗೆ, ಆ ಶ್ವೇತಛತ್ರ ಖಂಡನವನ್ನು ಮಾಡಿದಂತಹ ಹೊತ್ತಿಗೆ ನಮ್ಮ ಚಿಕ್ಕಪ್ಪ ಹಾರಿ ಹೋಗಿ ರಾವಣನದ್ದಾದಂತಹ ಕಿರೀಟಗಳನ್ನು ಹೊತ್ತು ತಂದಂತಹ ಕಾಲಕ್ಕೆ ಸಮಾಧಾನ ಪಡಿಸುತ್ತಾ ಸುಗ್ರೀವನಿಗೆ ಎಚ್ಚರಿಕೆಯ ಮಾತನ್ನು ಹೇಳುತ್ತಾ ಇಷ್ಟು ಮಾತನಾಡಿದಂತಹ ರಾಮಚಂದ್ರಮನ ಧೀಮಂತವಾದ ವ್ಯಕ್ತಿತ್ವ ಏನು, ಇದನ್ನು ನಮಗೆ ಅರಿಯುವುದಕ್ಕೆ ಸಾಧ್ಯವಾಯಿತು. ಯಾವ ಕಾರಣಕ್ಕೂ ತುಲ್ಯಾರಿ ಮಿತ್ರತ್ವದ ಒಪ್ಪಂದ ಅದು ಲಂಕೆಗೂ ಮತ್ತು ಕಿಷ್ಕಿಂಧೆಗೂ ಆಗಿದೆ ಅಂತಾದರೆ ನನಗೆ ಲಂಕೆಯ ಅರಸನಾದ ರಾವಣನನ್ನು ಘಾತಿಸುವುದಕ್ಕೆ ಅಧಿಕಾರ ಉಂಟು, ನಿನಗೆ ಅಧಿಕಾರ ಇಲ್ಲ. ನಿನ್ನ ರಕ್ಷಣೆ ಹೊಣೆ ನನಗುಂಟು. ಎಂತಹ ರಾಜಕೀಯ ಸೂಕ್ಷ್ಮತೆಯನ್ನು ರಾಮಚಂದ್ರಮ ಎತ್ತಿ ಹೇಳಿದ. ಹೌದು, ಕೊನೆಗೆ ಸಂಧಾನದ ಮಾರ್ಗಕ್ಕೆ ಒಬ್ಬನನ್ನು ಕಳುಹಿಸಬೇಕು ಎನ್ನುವ ಹಾಗೆ ಸೂಚಿಸಿದಾಗ ನೀನೇ ಯೋಗ್ಯನಾದ ಒಬ್ಬನನ್ನು ಕಳುಹಿಸು ಎನ್ನುವ ಮಾತನ್ನು ರಾಮಚಂದ್ರಮನೇ ಆಡಿದ್ದು. ಆವಾಗ ನಮ್ಮ ಚಿಕ್ಕಪ್ಪನಾದಂತಹ ಸುಗ್ರೀವ ನನ್ನ ಮುಖ ನೋಡಿದ್ದು, ಅಂಗದ ಕುಮಾರ ನೀನೇ ಇದಕ್ಕೆ ಸೂಕ್ತನಾದಂತಹ ವ್ಯಕ್ತಿ. ಯಾಕೆಂತ ಕೇಳಿದರೆ ಒಪ್ಪಂದ ಆದದ್ದು ವಾಲಿಗೆ ಮತ್ತು ರಾವಣನಿಗೆ. ಹಾಗಾಗಿ ವಾಲಿಯ ಮಗನಾಗಿ ನಿನಗೆ ಅಧಿಕಾರ ಇದೆ, ನೀನದನ್ನು ಮಾಡಿ ಬರಬೇಕು ಅಂತ ಹೇಳಿದ. ಹಾಗಾದರೆ ನನಗೆ ಇಂತಹ ಸೂಚನೆಯನ್ನು ಕೊಟ್ಟವ ಭಾನುಸುತನಾದಂತಹ ಯಾವ ಸುಗ್ರೀವ, ಹೀಗೆ ಮಾಡುವಂತ ನಿರ್ದೇಶನ ಕೊಟ್ಟವ ಭಾನುವಂಶೀಯನಾದಂತಹ ಶ್ರೀರಾಮಚಂದ್ರಮ. ಹಾಗಾಗಿಯೇ ಇವರ ಅಪ್ಪಣೆಯನ್ನು ಸ್ವೀಕರಿಸಿ ನಾನು ಭಾನು ಮಾರ್ಗವನ್ನೇ ಅಡರಿ ಲಂಕೆಗೆ ಬಂದು ಇಳಿದವ. ಆಹಾ, ಎಂತಹ ದೃಶ್ಯವನ್ನು ಕಾಣ್ತಾ ಇದ್ದೇನೆ. ಎತ್ತ ನೋಡಿದರೂ ಕನಕಲಂಕೆ ಎನ್ನುವುದಕ್ಕೆ ಬಹಳಷ್ಟು ಸ್ಪಷ್ಟವಾದಂತಹ ನಿದರ್ಶನಗಳು ಕಾಣಿಸ್ತಾ ಉಂಟು. ಎಲ್ಲೆಲ್ಲಿ ನೋಡಿದರೂ ಸಂಪದ್ಭರಿತವಾದಂತಹ ಭೂಮಿ ಲಂಕೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಹಾಗಂತ ಅತ್ತ ಇತ್ತ ಸುತ್ತ ಮುತ್ತ ನಾನು ತಿರುಗಿ ನೋಡಿದೆ ಅಂತಾದರೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ನನ್ನನ್ನು ನೋಡುವುದಕ್ಕೆ ಆರಂಭಿಸಿದ್ದಾರೆ. ಒಂದು ಮಾತುಂಟಲ್ಲ, ದೃಷ್ಟಿಯಂತೆ ಸೃಷ್ಟಿ ಎನ್ನುವ ಹಾಗೆ. ಕೆಲವರಂತೂ ನನ್ನನ್ನು ನೋಡುವಾಗ ಆಶ್ಚರ್ಯಚಕಿತರಾಗಿದ್ದಾರೆ, ಇನ್ನೂ ಕೆಲವರು ಹೌಹಾರುತ್ತಾ ಇದ್ದಾರೆ. ನಾನು ಅದಕ್ಕಿಂತಲೂ ಹೆಚ್ಚಾಗಿ ನೋಡ್ತಾ ಇದ್ದೇನೆ, ಏನು ಆಶ್ಚರ್ಯ, ಈ ಮಾನಿನಿಯರಿಗೆ ಏನಾಗಿದೆ, ಯಾಕೆ ಇವರು ಸೀರೆಗಳನ್ನು ಅಡಗಿಸ್ತಾ ಇದ್ದಾರೆ? ನನ್ನನ್ನು ನೋಡಿದಂತಹ ಲಂಕೆಯ ಸ್ತ್ರೀಯರೆಲ್ಲ ಯಾಕೋ ಸ್ವಲ್ಪ ಹೆದರಿದ ಹಾಗೆ ಕಾಣುತ್ತಾ ಉಂಟು. ಒಣಗುವುದಕ್ಕೆ ಹಾಕಿದಂತಹ ಬಟ್ಟೆಗಳನ್ನು ಎತ್ತಿ ಒಳಗೆ ಓಡಿಕೊಂಡು ಹೋಗ್ತಾ ಇದ್ದಾರೆ.
ಯಾಕಪ್ಪ, ಮಾನಿನಿಯರ ಹಾನಿಯನ್ನು ಮಾಡಿದಂತಹ ಯಾವ ಕೃತ್ಯವನ್ನು ನಾನು ಮಾಡಿದ್ದೇನೆ? ನನ್ನ ಬಗ್ಗೆ ನಾನು ಆತ್ಮಾವಲೋಕನವನ್ನು ಮಾಡುತ್ತಾ ಸಾಗಿದ್ದು. ಈಗ ಅರ್ಥ ಆಯಿತು, ಇದು ಹಿಂದಿನ ಮಾರಿಗಂಜಿ ಇವರು ಹೆದರಿ ಮಾಡುತ್ತಾ ಇರುವಂತಹ ಪ್ರಕ್ರಿಯೆ. ನನ್ನ ಭಾವನಾದಂತಹ ಹನುಮಂತ ಸೀತಾನ್ವೇಷಣೆಗಾಗಿ ಇಲ್ಲಿಗೆ ಬಂದದ್ದುಂಟು. ಆ ಕಾಲದಲ್ಲಿ ಅವನನ್ನು ಹೆಡೆಮುರಿ ಕಟ್ಟಿ ಅವನದ್ದಾದಂತಹ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ಅವನಿಗೆ ಬೆಂಕಿ ಕೊಟ್ಟಂತಹ ಸಂದರ್ಭದಲ್ಲಿ ಇಡೀ ಲಂಕೆಯನ್ನೇ ಅವ ಸುಟ್ಟವ ಇದ್ದಾನೆ. ಈ ಘಟನೆಯನ್ನು ನೆನಪಿಸ್ತಾ ನಮ್ಮ ಮಂಗ ಜಾತಿಗಳಲ್ಲಿ ಗುರುತು ಹಿಡಿಯುವುದಕ್ಕೆ ಕಷ್ಟ. ಯಾವ ಮಂಗ, ಯಾರು ಮುದಿಮಂಗ, ಯಾರು ಮರಿಮಂಗ ಅಂತ ಅರ್ಥ ಆಗುವುದಿಲ್ಲ. ಬಹುಶಃ ನನ್ನನ್ನು ನೋಡಿ ಹನುಮಂತನನ್ನು ಕಲ್ಪಿಸಿದ್ದಿರಬೇಕು. ಅಲ್ಲದೇ ಇದ್ರೆ ಇವರೆಲ್ಲ ಬಟ್ಟೆಗಳನ್ನು ಒಣಗುವುದಕ್ಕೆ ಹಾಕಿದ್ದನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಕಾರಣ ಏನು? ಅಲ್ಲ, ನನಗೆ ಅರ್ಥ ಆಯಿತು. ಅದೇ ಸ್ಪಷ್ಟ ಸೂಚನೆಯಲ್ಲಿ ಅವರು ಹೀಗೆ ಮಾಡಿದ್ದು ಉಂಟು. ಒಮ್ಮೆ ಮುಂದೆ ಹೋಗ್ತಾರೆ, ಕೆಲವರು ಒಮ್ಮೆ ಹಿಂದೆ ಬರ್ತಾರೆ. ಯಾಕಂದ್ರೆ ಆ ಮಂಗ ಹೌದು ಅಂತ ಆದ್ರೆ ಅವನ ಬಾಲ ಸುಟ್ಟಿದ್ದಾರಲ್ಲ, ಇವನ ಬಾಲದ ಗೊಂಡೆಯಲ್ಲಿ ಏನಾದರೂ ಸುಟ್ಟ ಛಾಯೆ ಉಂಟು ಅಂತ ನೋಡುವುದು ಇವರು. ನಾನು ಅವರು ಬಂದಾಗ ಬಾಲವನ್ನು ಎತ್ತಿ ಹಿಡಿದೆ, ಇದು ಅದಲ್ಲ ಅಂತ ಆಗುವಾಗ ಈಗ ತೃಪ್ತಿ ಆಯ್ತು ಅವರಿಗೆ. ಹಾಗೆ ಮುಂದುವರೆದು ಬಂದೆ ಅಂತ ಆದ್ರೆ ಈ ಮಕ್ಕಳನ್ನು ನೋಡಿದ್ರಂತೂ ನನಗೆ ಬಹಳಷ್ಟು ಆಶ್ಚರ್ಯ ಕಾಣುವುದು. ಮಕ್ಕಳ ಮನಸ್ಸು ರಕ್ಕಸರದ್ದಾದ್ರೇನು, ಯಾರದ್ದಾದ್ರೇನು, ಎಷ್ಟು ಒಳ್ಳೆಯದು ಅಂತ ಈ ಮಕ್ಕಳನ್ನು ಕಾಣುವಾಗ ನನಗೆ ಆಶ್ಚರ್ಯ ಆಗುವುದು. ನಾನು ಬಂದದ್ದನ್ನು ನೋಡಿ ನನಗೆ ಬಾಳೆಹಣ್ಣನ್ನು ಸುಳಿದು ಕೊಡ್ತಾ ಇದ್ದಾರೆ, ನೀನು ತಿನ್ನು ಅಂತ. ಮಂಗಗಳನ್ನು ಕಂಡಾಗ ಮಕ್ಕಳಿಗೆ ಬಹಳ ಇಷ್ಟ. ಯಾಕಂದ್ರೆ ಮಂಗಗಳ ಬುದ್ಧಿ ಅಲ್ವ ಮಕ್ಕಳಿಗೂ ಇರುವುದು. ಹಾಗಾಗಿ ಚೇಷ್ಟೆ ಅಂದರೆ ಮಕ್ಕಳು, ಚೇಷ್ಟೆ ಅಂದರೆ ಮಂಗ. ಬಹುಶಃ ಈ ಸಾಮ್ಯತೆ ಇದ್ದದ್ರಿಂದಲೇ ನನ್ನನ್ನು ನೋಡಿ ನನಗೆ ಅವರು ಹಣ್ಣುಗಳನ್ನು ಕೊಡ್ತಾ ಇದ್ದಾರೆ. ಈ ಕಡೆ ನೋಡಿದರೆ ಓಹೋ ವ್ಯಾಪಾರಿಗಳು, ಇವರ ಬುದ್ಧಿ ಯಾವತ್ತೂ ಸರಿಯಾಗಲಿಕ್ಕಿಲ್ಲ. ಎಲ್ಲಿಯಾದರೂ ನಮಗೆ ನಷ್ಟ ಆದರೆ ಅಂತ ಹೇಳಿಕೊಂಡು ಈ ಮಂಗ ಒಳಗೆ ಬಂದರೆ ನಮ್ಮದಾದ ವಸ್ತುಗಳೆಲ್ಲ ಚಾನಹಾನಿ ಆಗ್ತದೆ ಅಂತ ಹೇಳಿಕೊಂಡು ಬಾಗಿಲು ಹಾಕುವುದಕ್ಕೆ ನೋಡ್ತಾ ಇದ್ದಾರೆ. ಯಾವ ಬಾಗಿಲನ್ನು ಎಳೆದಿದ್ದಾರೋ ಅಂತಹ ಬಾಗಿಲನ್ನು ಮತ್ತೆ ಮೇಲಕ್ಕೆ ಎತ್ತಿ ಅಲ್ಲಿರುವ ಭರಣಿಗೆ ಕೈ ಹಾಕಿ ಅಷ್ಟು ಸಕ್ಕರೆ ಹಿಡಿದು ಯಾರು ನಮಗೆ ಬಾಳೆಹಣ್ಣು ಕೊಟ್ಟಿದ್ದಾರೋ ಆ ಮಕ್ಕಳಿಗೆಲ್ಲ ಹಂಚಿದ್ದೇನೆ, ತಿನ್ನಿ ಮಕ್ಕಳೇ. ಇವರಿಗೆ ಅಂಗಡಿ ಪೂಜೆ ಮಾಡಲಿಕ್ಕೆ ದರಿದ್ರ ಬಂದ್ರೆ ನನ್ನ ಲೆಕ್ಕದಲ್ಲಿ ತಿನ್ನಿ. ಸಂತೋಷದಿಂದ ಮಕ್ಕಳಂತೂ ಆಚೆಗೆ ಹೋಗಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಪ್ರಕ್ರಿಯೆ ಹೌದು ಅಂತ ಆದರೆ ನಾನು ಬಂದ ಉದ್ದೇಶ ನನಗೆ ಬಹಳಷ್ಟು ಸ್ಪಷ್ಟ ಇದೆ. ನಾನು ಲಂಕೇಶನಾದ ರಾವಣನನ್ನು ಕಾಣಬೇಕು. ಆ ಕಾರಣಕ್ಕಾಗಿಯೇ ಧಾವಿಸಿ ಬಂದೆ ಅಂತ ಆದ್ರೆ ಲಂಕೆಯ ಮಹಾದ್ವಾರಕ್ಕೆ ಬಂದಿದ್ದೇನೆ. ಒಳಗೆ ಹೋಗಬೇಕು ಅಂತ ಆಲೋಚನೆ ಮಾಡ್ತೇನೆ. ತಡೆಯುತ್ತಾ ಇದ್ದಾರಲ್ಲ ಈ ಭಟರು, ಸುಮ್ಮನೆ ಬಿಡ್ಬೇಕಾ ಇವರನ್ನು? ಇಲ್ಲ ಇವರಿಗೆ. ಯಾಕಂದ್ರೆ ಇಲ್ಲಿ ಇರುವವರೆಲ್ಲ ಸ್ವಲ್ಪ ಕಂಠಪೂರ್ತಿ ಕುಡಿಯುವ ಅಭ್ಯಾಸದವರೇ ಅಂತ ಸ್ಪಷ್ಟ. ಹಾಗಿದ್ದರೂ ನನ್ನನ್ನು ತಡೆಯುವುದಕ್ಕೆ ಪ್ರಯತ್ನಿಸ್ತಾನೆ ಅಂತಾದ್ರೆ ತಡೆದ ಬಾಗಿಲ ಭಟರ ಮಂಡೆಯ ಹಡೆದು ಹಾಕಿದ್ದೇನೆ. ಬಿದ್ದಿದ್ದಾರೆ ಕೆಳಗೆ. ಒಳ ಪ್ರವೇಶ ಮಾಡಿದೆ. ಓಹೋ ಹೋ, ಎಂತಹ ವೈಭವ ಕಾಣುತ್ತಾ ಉಂಟು. ಇಲ್ಲಿ ನೋಡಿದರೆ ಬಹಳಷ್ಟು ಜನ ಸೇರಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ. ನನ್ನನ್ನು ನೋಡಿ ನನ್ನತ್ತ ದೃಷ್ಟಿಯನ್ನು ನೆಟ್ಟು ಒಂದು ಬಗೆಯಿಂದ ಗೊಂದಲಕ್ಕೆ ಒಳಗಾದವರ ಹಾಗೆ ಕಾಣ್ತಾ ಇದ್ದಾರೆ. ಆದರೆ ಯಾರು ಒಬ್ಬರು ಎದ್ದು ನಿಂತು ನನ್ನನ್ನೊಂದು ಮಾತಾಡುವ ಸೌಜನ್ಯವನ್ನು ತೋರಿಸ್ತಾ ಇಲ್ಲ. ಇದು ವಿಚಿತ್ರ ಕಾಣಿಸುವುದು. ಅಲ್ಲ, ಇರಲಿ, ಅವರಿಗೆ ಗೊತ್ತುಂಟು ಬಂದವರು ಆ ಕಡೆಯಿಂದ ಅಂತ ಹೇಳಿ ಒಂದು ಬಗೆಯ ಭಯವೂ ಇರಬಹುದು, ಅಲ್ಲದಿದ್ರೆ ತಾತ್ಸಾರವೂ ಇರಬಹುದು.
ಕಾರ್ಯಗೌರವದಿಂದ ಬಂದಂತಹ ನಾನು ಯಾವ ಕಾರಣಕ್ಕೂ ನನ್ನ ಸ್ವಾಮಿಯ ಗೌರವಕ್ಕೆ ಕುಂದಾಗುವ ಹಾಗೆ ವ್ಯವಹಾರ ಮಾಡಲಿಕ್ಕಿಲ್ಲ. ಅಷ್ಟು ಮಾತ್ರ ಅಲ್ಲ, ಹಾಗೆ ಆಯಿತು ಅಂತ ಆದರೆ ಅದನ್ನು ಸಹಿಸಿಕೊಳ್ಳುವವನು ಅಲ್ಲ. ಏನು ಮಾಡೋಣ? ಇವರು ನನಗೇನು ಕೊಡದೇ ಇದ್ದೀರೇನಂತೆ. ಇವರ ಚಿತ್ತವನ್ನು ನನ್ನತ್ತ ಸೆಳೆಯುವುದಕ್ಕೆ ನನ್ನಲ್ಲಿ ಮಾರ್ಗ ಇಲ್ವ? ನನಗೆ ಇವರ ಆಸನದ ಹಂಗೇನು, ನನ್ನ ಸ್ವಂತ ಆಸನ ಉಂಟಲ್ಲ, ಹಾಗಾಗಿ ತಡ ಮಾಡುವುದಿಲ್ಲ. ಹೇಗೆ ಹೇಗೆ ಈ ಬಾಲವನ್ನೇ ಸುರುಟಕ್ಕೆ ಕುಳಿತುಕೊಳ್ತೇನೆ. ಬೆಳೆದಷ್ಟು ಬೆಳೆಯುವಂತಹ ನನ್ನ ಬಾಲದ ಮೊನೆಯನ್ನು ಬೆಳೆಸಿ ಆ ಮೂಲಕವಾಗಿ ಎತ್ತರದ ರಾಶಿ ಆಗುವ ಹಾಗೆ ಮಾಡಿದ್ದೇನೆ. ಈ ಬಾಲದ ರಾಶಿಯನ್ನು ಏರಿ ಕುಳಿತುಕೊಳ್ಳುತ್ತೇನೆ. ನೋಡೋಣ. ಮಾತಾಡುವವರೀಗ ಮಾತಾಡಲೇಬೇಕು. ಯಾಕೆ ಅಂತ ಕೇಳಿದರೆ ಇಲ್ಲಿ ಕೂತವನ ಎತ್ತರದ ಆಸನ ಅಂತ ಯಾವುದುಂಟು ಅದಕ್ಕಿಂತಲೂ ಒಂದು ಗೇಣು ಹೆಚ್ಚಿನದ್ದು ನಮ್ಮದು. ನೋಡೋಣ, ಯಾರಾದರೂ ಇದ್ದಾರು? ಸುಮ್ಮನೆ ಕೂತುಕೊಳ್ತೇನೆ. ನೋಡೋಣ. ಇದು ಕೇವಲ ಪ್ರಹಸ್ತನಿಗೆ ಸಂಬಂಧಪಟ್ಟಂತ ವಿದ್ಯಮಾನ ಅಲ್ಲ, ವಿಚಾರ ಅಲ್ಲ. ಆ ಪ್ರಕರಣ ನಡೆದ ಮೇಲೆ ಲಂಕೆಯ ಪ್ರತಿಯೊಬ್ಬ ಪ್ರಜೆಯು ವಿಚಾರ ವಿಮರ್ಶೆ, ಗಹನವಾದ ಚರ್ಚೆ, ವಾದ ವಿವಾದ ಇತ್ಯಾದಿಗಳಲ್ಲಿ ಮಗ್ನರಾಗಿದ್ದಾರೆ. ಒಂದು ಕಪಿ ನಿರಾಯಾಸವಾಗಿ ಲಂಕೆಯನ್ನು ಪ್ರವೇಶ ಮಾಡುವುದೆಂದರೇನು? ಭಾಗ್ಯ ದೇವತೆಯಾದಂಥ ಲಂಕಿಣಿಯನ್ನು ಸಾಯಬಡಿಯುವುದು ಅಂತ ಹೇಳಿದರೇನು? ಸೀತೆಯನ್ನು ಸರ್ಪಗಾವಲನ್ನು ಮೀರಿ ಸಂಧಿಸುವುದೆಂದರೇನು? ಅವಳಿಗೆ ರಾಮನು ಕೊಟ್ಟ ಕುರುಹನ್ನು ಅನ್ಯರಿಗೆ ತಿಳಿಯದ ಹಾಗೆ ಹಸ್ತಾಂತರಿಸುವುದೆಂದರೇನು? ಅಲ್ಲಿಂದ ಮತ್ತೇನನ್ನೋ ಸಂಗ್ರಹಿಸುವುದೆಂದರೇನು? ಸರಮ ತ್ರಿಜಟೆಯರು ನಮಗೆ ಆಡಿದ್ರಲ್ಲ, ಇಷ್ಟೆಲ್ಲ ವ್ಯವಹಾರ ಅಲ್ಲಿ ಆಗಿದೆ ಅಂತ. ಆ ಬಳಿಕ ಕನಕ ಲಂಕೆಯ ಉದ್ಯಾನವನವನ್ನು ನಾಂದಿ ಕ್ಷೇತ್ರವನ್ನಾಗಿ ಮಾಡಿಕೊಂಡು, ಯಾವುದಕ್ಕೆ ನಾಂದಿ ಕ್ಷೇತ್ರ? ಊರು ಸುಡುವ ಪ್ರಕ್ರಿಯೆಗೆ ನಾಂದಿ ಕ್ಷೇತ್ರ. ಆ ಬಳಿಕ ಸಮಸ್ತ ಲಂಕೆಯನ್ನು ಅಗ್ನಿಗಾಹುತಿ ಕೊಡುವುದೆಂದರೇನು? ಈ ವಿಚಾರ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಭೀತಿಯ ಬೀಜವನ್ನು ಬಿತ್ತಿದೆ. ಆ ಬೀಜಕ್ಕೆ ಅಂಕುರಾರ್ಪಣವಾಗಿದೆ, ಅದು ಚಿಗುರಿದೆ, ಅದು ಈಗ ಬೆಳೆದು ಮರವಾಗಿ ನಿಂತಿದೆ. ಈಗ ನಮಗೆ ಭಾವಿಸದೆ, ಯೋಚಿಸದೆ, ಹಿಂದು ಮುಂದೆ ಎಣಿಸದೆ ಯಾವುದನ್ನು ಮಾಡುವುದಕ್ಕೂ ಸಾಧ್ಯವಿಲ್ಲದ ಪರಿಸ್ಥಿತಿ. ಮೇಲಾಗಿ ನಾನು ಪ್ರಹಸ್ತ, ರಾವಣನಿಗೆ ಸಂಬಂಧದಲ್ಲಿ ಸೋದರ ಮಾವ. ಈ ಸಂಬಂಧವನ್ನು ಇಟ್ಟುಕೊಂಡು ವ್ಯವಹರಿಸುವಾಗ ಎರಡೆರಡು ಕರ್ತವ್ಯ ಪ್ರಜ್ಞೆ ನಮಗೆ.
ಒಂದು ಶರೀರ ಸಂಬಂಧ, ರಕ್ತ ಸಂಬಂಧ. ಆ ಹಿರಿತನದ ಆಧಾರದಲ್ಲೂ ನಾವು ರಾವಣನಿಗೆ ಆಪ್ತ ಸಮಾಲೋಚನೆಯನ್ನು ಹೇಳಬೇಕಾದವರೇ. ಗೂಢವಾದಂಥ ಸಂಗತಿಗಳನ್ನು ಚರ್ಚಿಸಿ ಅದನ್ನು ಬಹಿರಂಗಗೊಳಿಸುವ ಪ್ರಯತ್ನವನ್ನು ಮಾಡಬೇಕಾದವರೇ. ಅದರ ಜೊತೆಗೆ ಸಮಗ್ರ ಲಂಕೆ ಎನ್ನುವಂಥ ದಾನವರ ಆಡುಂಬಲವಾದ ಸಾಮ್ರಾಜ್ಯದ ಒಬ್ಬ ಮಂತ್ರಿಯೂ ಆಗಿದ್ದೇನಲ್ಲ. ಏಕಕಾಲದಲ್ಲಿ 2 ಕೆಲಸಗಳನ್ನು ನಿಭಾಯಿಸಲೇಬೇಕಾದ ಹೊಣೆಗಾರಿಕೆ ಇರುವುದರಿಂದ ನಾನಂತೂ ಬಳಿಕ ಯೋಚಿಸಿಯೇ ಕಾರ್ಯೋನ್ಮುಖನಾಗಬೇಕಾಗಿದೆ. ಈಗ ಕಂಡನಲ್ಲ, ಉಳಿದವರು ನೋಡಿದ್ರಲ್ಲ, ನಮ್ಮ ಸಭಾಸ್ಥಾನವನ್ನು ಪ್ರವೇಶ ಮಾಡಿದುದು ಮಾತ್ರವಲ್ಲದೆ ಯಾವುದೇ ಬಿಗುಮಾನವೂ ಇಲ್ಲದ ಹಾಗೆ ನಡೆಯುತ್ತಾ ಬಂದುದಷ್ಟೇ ಅಲ್ಲದೆ ತನ್ನ ಬಾಲವನ್ನೇ ಸುರುಟಿಕ್ಕಿ ಅದನ್ನು ಆಸನ ಮಾಡಿ ಇದೊಂದು ಕೂತುಕೊಂಡಿದೆ. ಹಾಗಾದರೆ ನಗರ ದಹನದ ಕಪಿಯ ಮೋಡಿಯ ಮಿಗಿಸುತ್ತಿದೆ. ಮುಖ ನೋಡಿದರೆ ಕಾಣುವುದಿಲ್ವೋ? ಎಂತಹ ಕೆಂಡದ ಹಾಗೆ ನಿಗಿನಿಗಿಸುವ ಕಣ್ಣುಗಳು, ಯಾವುದೋ ಪೂರ್ವದ್ವೇಷವನ್ನು ಪ್ರತೀಕಾರದ ವಾಂಛೆಯನ್ನು ಕಣ್ಣುಗಳಿಗೆ ರವಾನಿಸಿದ ಹಾಗೆ ಪಲ್ಲಟಿಸಿದ ಹಾಗೆ ಕಾಣಿಸ್ತದೆ. ಎಲ್ಲ ಅಲ್ಲೇ ತುಂಬಿಕೊಂಡಿದೆ ಅಂತ. ಮೂಗಿನ ಹೊಳ್ಳೆಗಳು ಪದೇ ಪದೇ ಅಲ್ಲಾಡುವುದನ್ನು, ವಿಕಸನ ಅಕುಂಚನಗೊಳ್ಳುವುದನ್ನು ಕಾಣಕೂಡದು. ಮೈಯ ರೋಮರಾಜ್ಯಗಳೆಲ್ಲ ನಿವಿರಿ ನಿಂತಿದ್ದಾವೆ. ಮುಷ್ಟಿಯನ್ನು ಬಿಗಿ ಮಾಡುವುದರಲ್ಲಿ ಸ್ನಾಯುಗಳು ಎಳೆತಕ್ಕೆ ಒಳಪಟ್ಟು ಕರಕರ ಶಬ್ದ ಕೇಳ್ತದೆ. ಹಾಗಾದರೆ ಇದಿಷ್ಟು ಆವೇಶದಲ್ಲಿ ಕೂತುಕೊಳ್ಬೇಕು ಅಂತಾದರೆ ಆ ನಗರ ದಹನವನ್ನು ಗೈದ ಕಪಿಯ ವಂಶದ್ದೋ ಅಲ್ಲ, ಅದೇ ಪರಂಪರೆಯನ್ನು ಮುಂದುವರಿಸುವುದಕ್ಕಾಗಿಯೇ ಹುಟ್ಟಿಕೊಂಡದ್ದು ಅಲ್ಲ, ಅದೇ ಮಾಡಿದ ಕೆಲಸವನ್ನು ಪುನಃ ಮಾಡುತ್ತದೋ? ದೇವರೇ, ನಮಗೆ ಹೆದರಿಕೆ ಅದು. ಮೊನ್ನೆ ಬೆಂಕಿ ಕೊಟ್ಟದ್ದನ್ನು ಸರಿ ಮಾಡಲಿಕ್ಕೆ ಬಹಳ ಕೆಲಸ ಆಯಿತು ನಮಗೆ. ಮತ್ತೆ ವಿಶ್ವಕರ್ಮನ ಮೊರೆ ಹೋಗಿ ಶುಕ್ರಾಚಾರ್ಯರಿಂದ ಹೇಳಿಸಿ ಅವರಿಗೆ ಈಗ ವ್ಯವಧಾನ ಇಲ್ಲ ಅಂತ ಹೇಳುವ ಮಾತನ್ನು ಕೇಳಿಸಿಕೊಂಡು ಶುಕ್ರಾಚಾರ್ಯರ ಒತ್ತಾಯದಿಂದ ಮತ್ತೆ ಮರು ನಿರ್ಮಾಣ ಆಯಿತು. ಪುನಃ ಬೆಂಕಿ ಕೊಟ್ಟರೆ ಯಾರಪ್ಪ, ನಮಗಂತೂ ಪ್ರಾಯ ಆಯಿತು. ಹುಡುಗರಂತೂ ಕತ್ತಿ ಮಸೀತಾ ಇದ್ದಾರೆ. ಯಾವಾಗ 10 ತಲೆಯ ರಾವಣ ಪ್ರಭು ಆಜ್ಞೆ ಕೊಡ್ತಾರೋ ಹೊಡೀರಿ, ಕಡೀರಿ, ತಲೆ ತೆಗೀರಿ ಅಂತ ಆದೇಶ ಕೊಡ್ತಾರೋ ಅಂತ ಅವರು ಕಾಯ್ಲಿಕ್ಕಾಯ್ತು. ಕೆಲಸ ಮಾಡಲಿಕ್ಕಿಲ್ಲ. ಅವರ ಹಿಂದೆ ಕೆಲವರು ಪ್ರೋತ್ಸಾಹ ಕೊಡಲಿಕ್ಕೆ, ನೀವು ಹೊಡೀರಿ, ನಾವು ಹಿಂದೆ ಇದ್ದೇವೆ ಅಂತ. ಅವರು ಸಿಕ್ಕಿ ಬಿದ್ದ ಮೇಲೆ ಹಿಂದೆ ಇರುವವರು ಯಾರೂ ಇಲ್ಲ. ಅವರ ಭವಿಷ್ಯವೂ ಹಾಳಾಯಿತು. ಇವರ ಮಾತು ಕೇಳಿ ರಟ್ಟೆ ಅರಳಿಸಿ ಕೊತನೆ ಕುದಿಯುವಂಥ ರಕ್ತದ ಕಾಂತಿಯಲ್ಲಿ ಏನೇನೋ ದುಡುಕು ಕೆಲಸ ಮಾಡಿ ಅಮ್ಮನ ಶುಶ್ರೂಷೆ ಮಾಡಲಿಕ್ಕೂ ಜನ ಇಲ್ಲ, ಅಪ್ಪನಿಗೆ ಬಡತನದಲ್ಲಿ ಸಹಾಯ ಮಾಡಲಿಕ್ಕೂ ಜನ ಇಲ್ಲ. ಇವ ಹೋಗಿ ಕಾರಾಗೃಹದಲ್ಲಿ ಸಿಕ್ಕಿ ಬೀಳಲಿಕ್ಕಾಯ್ತು. ಇವರು ಪ್ರಚೋದಿಸಿದ್ರಲ್ಲ, ಹೊಡೀರಿ, ಬಿಡಬೇಡಿ ಅವರನ್ನು, ಅವರು ತೆಗೆದುಹಾಕಿದವರು ಅಂತ ಅವರನ್ನು ಪ್ರಚೋದಿಸಿ ಬಿಟ್ರಲ್ಲ. ಇವರು ಹಿಂದೆ ಸುಭಗರಾಗಿ ನಿಂತರು. ನಮ್ಮ ಪರಿಸ್ಥಿತಿ ಹಾಗಾಗಿದೆ. ಹಾಗಾಗಿ ಹೇಗಾದರೂ ಈ ಬಂದದ್ದನ್ನು ಸಂಭಾಳಿಸಿ ಅಲ್ಲಿಂದಲ್ಲಿಗೆ ಒಪ್ಪಿಸಿ ಮೆಲ್ಲ ಜಾರಿಸಿ ಬಿಟ್ಟರೆ ಪ್ರಸಂಗ ನಾಜೂಕಿನಲ್ಲಿ ಮುಗಿದೀತು ಅಂತ ಕಾಣ್ತದೆ. ಒಮ್ಮೊಮ್ಮೆ ಯೋಚನೆ ಮಾಡಿದ್ದುಂಟು ನಾವು, ನಮ್ಮ ಸ್ಥಿತಿ ಹೇಗಿರಬೇಕು. ನಮಗೆ 3 ದಾರಿ ಉಂಟು. ಒಂದು, ನಿರ್ಲಿಪ್ತರಾಗಿ ಕೂತುಕೊಳ್ಳುವುದು, ಆ ಕಡೆಯೂ ಬೇಡ ಈ ಕಡೆಯೂ ಬೇಡ, ಅದು ನಮಗೆ ಸಮ್ಮತ ಅಲ್ಲ. ಇನ್ನೊಂದು, ಆ ಕಡೆಗೆ ಹೋಗುವುದು, 2ನೇ ದಾರಿ. ಅದಂತೂ ನಮ್ಮ ಜೀವಮಾನದಲ್ಲಿ ನಾವು ಯೋಜಿಸಿದ್ದಲ್ಲ. ಹಾಗಾದರೆ ಉಳಿದದ್ದು ಕೊನೆಯ ದಾರಿ, ಇದನ್ನೇ ಒಪ್ಪಿಕೊಳ್ಳುವುದು. ಕಣ್ಣು ಮುಚ್ಚಿ ಇದನ್ನೇ ಅಂಗೀಕರಿಸಿದ್ದೇವೆ. ಸಾವೋ ಉಳಿವೋ, ಕೆಟ್ಟದ್ದೋ ಒಳ್ಳೆಯದ್ದೋ ಅಂತೂ ಭೂಮಿಗೆ ಬಿದ್ದಾಗಿದೆ ಅಲ್ಲ, ಬಿದ್ದಾಗೆ ಉಳಿಲಿಕ್ಕಿಲ್ಲಲ್ಲ. ಆ ಕಾರಣದಿಂದ ಹೋಗುವ ಕಾಲ ಇದೆ ಅಂತಾದರೆ, ಇದೇ ಮುಹೂರ್ತ ಅಂತಾದರೆ ಹೋಗಿಬಿಡುವ ಅಂತ ಇವನನ್ನೇ ಸಮರ್ಥಿಸಿ ನಿಂತದ್ದು. ಅಂತೂ ನಗರ ದಹನದ ಕಪಿಯ ಮೋಡಿಯ ಮಿಗಿಸುವ ಹಾಗೆ ಕಾಣಿಸ್ತದೆ. ಮುಖದಲ್ಲಿ ಒಗರು ಕಾಣಿಸ್ತದೆ, ಮುಖದಲ್ಲಿ ಪೊಗರು ಕಾಣಿಸ್ತದೆ, ಚಿಗುರು ಪ್ರಾಯ ಉಂಟು ಅಂತ ಗೊತ್ತಾಗುತ್ತದೆ. ನೋಡುವ, ಚಂದ ಮಾತಾಡಿದೆ. ಯಾರಪ್ಪ ಇಲ್ಲಿ ತೋರಿಸಿ, ಅವರು ನಮ್ಮ ನೋಡಬೇಕು. 5 ತಲೆಯವರು, 4 ತಲೆಯವರು, 3 ತಲೆಯವರು, ಇನ್ನು 10 ತಲೆಯವರು ಯಾರಿದ್ದಾರೆ ಅಂತ ಅವನೊಳಗೆ ಮಾತಾಡುವುದನ್ನು ಕೇಳಿದ್ದೇವೆ ನಾವು. ಹಾಗಾದರೆ ಮಾತಿಗೆ ಒದಗುತ್ತದೆ ಅಂತ ಆಯ್ತಲ್ಲ. ಪ್ರಾರಂಭ ಮಾಡುವ, ನೋಡುವ. ನಾನು ಮಂತ್ರಿಯಾದದ್ದು ಸಾರ್ಥಕ ಆಗಬೇಕು. ಲಂಕೆಯ ರಾವಣೇಂದ್ರ ಕೊಟ್ಟ ಅನ್ನ ತಿಂದದ್ದು ಸಾರ್ಥಕ ಆಗಬೇಕು. ಈ ಕಪಿಯಿಂದ ಏನು ಹಾನಿ ಆಗದ ಹಾಗೆ ಇದನ್ನು ಸಂಭಾಳಿಸಿಕೊಳ್ಳಿಸಬೇಕು. ಅಲ್ಲಿಗೆ ನಾನು ಮಂತ್ರಿ ಆದದ್ದಕ್ಕೆ ಸಾರ್ಥಕವಾಯಿತು. ಆದ್ದರಿಂದ ಸ್ವಲ್ಪ
ನಗೆ ಬರುವುದಿಲ್ಲ, ಒಳಗೆ ದಿಗಿಲುಂಟು, ಹೆದರಿಕೆ ಉಂಟು. ಹಾಗೆಂದು ಮಂದಹಾಸದಿಂದ ಮಾತನಾಡಿಸಿದರೆ ಮಂದವಾದೀತು ಅದರ ಗಮನ ಅಂತ ನಮ್ಮ ಆಲೋಚನೆ. ಎಂತಹ ತೀವ್ರವಾದ ಉದ್ದೇಶ ಹೊಂದಿದವರನ್ನು ಕೂಡ ಮಂದಸ್ಮಿತವಾದಂಥ ವದನ ತಣ್ಣಗಿನ ಸ್ಥಿತಿಗೆ ತರುವುದಿಲ್ವೇ? ಅದನ್ನೇ ಯೋಚಿಸಿ, ಓಯ್ ಯಾರಪ್ಪ ನೀನು? ವಾನರ, ಮರ್ಕಟ, ಕೋಡಗ, ಚಪಲಸ್ತಿಕುರ, ಪ್ಲವಂಗ, ಹೀಗೆ ನಾನಾ ಹೆಸರುಗಳಿಂದ ಕರೆಯಬಹುದಾದ ಆದರೆ ಏಕಜೀವಿ ತಾನೇ ಆಗಿರುವ ಕಪ್ಪಿ ನೀನಾಗಿದ್ದಿ. ಹೌದು. ಇದ್ದಕ್ಕಿದ್ದ ಹಾಗೆ ನಮ್ಮ ಸಭೆಯನ್ನು ನೀನು ಪ್ರವೇಶ ಮಾಡಿದೆ. ಈ ಪ್ರವೇಶ ಮಾಡಿದ ವೈಖರಿ ನಮಗೆ ಇಷ್ಟವಾಗಿದೆಯೋ ಇಲ್ವೋ ಅದು ಬೇರೆ ಮಾತು. ಯಾಕಂದರೆ ನೀನು ದ್ವಾರಪಾಲಕರನ್ನು ಅಂಜಿಸಿ ತಡೆದ ಬಾಗಿಲ ಭಟರನ್ನು ಬಡಿದು, ಹೌದು, ಅದು ನೀನು ಬಡಿಯುವಾಗ ಆಯಕಟ್ಟಿನ ಜಾಗ ನೋಡಿಯೇ ಬಡಿದಿದ್ದಿ. ಹೌದು. ಈಗ ಮಂಡೆಗೆ ಬಡದದ್ದು ನೀನು. ಈಗ ಅವರನ್ನು ಎಬ್ಬಿಸಿಕೊಂಡು ಯಾರೋ ಹೋದ ಹಾಗೆ ಕಾಣ್ತಾ ಉಂಟು. ನೀನು ಮಂಡೆಗೆ ಬಡದದ್ದು. ಹೌದು. ಈಗ ಅವರ ಅನ್ಯ ಅಂಗಾಂಗಗಳಿಗೋ ಅವಯವಗಳಿಗೋ ಬಡಿದಿದ್ರೆ ಏನಾದರೂ ಸ್ಥಿಮಿತ ಸ್ಥಿತಿಗೆ ತರುವುದಕ್ಕೆ ನಾವು ಪ್ರಯತ್ನ ಮಾಡಬಹುದಿತ್ತು. ಹೌದು. ಆದರೆ ಎಲ್ಲ ಅಂಗಾಂಗಗಳನ್ನು ಪ್ರಚೋದಿಸುವ, ಸ್ಥಿಮಿತಗೊಳಿಸುವ ಮೆದುಳು ಎಲ್ಲಿದೆಯೋ ಅದೇ ಮಂಡೆಗೆ ನೀನು ಬಡಿದಿದ್ದಿ. ಹೌದು. ಹಾಗಾದರೆ ಮೂಲಕ್ಕೆ ಹೊಡೆಯುವುದು ನಿನಗೆ ಉದ್ದೇಶ. ಹೌದು. ಉಳಿದದ್ದು ಗೌಣ ಅಂತ ಆ ಪ್ರಥಮ ಪ್ರಯೋಗದಿಂದ ನಮಗೆ ಅರ್ಥ ಆಗುತ್ತದೆ. ಹೌದು. ಆದರೆ ಇಲ್ಲಿಗೆ ಬಂದ ತಕ್ಷಣವೇ ನೀನು ನಿನ್ನ ಬಾಲವನ್ನು ಸುರುಟಿಕ್ಕಿದ್ದಿ, ಕುಳಿತುಕೊಂಡಿದ್ದಿ, ನಮಗೊಂದು ಆಸನ ಕೊಡಬೇಕಾದಂತ ಅನಿವಾರ್ಯವನ್ನು ತಪ್ಪಿಸಿದ್ದಿ. ಅಲ್ಲದೆ ಹೋದರೆ ನಮ್ಮ ಒಂದು ಆಸನದಲ್ಲೇ ವಾನರ ಒಂದು ಉಪವಿಷ್ಟವಾಗುವುದನ್ನು ನಾವು ಕಾಣಬೇಕಿತ್ತು. ಅದೊಂದು ತಪ್ಪಿ ಹೋಯಿತು, ಬಿಟ್ಟು ಬಿಡೋಣ, ಹಂಗು ಬೇಡ ಅಂತ ಹೀಗೆ ಕೂತೆ. ಹಾಗೆಂತೇಳಿ ನಿನ್ನನ್ನು ನೋಡುವಾಗ ಆ ಕುಳಿತ ಕ್ರಮದಲ್ಲಿ ಒಂದು ಗಾಢ ಗರ್ವ ಕಾಣುತ್ತದೆ. ಮೊನೆಗಾರನಂತೆ. ಈ ಮನೆಗಾರ ಬೇರೆ, ಮೊನೆಗಾರ ಬೇರೆ. ಹೌದು. ಈ ಮನೆಗಾರನಿಗೆ ಮನೆ ಲೆಕ್ಕ ಮಾಡುವುದು, ಮನೆಯ ಕುಟುಂಬದ ಸದಸ್ಯರನ್ನು ಗಣನೆ ಮಾಡುವುದು, ಆ ಬಳಿಕ ಮನೆಯಲ್ಲಿರಬಹುದಾದಂತ ಕುಟುಂಬದ ವ್ಯವಸ್ಥೆ ಹೇಗೆ ಅಂತ ಪರಿಶೀಲನೆ ಮಾಡುವುದು. ಅದು ಬಿಟ್ಟರೆ ಮನೆಗಾರನಿಗೆ ಬೇರೆ ಕೆಲಸ
ಕೆಲಸ ಏನೂ ಇಲ್ಲ ನಮ್ಮಲ್ಲಿ. ಮನೆಗಾರ ಬರುವ ರೀತಿಯೂ ಬೇರೆ ಉಂಟು. ಅದು ಬೇರೆ. ಹೌದು. ಹಾಗೆಂದ್ರೆ ಮೊನೆಗಾರ ಅಂತ ನಾವು ಕರೆದರೆ ಹಾ. ಅವ ಏಕ ದೃಷ್ಟಿ ಮಾತ್ರ, ಎಲ್ಲಾ ಕುಟುಂಬ ಇಲ್ಲ, ಒಂದರ ಬಗ್ಗೆ ಮಾತ್ರ ಹೌದು. ಆಲೋಚನೆ ಮಾಡುವುದು. ಹಾ. ಆ ಒಂದು ಮನೆಯನ್ನೇ ನಾವು ಸುಧಾರಿಸುವ. ಇವರಿಗೆ ಸ್ವಲ್ಪ ಕೊಡುವುದು, ಹೌದು. ಅವರಿಗೆ ಸ್ವಲ್ಪ ಕೊಡುವುದು, ಹಾ. ಅವರಿಗೆ ಸ್ವಲ್ಪ ಕೊಡುವುದು, ಹಾ. ಸ್ವಲ್ಪ ಸ್ವಲ್ಪ ಕೊಟ್ಟು ಏನೂ ಪ್ರಯೋಜನ ಆಗುವುದಕ್ಕೆ ಆಗದೆ ಇರುವುದಕ್ಕಿಂತ ಹಾ. ಒಬ್ಬರಿಗೆ ಎಲ್ಲವನ್ನು ಕೊಟ್ಟು ಉದ್ಧಾರ ಮಾಡಿದ್ರೆ ಹಾ. ಆ ಬಳಿಕ ಅಷ್ಟಾದರೂ ಪ್ರಯೋಜನ ಆದೀತಲ್ಲ. ಹಾ. ಅದು ಮೊನೆಗಾರನ ಕೆಲಸ. ಮನೆಗಾರ ಹೋಗಿ ಆಗದೆ ಇದ್ರೆ ಕೊನೆಗೆ ಮೊನೆಗಾರನೇ ಹೋಗಬೇಕಾಗ್ತದೆ. ನೀನೀಗ ನೋಡುವಾಗ ಮೊನೆಗಾರರ ಅಂದದಿ ಹಾ. ಗಾಢ ಗರ್ವದಲ್ಲಿ ಹಾ. ನಿನ್ನದ್ದೇ ಬಾಲವನ್ನು ಸುರುಟಿಕ್ಕಿದ ತುದಿಯಲ್ಲಿ ಆಸನ ಮಾಡಿಕೊಂಡು ಕುಳಿತಿದ್ದು. ಹೌದು. ಏನೇ ಇರಲಿ ನೀನು ಮಾತನಾಡುವ ಮಂಗ ಅಂತ ನಮಗೆ ಅರ್ಥ ಆಯ್ತು. ಹೌದು. ಯಾಕಂದ್ರೆ ನಿನ್ನ ಸಂಭಾಷಣಾ ಕ್ರಮ, ಹಾ. ಅಲ್ಲಿ ನೀನು ಉಳಿದವರ ಜೊತೆಗೆ ನಡೆಸಿದುದನ್ನು ನೋಡಿದ ವಿಧಾನ, ಹಾ. ಅದರಿಂದ ನಾವು ಸಂಗ್ರಹ ಮಾಡಿದ್ದೇವೆ, ಅರ್ಥ ಮಾಡಿದ್ದೇವೆ. ಹಾ. ಹಾಗಾಗಿ ನನ್ನಲ್ಲಿ ಮಾತಾಡುವಂತ ಆಸೆ ಇದ್ರೆ, ನನ್ನಲ್ಲಿ ಮಾತಾಡಬೇಕು ಅಂತ ಮನಸ್ಸಿದ್ರೆ ಇದ್ರೆ ನೀನು ನಾನು ಕೇಳುವ ಸರಳವಾದ ಒಂದೆರಡು ಪ್ರಶ್ನೆಗಳಿಗೆ ಉತ್ತರಿಸಬಹುದಾಗುತ್ತದೆ. ಓ, ನೀನು ಯಾರು? ಹಾ. ನಿನ್ನನ್ನು ಆರಟ್ಟಿದರು. ಹಾ. ಯಾಕಂದ್ರೆ ಒಂದು ಮಂಗ ಒಂದು ಪ್ಲವಂಗ ಹೀಗೆ ಬಂತು ಅಂತಾದರೆ ಹಾ. ಅದು ಒಂದು ಅಟ್ಟಲ್ಪಡಬೇಕು. ಹಾ. ತಾನೇ ಸ್ವೇಚ್ಛೆಯಿಂದ ಬರಬಹುದಾದರೆ ಅದರಲ್ಲಿ ತುಂಟಾಟಿಕೆ ಬೇಡುವೋ, ಹೌದು. ಅದರಲ್ಲಿ ಲೆಕ್ಕಕ್ಕಿಂತ ಹೆಚ್ಚು ಚೇಷ್ಟೆ ಬೇಡುವೋ? ಹಾ. ಚಪಲತೆಗೆ ಎರಡು ಪ್ರಾಣಿಗಳು ನಮಗೆ ನಿದರ್ಶನ. ಹೌದು. ಒಂದು ಆಡು, ಒಂದು ಮಂಗು. ಹಾ. ಎರಡು ಚಾಂಚಲ್ಯದ ದೃಷ್ಟಿಯನ್ನು ಹೊಂದಿದೆ. ಹೌದು. ನಿಂತಲ್ಲೇ ನಿಲ್ಲುವುದಿಲ್ಲ, ಅದು ತಿಂತಲೇ ಇರ್ತದೆ, ಇದು ಮರದಿಂದ ಮರಕ್ಕೆ ಹಾರುತ್ತಲೇ ಇರ್ತದೆ. ಹೌದು. ಹಾಗಾದ್ರೆ ಆ ವರ್ಗಕ್ಕೆ ಸಂಬಂಧಪಟ್ಟ ಹಾ. ಕಪಿಯಾದಂತ ನೀನು ಯಾರಿಂದಾದರೂ ನಿಯೋಜಿಸಲ್ಪಟ್ಟವನೋ, ಹೋಗಿ ಅದನ್ನು ಮಾಡುವಂತ ಹೇಳಲ್ಪಟ್ಟು ಬಂದವನೋ, ಅಲ್ಲ ಸ್ವತಂತ್ರವಾದ ವಿಚಾರಧಾರೆಯನ್ನು ಹೊಂದಿ ಬಂದವನೋ, ಅಥವಾ ಎಲ್ಲಿಗೋ ಹೋಗುವವನು ತಪ್ಪಿ ಇಲ್ಲಿಗೆ ಬಂದೆಯ, ಅಲ್ಲ ಇಲ್ಲಿ ಹಳೆಯ ಪರಿಚಯಸ್ಥರಿದ್ದರೆ ಅವರನ್ನು ಕಂಡು ಹೋಗೋಣ, ಸಭೆಯಲ್ಲೇ ಹುಡುಕೋಣ ಅಂತ ಸಭೆಗೆ ಬಂದೆಯೋ ಎಂದಿತ್ಯಾದಿ ನಮಗೆ ಅಚ್ಚರಿಯ ವಿಚಾರಗಳೇ. ಹಾಗಾಗಿ ಮಾತಾಡುವ ಮನಸ್ಸಿದ್ರೆ ಇದ್ರೆ ನೀನು ಕೂತ ಕ್ರಮದಲ್ಲಿ ಮೊನೆಗಾರತ್ವ ಕಂಡ್ರು ಸ್ವಲ್ಪ ಗರ್ವವನ್ನು ತಗ್ಗಿಸಿ ಮಾತಾಡುವ ಅಭಿಪ್ರಾಯ ಇದ್ರೆ ಇದೆಲ್ಲಕ್ಕೂ ನೀನು ಉತ್ತರಿಸಬಹುದೇ? ಕೊನೆಗೂ ಒಂದು ಪ್ರಾಯದ ಒಬ್ಬ ವ್ಯಕ್ತಿ ನೀನಾದರೂ ಎದ್ದು ನಿಂತಿಯಲ್ಲ. ನಾನು ಮಂತ್ರಿ, ಇಲ್ಲಿ ಅರ್ಥ ಆಯಿತು. ಪ್ರಧಾನಮಂತ್ರಿ ಪ್ರಹಸ್ತ. ಓ, ಇಲ್ಲಿಯ ಪ್ರಧಾನಮಂತ್ರಿಗಳು ನಮ್ಮ ರಾವಣೇಶ್ವರನ ಖಾಸ ಸಹೋದರ ಮಾವನ. ಈಗ ನಾನು ಹೇಳಲೇಬೇಕು. ಲೇಸು ಲೇಸು ನಾ ಪೇಡೆ ಬಂದಲವಾ ಹೇಳಿಕೊಂಡು ನನ್ನಷ್ಟಕ್ಕೆ ನಾನು ಗೊಣಗಿಕೊಂಡಿದ್ದಂತಹ ಹೊತ್ತಿಗೆ ಒಂದು ವಯೋವೃದ್ಧರಾದಂತಹ ನೀವು ಎದ್ದು ನಿಂತಿ ಅಂತಾದ್ರೆ
ನಾನೀಗ ಲೇಸು ಅಂತ ಆಡದೆ ಮತ್ತೆ ಬೇರೆ ಶಬ್ದವೇ ಬರುವುದಿಲ್ಲ, ಕೊನೆಗೂ ಒಬ್ಬ ಮಾತಾಡುವುದಕ್ಕೆ ಎದ್ದು ನಿಂತನಲ್ಲ. ಎಲ್ಲವೂ ಪ್ರಾರಂಭವಾಗುವುದು ಲೇಸು ಎನ್ನುವ ಸಂಕಲ್ಪದಿಂದ. ಹೌದು, ಕೆಲವೊಮ್ಮೆ ನಮ್ಮ ಕೈ ಮೀರಿ ಹೋಗುತ್ತದೆ ಪ್ರಸಂಗ. ಹೌದು, ಮತ್ತು ನಾವು ಲೇಸು ಎನ್ನುವ ವಾದ ಬಿಡಬಾರದು. ಹೌದು. ಇಲ್ಲಿ ಹೇಳು, ನಾನು ಕೇಳ್ತೇನೆ. ನನ್ನ ಪರಿಚಯವನ್ನು ಕೇಳ್ತಾ ಇದ್ದಿ, ಕೇಳಬೇಕಾದದ್ದೇ. ಕಾರ್ಯ ಏನು? ಅಪರಿಚಿತನಾದಂತಹ ವ್ಯಕ್ತಿ ಬಂದಾಗ ನೀನು ಯಾರು ಅಂತ ಕೇಳುವುದು ಸ್ವಭಾವ ಸಹಜವಾದದ್ದೇ, ಎಲ್ರಿಗೂ ಅದು ಕರ್ತವ್ಯವೂ ಹೌದು ಅಲ್ವೇ? ನಾನು ಬರುವಾಗಲೇ ಇಂತಹ ಒಂದು ಉಪಕ್ರಮ ಮೊದಲೇ ಆಗದಿದ್ರೆ ಆಗಲೇ ಹೇಳಿ ಮುಗಿಸ್ತಾ ಇದ್ದೆ. ಆದ್ರೆ ಬರುವ ರೀತಿಯಲ್ಲಿ ನಾ ಬರುವಾಗ ನನಗೆ ತೊಡಕಾದದ್ದರಿಂದ ಹೇಳಿಕೊಳ್ಳುವುದಕ್ಕೆ ಅವಕಾಶ ಆಗಲಿಲ್ಲ. ಹೌದಪ್ಪ. ಈಗ ನಾನು ಹೇಳಿಕೊಳ್ಳುವುದಕ್ಕೆ ನನಗೆ ಯಾವ ಅಂಜಿಕೆಯೂ ಇಲ್ಲ. ನನ್ನ ಪರಿಚಯ ಹೇಳಿಕೊಳ್ಬೇಕು ಅಂತ ಇದ್ರೆ ಸ್ವಲ್ಪ ಸ್ವಾಭಿಮಾನವು ನನ್ನಲ್ಲಿ ಉಕ್ಕಿ ಬರ್ತಾ ಉಂಟು. ಹೌದು, ಯಾಕೆ ಅಂತ ಕೇಳಿದ್ರೆ ನನ್ನ ಬಗ್ಗೆ ನಾ ಹೇಳುವಾಗ ಯಾವನನ್ನು ನಾನು ನನ್ನಲ್ಲಿ ನಿಕ್ಷೇಪಿಸಿಕೊಂಡಿದ್ದೇನೋ ಅಥವಾ ಯಾವನ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು ಅಂತ ಹೇಳಿಕೊಂಡು ಭಾವಿಸಿದ್ದೇನೋ ಅವನ ವ್ಯಕ್ತಿತ್ವ ಪಡಿಮೂಡುವುದರಿಂದ ಸ್ವಲ್ಪ ಅಭಿಮಾನ ಆಗಲಿಯಪ್ಪ. ನಾವು ಯಾರನ್ನು ಅತ್ಯಂತ ಭಕ್ತಿಯಿಂದ ಕಾಣುತ್ತೇವೆ, ಯಾರನ್ನು ನಾವು ನಿಷ್ಕಾಮವಾಗಿ ಸೇವಿಸ್ತೇವೆ, ಅವರ ಕುರಿತಾದ ನೆನಪು ನಡೆಯುವಾಗ, ನುಡಿಯುವಾಗ, ಊಟ ಮಾಡುವಾಗ, ಶಯನದಲ್ಲಿ, ವ್ಯವಹಾರದಲ್ಲಿ, ಆಟ ಆಡುವಾಗ, ಮದುವೆಯಲ್ಲಿ, ಮತ್ತೊಂದು ಕಡೆ ನೆನಪು ಮಾಡಿಕೊಳ್ಳಬೇಕಾದದ್ದು ನ್ಯಾಯ ಅಲ್ವೋ? ಲಂಕೆಯಲ್ಲಿ ಶೂರ್ಪನಖೆ ಅಂತ ಹೇಳುವವಳು ಗಂಡ ಸತ್ತ ಒಂದು ಹೆಂಗಸು ಇಲ್ಲಿದ್ಲು ಅಂತ ನಾವೆಲ್ಲ ಕೇಳಿದ್ದು. ಅಲ್ಲ, ಇಲ್ಲಿ ಉಂಟು ಉಂಟು ಅಂತ ನೀನು ಹೇಳುವಾಗ ಅದೊಂದು ವ್ಯಕ್ತಿಯೇ ಅಲ್ಲ ಅಂತ ಚಿತ್ರಿಸಿದ ಹಾಗೆ ಕಾಣ್ತದೆ. ಯಾಕಂದ್ರೆ ನಮ್ಮ ಸ್ವಾಮಿ ಹಾಗೆ ಅದನ್ನು ಚಿತ್ರಿಸಿದ್ದು. ಹೇಳಿ, ಸ್ವಾಮಿ ಚಿತ್ರಿಸಲಯ್ಯ. ಈಗ ನೀನು ಉಂಟು ಅಂತ ಹೇಳುವ ಶೂರ್ಪಣಕ್ಕೆ ಎಲ್ಲರ ಹಾಗೆ ಕಣ್ಣನ್ನು ಹೊಂದಿದ್ದಾಳೆ, ಪಂಚೇಂದ್ರಿಯಗಳಿಂದ ಸಮಾಹಿತಳಾಗಿದ್ದಾಳೆ, ನಡೀತಾಳೆ, ವ್ಯವಹಾರ ಜಾತಿಯಿಂದಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಹಾಗಾಗಿ ನಪುಂಸಕವಾದಂತಹ ಉವಾಚದಿಂದ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಗೊತ್ತಿದ್ರು ಗಂಡಸಾದರೆ ಅವನು, ಹೆಣ್ಣಾದರೆ ಅವಳು ಅಂತ ಕರಿಬೇಕೆ ಹೊರತು ಅದು ಇದು ಅಂತ ಕರೆಯುವಾಗ ನಮ್ಮಂತವರಿಗೆ ಬೇಸರ ಆಗುತ್ತದೆ. ಆದ್ರೆ ಕರೆಯದೆ ನನಗೆ ನಿರ್ವಾಹ ಇಲ್ಲ. ಯಾಕೆ ಅಂತ ಕೇಳಿದ್ರೆ ವ್ಯವಹಾರ ಹಾಗಿತ್ತು, ಹೀಗಿತ್ತು. ಒಂದು ಹೆಣ್ಣಾಗಿ ಮಾಡಬೇಕಾದಂತಹ ಒಂದು ಕರ್ತವ್ಯವನ್ನು, ಹೆಣ್ಣಾಗಿ ಯಾವ ಸ್ವಭಾವವನ್ನು ತೋರಿಸಬೇಕಿತ್ತು ಅದನ್ನು ತೋರಿಸದೆ ಅದಕ್ಕೆ ವಿಪರೀತವಾದ ಪರಿಣಾಮವನ್ನು ಮಾಡಿದ್ದರಿಂದಾಗಿ ಅದನ್ನು ಯಾವ ಕಾರಣಕ್ಕೂ ಹೆಣ್ಣು ಅಂತ ಸ್ವೀಕರಿಸುವುದಕ್ಕೂ ಸಾಧ್ಯ ಆಗುವುದಿಲ್ಲ. ನಿಮ್ಮ ಕಡೆಯಿಂದ ಸ್ವೀಕರಿಸುವುದು. ಹೌದು. ಹಾಗಾಗಿ ಯಾಕೆ ಅಂತ ಕೇಳಿದ್ರೆ ಈ ಹಿಂದೆ ಒಂದು ಪ್ರಕರಣ ಕಾಟಕವಧ ಎನ್ನುವುದು ಒಂದು ಆಗಿತ್ತಂತೆ. ಹೌದು. ಅದಕ್ಕೆ ತುಲ್ಯವಾಗಿ ಒಂದು ಶೂರ್ಪನಖೆ ಅಂತ ಹೇಳುವವಳು ದಂಡಕಾರಣ್ಯದಲ್ಲಿ ಸಂಚರಿಸುತ್ತಿರುವಂತಹ ಹೊತ್ತಿಗೆ ಉತ್ತರದ ಎತ್ತರದಿಂದ ಬಂದಿರುವಂತಹ ರಾಮ ಲಕ್ಷ್ಮಣರನ್ನು ತಾನು ಕಾಡಿದ್ದರ ಪರಿಣಾಮ ಕರ್ಣನ ಸಾಚ್ಛೇದನ ಎನ್ನುವುದು ಆಗಿದೆ ಅಂತ ಹೇಳುವುದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ನಮ್ಮ ಕಥೆಯೇನು? ಹೌದು. ಹಾಗಿರುವಾಗ ಅಂತಹ ಶೂರ್ಪನಖೆ ಯಾರಿಂದಾಗಿ ತನ್ನ ಕರ್ಣನ ಸಾಚ್ಛೇದನವನ್ನು ಮಾಡಿಕೊಂಡಳು ಅಂತಹ ಶ್ರೀರಾಮಚಂದ್ರಮ ಉತ್ತರದ ಎತ್ತರದ ಪವಿತ್ರವಾದ ಸೂರ್ಯವಂಶದಲ್ಲಿ ಬೆಳಕನ್ನು ಕಂಡವ ಈ ಕಾಲದಲ್ಲಿ ಲಂಕೆಯ ಕಡೆಗೂ ಬಂದಿರುವುದು ನಿಮಗೆ ಸುದ್ದಿ ಕೇಳಿರಬಹುದು, ನಿಮಗೆ ಗೊತ್ತೂ ಉಂಟದು. ಅಂತಹ ಶ್ರೀರಾಮನ ಕಡೆಯಿಂದ ಅವನ ಒಬ್ಬ ದೂತನಾಗಿ ಈ ಕಡೆಗೆ ಬಂದವ ನಾನು. ಹಾಗಾಗಿ ನಾನು ಉಂಟು ಅಂತ ಹೇಳುವ ಅಥವಾ ಈ ನಪುಂಸಕ ವಾಚಕವನ್ನು ಮಾಡುವಲ್ಲಿ ನಮ್ಮ ದೇವರು ತೋರಿಸಿದಂತಹ ಯಾವ ಒಂದು ಭಾವನೆ ಉಂಟು ಅದನ್ನು ಒತ್ತಿ ಹೇಳಿದ್ದು. ಈಗ ಪರಿಚಯ ಹೇಳಲಿಕ್ಕೆ ಬಹಳ ಸ್ಪಷ್ಟ ಆಯಿತು. ಅಂತಹ ರಾಮನ ಕಡೆಯಿಂದ ಬಂದ ಆ ರಾಮನ ದೂತನ ದೂತ. ಹೌದು. ಹೀಗೆ ಇರುವುದೇನೋ ದೂತ? ಯಾಕೆ? ಕೈಯಾಯು
ಗೊತ್ತಾಗುವುದು. ಅದೇ ಯಾಕೆ? ನಿನ್ನಂತವ ಕೇಳಿ ಬಿಡಬಹುದು. ವಯೋವೃದ್ಧನಾಗಿದ್ದಿ, ತಿಳುವಳಿಕೆಯಿಂದ ಮಾಗಿದ್ದಿ, ಅನುಭವದಿಂದ ಬಾಗಿದ್ದಿ. ನಿನ್ನಂತವನಿಗೂ ಪ್ರತಿಕ್ರಿಯಿಸುವುದಕ್ಕೆ ಶಬ್ದಗಳಿಗೆ ಬರವೇ, ವಾಕ್ಯಗಳಿಗೆ ದಾರಿದ್ರ್ಯವೇ ಅಂತ ನೀನು ಕೇಳಿ ಬಿಡಬಹುದು. ಕೆಲವೊಮ್ಮೆ ಪ್ರಾಯ ಆದಾಗ ಹಾಗೆ ಗೊಂದಲ ಆಗುವುದುಂಟು. ಆದರೂ ವಯೋವೃದ್ಧತೆ ಎನ್ನುವುದು ಒಂದು ಬಗೆಯಿಂದ ಪಕ್ವತೆಯ ಸಂಕೇತವೂ ಹೌದು. ಲಂಕೆಯಲ್ಲಿ ಎಲ್ಲ ಹಾಗೆ ಆಗ್ಲಿಕ್ಕಿಲ್ಲ ನಿಮ್ಮಂತ ಮಂತ್ರಿಗಳಿಗೆ ಅಂತ. ಹಾಗೆಂದು ವೈಖರಿಗೆ ಸಂಬಂಧಪಟ್ಟ ದೋಷ ನನ್ನನ್ನು ಬಾಧಿಸಿದ್ದಲ್ಲ, ಭಾವಕ್ಕೆ ಸಂಬಂಧಪಟ್ಟಂತಹ ದೋಷ ನನ್ನನ್ನು ಬಾಧಿಸಿದ್ದು. ಏನು ತೊಂದರೆ ಆಯಿತು? ನೀನು ದೂತನಾಗಿ ಒಂದು ಕಡೆಯಿಂದ ನಿಯೋಜಿಸಲ್ಪಟ್ಟವನು, ಹೌದು, ದೌತ್ಯ ಕಾರ್ಯವನ್ನು ವಹಿಸಿಕೊಂಡು ಇಲ್ಲಿಗೆ ಬಂದವನು. ಹಾಗಾದರೆ ಆ ದೌತ್ಯ ಕಾರ್ಯವನ್ನು ನಿನ್ನ ಮೇಲೆ ಪ್ರಾಯೋಜಿಸಿದವನು, ನೀನು ಮಾಡಬೇಕು ಅಂತ ಸೂಚಿಸಿದ ನಿನ್ನ ಯಜಮಾನನು ಯಾರು ಅಂತ ಕೇಳಿದ್ರೆ, ನೀನು ಆ ಪರಿಚಯವನ್ನು ಮಾಡಿದಂತ ಕ್ರಮವೇ ನನಗೆ ಬಹಳ ವಿಚಿತ್ರ, ವಿಲಕ್ಷಣ, ವಿಪರ್ಯಾಸಕರ ಅಂತ ಕಾಣುತ್ತದೆ. ಈಗ ನಾವು ರಾಕ್ಷಸರಾದ್ರು ನಮ್ಮ ಬಗ್ಗೆ ಶ್ವಪಚರು, ಕುಣಪರು, ರಾತ್ರಿಂಚರರು, ನಿಶಾಚರರು ಅಂತ ನಾನಾ ಕುಖ್ಯಾತಿಗಳಿದ್ರು ನಾವು ಒಂದು ಮರ್ಯಾದೆ ಬಿಟ್ಟು ವ್ಯವಹಾರ ಮಾಡುವ ಕ್ರಮ ಇಲ್ಲ. ಈಗ ನಮ್ಮ ಲಂಕೆಯನ್ನೊಮ್ಮೆ ನೀನು ಒಳಹೊಕ್ಕು ಪ್ರವೇಶ ಮಾಡಿ ಪರಿಶೀಲನೆ ಮಾಡಂತೆ. ಯಾರ್ಯಾರ ಮನೆಯಲ್ಲಿ ಮಾಂಸದ ಅಡುಗೆ ಆಗಿದೆ, ಆ ಮಾಂಸದ ಅಡುಗೆ ಮಾಡಲ್ಪಟ್ಟ ಮನೆಗಳಲ್ಲಿ ನರಮಾಂಸ ಭಕ್ಷಣೆ ಮಾಡುವವರು ಎಷ್ಟು ಮಂದಿ ಅಂತ ಕೇಳು. ಅದನ್ನು ನಾವು ಬಿಟ್ಟು ಕಾಲ ಎಷ್ಟೋ ಕಳೆದು ಹೋಗಿದೆ. ನಮ್ಮ ಹೊಟ್ಟೆಯೂ ಶುದ್ಧವಾಗಿದೆ, ಹೊಟ್ಟೆಗೆ ಆಹಾರ ಹೋಗಿದೆ ಅಂತ ಗೊತ್ತು ಮಾಡುವ ಮೆದುಳು ಶುದ್ಧ ಆಗಿದೆ, ಎರಡೆರಡೂ ಶುದ್ಧ ಆಗಿದೆ ನಮ್ಮ. ಹಾಗಾಗುವಾಗ ನಮ್ಮಂತ ರಾಕ್ಷಸರು ನಿಮ್ಮಂತವರ ಕಣ್ಣಿನಲ್ಲಿ, ಉಳಿದವರ ಭಾವನೆಯಲ್ಲಿ ನಿಕೃಷ್ಟರು ಅಂತ ಕರೆಯಲ್ಪಟ್ಟವರು ಒಂದು ಮಾನ, ಒಂದು ಮಾನದಂಡ, ಒಂದು ಮರ್ಯಾದೆ, ಆ ಸೀಮೆಯನ್ನು ಬಿಟ್ಟಾಚೆಗೆ ಹೋಗುವುದಿಲ್ಲ. ಯಾಕೆ ಬಲ್ಲೆಯ? ಈ ಮಾತನ್ನು ಯಾಕೆ ಹೇಳಿದೆ ಅಂತ ಕೇಳ್ತೀಯ? ಯಾಕೆ? ರಾಮನ ಬಗ್ಗೆ ನೀನು ಪರಿಚಯಿಸುವಾಗ ಪಂಚವಟಿಯಲ್ಲಿ ಜನಸ್ಥಾನದಲ್ಲಿ ಸ್ವೇಚ್ಛಾಚಾರಿಣಿಯಾಗಿ ಸಂಚರಿಸುತ್ತಿದ್ದ ಶೂರ್ಪಣಖಾಳ ಕರ್ಣನಾಸಚ್ಛೇದನ ಮಾಡಿದವ, ಹೌದು, ಅಥವಾ ಮಾಡಿಸಿದವ. ಈಗ ಮಾಡಿದವ ಲಕ್ಷ್ಮಣನೋ ಮಾಡಿಸಿದವ ರಾಮನ, ಅದು ನಮಗೆ ಮುಖ್ಯ ಅಲ್ಲ. ರಾಮ ಲಕ್ಷ್ಮಣರ ಉಭಯರ ನಿಮಿತ್ತದಿಂದ ರಾಮನ ಸಹೋದರಿಯಾದಂತಹ ಶೂರ್ಪಣಖ ಕರ್ಣನಾಸಾಚ್ಛೇದನಕ್ಕೆ ಒಳಗಾಗಿದ್ದಾಳೆ ಎನ್ನುವುದು ಸತ್ಯ. ಹೌದು. ಹಾಗಾದ್ರೆ ಪರಿಚಯ ಹೇಳುವಾಗ ಹಾಗೊಂದು ಹೇಳುವ ಕ್ರಮ ಉಂಟು ಪುಣ್ಯಾತ್ಮ. ನಮ್ಮ ಒಡೆಯರು 10,000 ವಿಶೇಷವಾದಂತಹ ಬಿಡದಿಗಳನ್ನು ಕಟ್ಟಿದ್ದಾರೆ. ಅದು ಕೇವಲ ಬಿಡದಿಗಳಲ್ಲ, ಯಾರ್ಯಾರು ಅನ್ನ ದೋಷದಿಂದ ಬಳಲುತ್ತಾರೆ, ಅನ್ನಪ್ರಾಶನ ಇಲ್ಲದೆ ಸವೆದಿದ್ದಾರೆ, ಅವರಿಗಾಗಿ ಅರವಟ್ಟಿಗೆಗಳು, ಅವರಿಗಾಗಿ ಉಚಿತವಾದಂತಹ ಛತ್ರಗಳು, ಅದನ್ನು ರಚನೆ ಮಾಡಿದ್ದಾರೆ. ಅವರ ಕಡೆಯಿಂದ ನಾನು ಬಂದವ. ನಮ್ಮ ಒಡೆಯರು ವರ್ಷಕ್ಕೆ 5,000 ಜೋಡಿ ಮದುವೆ ಮಾಡಿಸ್ತಾರೆ, ಆ ಯಜಮಾನರ ಕಡೆಯಿಂದ ಬಂದವರು. ಇಷ್ಟು ಮಂದಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಇಷ್ಟು ಮಂದಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಮಾಡಿಸ್ತಾರೆ, ಆ ಯಜಮಾನರ ಕಡೆಯಿಂದ ಬಂದವರು ಅಂತ ಹೇಳುವುದು. ಇದು ನಿನ್ನದು ಹಾಗಲ್ಲ. 100 ಮಂದಿಯ ತಲೆ ಕಡದವರ ಕಡೆಯಿಂದ ನಾನು ಬಂದವ, ಇಂತಿದ್ದವರ ಮೂಗು ಕಿವಿಗಳನ್ನು ಕತ್ತರಿಸಿದವರ ಕಡೆಯಿಂದ ಬಂದವ ಅಂತ ನೀನು ಹೇಳಿದ್ರೆ ಅದರಲ್ಲಿ ನಿನ್ನದೊಂದು ಪ್ರತಿಷ್ಠೆ ಉಂಟು ಅಂತ ಆದ್ರೆ ನಮ್ಮ ಆಕ್ಷೇಪ ಇಲ್ಲ. ಆದರೆ ನೀನು ಕೊಟ್ಟ ಕೊನೆಯದಾಗಿ ಅದನ್ನು ಮುಗಿಸಿದ್ಯಲ್ಲ, ರಾಮನ ಕಡೆಯ ದೂತ ಅಂತ ಹೇಳುವ ಧ್ವನಿಯಲ್ಲಿ ಆಡಿದ್ಯಲ್ಲ. ಒಂದು ಆ ಕಡೆಯಿಂದ ಬಂದವ, ಒಂದು ಕಡೆಯ ದೂತ, ಇನ್ನೊಂದು ಬಗೆಯಿಂದ ಆಲೋಚಿಸಿದ್ರೆ ಆ ಕಡೆಯ ದೂತ ಅಂತ. ಆದ್ದರಿಂದ ದೂತನಿಗೆ ಕೆಲವು ಲಕ್ಷಣಗಳು ಅಂತ ವಿಧಿಸಲ್ಪಟ್ಟಿದ್ದಾರೆ. ಈಗ ಶಾಸ್ತ್ರಾಧಾರಿತವಾಗಿ ನಾವು ದೂತ ಲಕ್ಷಣಗಳನ್ನು ನೋಡುವಾಗ ನಮಗೂ ದೊಡ್ಡ ವ್ಯತ್ಯಾಸ ಇಲ್ಲ. ನಿಮ್ಮಲ್ಲಿ ಪ್ರತಿ ಬೇರೆ, ನಮ್ಮಲ್ಲಿ ಪ್ರತಿ ಬೇರೆ. ನಿಮ್ಮದು ತೆಂಕಿನ ಪ್ರತಿಯೋ, ನಮ್ಮದು ಬಡಗಿನ ಪ್ರತಿಯೋ, ನಮ್ಮದು ಬಡಗಿನ ಪ್ರತಿಯೋ, ತೆಂಕಿನ ಪ್ರತಿಯೋ, ನಿಮ್ಮದು ಬಡಗಿನ ಪ್ರತಿಯೋ, ವ್ಯತ್ಯಾಸ ಬಂದಿತ್ತು. ಅದರಲ್ಲಿ ಆಚೆ ಈಚೆ ನಮ್ಮ ಪ್ರತಿಯನ್ನು ನೀವು ತಕೊಂಡು ಹೋಗುವುದು, ನಿಮ್ಮ ಪ್ರತಿಯನ್ನು ನಾವು ತರುವುದು, ಹಾಗೆಂದು ಪ್ರತಿಯ ಪಾಠ ಮೂಲದಲ್ಲಿ ಒಂದೇ ಅಲ್ವೋ, ಆಶಯ ಕಥೆಯಲ್ಲ ಒಂದೇ ಅಲ್ಲ. ಏನು ಹೇಳ್ತದೆ ದೂತ ಲಕ್ಷಣ? ಅವ ಪ್ರಾಜ್ಞನಾಗಿರಬೇಕು, ಅವ ಪ್ರವೀಣನಾಗಿರಬೇಕು, ಅವ ಪ್ರಶಸ್ತನಾಗಿರಬೇಕು, ಅವನು ವಿನೀತನಾಗಿರಬೇಕು, ಅವನು ವಾಚಾಲತ್ವವನ್ನು ಬಿಟ್ಟುಕೊಟ್ಟು ಪ್ರತ್ಯುತ್ಪನ್ನ ಮತಿತ್ವದಿಂದ ಧಾರಾಳಿತನದಿಂದ ಸುಭಾಷಿತಗಳನ್ನು ಆಡುವವನಾಗಬೇಕು, ಅವನು ಒರಟು ಸ್ವಭಾವಿ ಆಗಿರಕೂಡದು, ಅವನು ಕಾರ್ಯಾರ್ಥವನ್ನು ಚೆನ್ನಾಗಿ ತಿಳಿದವನಾಗಿರಬೇಕು, ಅವನು ಕ್ಷಿಪ್ರಗತಿಯಲ್ಲಿ ವ್ಯವಹರಿಸಿ ನಿರ್ಣಯವನ್ನು ಕೈಗೊಳ್ಳುವ ಪಟುತ್ವವನ್ನು ಹೊಂದಿರಬೇಕು, ಅವನು ಯಜಮಾನನಿಷ್ಠನಾಗಿ ವ್ಯವಹರಿಸಬೇಕು, ಹೋದ ಊರಿನ ನಿಯಮಗಳನ್ನು ಪಾಲಿಸಬೇಕು. ಬಹಳ ಮುಖ್ಯ ಅದು. ಹಾಗಾದ್ರೆ ನಮ್ಮಲ್ಲಿ ವಾಚಿಕವಾಗಿ ಕೆಲವು ನಿಯಮ ಅಂತ ಇದೆ, ಇಂತಿಂತದ್ದನ್ನು
ಸಭೆಯಲ್ಲಿ ಮಾತಾಡಬಹುದು, ಇದ್ದಿದ್ದನ್ನು ಮಾತಾಡಕೂಡದು. ಈಗ ಸಮಸ್ಯೆ ಏನು? ನೀನು ಹೀಗೆ ಒರಟೊರಟಾಗಿ ಮಾತಾಡಿದ್ರೆ, ನೀನೀಗ ದೌತ್ಯವನ್ನು ಹೊತ್ತುಕೊಂಡು ಬಂದು ಇಂಥ ಮಾತುಗಳನ್ನು ಹೇಳಿದ್ರೆ ನಮ್ಮವರು ಕಾಂಬರು ಜೋಕೆ. ನಮ್ಮವರು ಏನಾದರೂ ನೋಡಿದ್ರೆ ಏನು ಮಾಡ್ಯಾರು? ಬಾಯಿಗೆ ಬಡ್ದಾರು. ನಮ್ಮ ಮುಂದೆಲ್ಲ ಹೀಗೆ ಮಾತಾಡುವುದು. ಹಾಗೆಲ್ಲ ಮಾತಾಡಿದ್ರೆ ಅದು ಅಷ್ಟು ಒಳ್ಳೆಯ ಮಾತು ಅಂತ ಆಗುವುದಿಲ್ಲ. ಮತ್ತು ಒಂದು ಈಗ ಮಾತಾಡುವುದು ನಾಲಗೆಯಿಂದಲ್ವ? ನೀನು ಬರುವಾಗ ಎರಡೂ ಕೈಯಲ್ಲಂತದ್ದು ಪರ್ವತದ ತುಂಡು, ಕಲ್ಲಿನ ಗುಂಡು, ಮರದ ತುಂಡು, ಮೂರನ್ನು ಹಿಡ್ಕೊಂಡು ಬರ್ಲಿಲ್ವೋ? ಈಗ ಇದನ್ನು ಹಿಡ್ಕೊಳ್ಳುವಾಗ ನಿನಗೆ ಮಾತಾಡುವಾಗ ಆಯಾಸ ಆಗುವುದಿಲ್ವೋ? ಹಾಗಂತ ನಮಗೆ ಅದು ಸ್ವಭಾವ ನಮ್ಮ ಕೈಯಲ್ಲಿ ಯಾವತ್ತೂ ಇರ್ತದೆ. ಈಗ ಕೆಲವೊಮ್ಮೆ ಕಿರೀಟ ಭಾರ ಆದ್ರೆ, ಮೈಗೆ ಕಟ್ಟಿದ ವೇಷ ಹೆಚ್ಚಾದ್ರೆ ಅವನಿಗೆ ಎಂಥದ್ದು ಮಾಡ್ಲಿಕ್ಕೆ ಆಗುದಿಲ್ಲ. ಅದೇನೆ ನೀವು ನಡೆಯುವಾಗ ಹಾಗೆ ಅಲ್ಲಾಡ್ತಾ ಇದ್ದದ್ದು, ನೀವು ಕುಣಿಯುವಾಗ ಹಾಗೆ ಕುಣಿತಾ ಇದ್ದದ್ದು, ಅದು ವೇಷದ ಭಾರ ಹೆಚ್ಚಾಯಿತು ಅಂತ ಹೇಳುವ ಕ್ರಮ ಉಂಟು. ನೀನೀಗ ಮರದ ತುಂಡಲ್ಲಿ ಹಿಡ್ಕೊಂಡ್ರೆ ಮಾತಾಡುವಾಗ ತೇಕುವುದಿಲ್ವೋ? ವೇಷ ಕಟ್ಟಿದವರು ಕೂಡ ವೇಷ ಕಟ್ಟುವಷ್ಟು ಹೊತ್ತಿರ್ತದೆ ಅವರಿಗೆ ಕಿರೀಟ. ಈಗ ನಮ್ಮಲ್ಲಿಯೂ ಹಾಗೆ ಇದಕ್ಕೊಂದು ಹೊತ್ತು ಅಂತ ಉಂಟು. ಈಗ ಬೇಕು ನಮ್ಮ ಒಡೆಯರಿಗೂ ಹಾಗೆ ವೇಷ ಕಟ್ಟಲಿಕ್ಕೆ ಬಹಳ ಜನ ಇದ್ದಾರೆ. ಎಲ್ಲ ಕಟ್ಟಿದ ಮೇಲೆ ಹೆಚ್ಚೊತ್ತು ನಿಲ್ಲಿಕ್ಕಿಲ್ಲ, ತಕ್ಷಣ ಬರುವುದೇ. ಹೆಚ್ಚೊತ್ತು ನಿಂತ್ರೆ ಆಯಾಸ ಆಗ್ತದೆ. ಕೇಳ್ತಾರೆ ಅವರು, ನಾನು ಕಟ್ಟಿ ಎಷ್ಟೊತ್ತು ನಿಲ್ಲುವುದ? ಮತ್ತೆ ಕೆಲವರಿಗೆ ಅದು ಅಭ್ಯಾಸ ಆಗ್ತದೆ, ಕೆಲವರಿಗೆ ಆಗುವುದೇ ಇಲ್ಲ. ಕೆಲವರಿಗೆ ವೇಷ ಕಟ್ಟಿ ಕಟ್ಟಿದ್ದಾರೆ, ಸಿದ್ಧವಾಗಿದೆ ಅಂತ ಹೇಳುವಾಗ ನಮಗೆ ಸಂಕೇತ ಬರ್ತದೆ. ಬರ್ಲಿಂತ ಸ್ತುತಿ ಪಾಠಕರು ಬೇಕಾದಂತಹ ಅವರ ಸ್ವಾಗತಕ್ಕೆ ಅನುಕೂಲಿಸುವಂತಹ ವೈಭವದ ಮಾತುಗಳನ್ನು ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಿಟ್ಟು ಬಿಡುವ ವಿಷಯ ಅಂತ. ಈಗ ನೀನು ಹೀಗೆಯೇ ಮಾತಾಡಿದ್ರೆ, ಹೀಗೆ ವ್ಯವಹಾರ ಮಾಡಿದ್ರೆ ಬಾಯ ಹೊಲಿಸುವರು. ಆದ ಕಾರಣದಿಂದ ಒಂದು ಕೆಲಸ ಮಾಡು. ಈ ಕೈಯಲ್ಲಿರುವಂತ ಈ ತುಂಡುಗಳುಂಟಲ್ಲ, ಈ ಘನವಸ್ತುಗಳುಂಟಲ್ಲ, ಸಭೆಯ ಶಿಷ್ಟಾಚಾರಕ್ಕೆ ಪೂರಕವಲ್ಲದ್ದಾಗಿದೆ ಆಗಿ ಕಾಣಿಸುವುದುಂಟಲ್ಲ, ಅದನ್ನು ತಗೊಂಡೋಗಿ ಆ ಬದಿಯಲ್ಲಿಡು. ಮೇಲೆ ಮತ್ತೆ ನಾನು ನೀನು ಮುಖಕ್ಕೆ ಮುಖ ಕೊಟ್ಟು ಬೇಕಾದದನ್ನು ಬೇಕಾದ ಹಾಗೆ ಬೇಕಾದಷ್ಟು ಮಾತಾಡೋಣ. ಒಮ್ಮೆ ಅಲ್ಲಿ ಇಟ್ಟು ಮುಖವೇ ಮನಸ್ಸಿನ ಕೈಗನ್ನಡಿ ಅಂತ ಒಂದು ಮಾತುಂಟು. ಮಾತಿನಲ್ಲಿಯೂ ನಿಮ್ಮ ಮನಸ್ಸನ್ನರಿಯುವುದಕ್ಕೆ ಸಾಧ್ಯವಾಗ್ತದೆ ಅಂತ ತಿಳಿದವರು ಹೇಳಿದ್ದುಂಟು. ಮಂತ್ರಿಗಳು ಯಾಕೋ ಸ್ವಲ್ಪ ಹೆದರಿದ ಹಾಗೆ ಕಾಣ್ತದೋ.
ನಮಗೆಲ್ಲ ಅಷ್ಟು ವ್ಯವಹಾರ ಜ್ಞಾನ ಉಂಟು. ಏನು ನಿನ್ನ ಜ್ಞಾನ ಏನು ಹೇಳು? ರಾಜಕೀಯದಲ್ಲಿ ನಿಮ್ಮಷ್ಟು ನಾವು ಪಳಗದೇ ಇದ್ರು ಹಾ. ಒಂದಷ್ಟು ರಾಜಕೀಯದ ಬಗ್ಗೆ ಗೊತ್ತಿದ್ದವರ ಜೊತೆ ಇದ್ದು ಗೊತ್ತುಂಟು. ಪ್ರಾಥಮಿಕ ಪಾಠ ಅಲ್ಲ ಆಗಿದೆ. ಛೇ, ರಾಜಕೀಯದಲ್ಲಿ ಇದ್ದವರೆಲ್ಲ ಹಾಗೆ ಒಳಗಿನ ಎಷ್ಟು ಗೊಂದಲ ಇದ್ದರು, ಎಷ್ಟು ಭಯ ಇದ್ದರು, ಸಾರ್ವಜನಿಕವಾಗಿ ಒಂದು ಮಾತಾಡುವಾಗ ಅವರನ್ನು ನೋಡಬೇಕು, ಏನು ಗೊತ್ತಾಗುವುದಿಲ್ಲ ಅವರಿಗೆ. ಹಾಗೆ ಒಳಗಿಂದ ಭಯ ಉಂಟು. ಈಗ ನನ್ನ ಭಯ ಉಂಟು ಅಂತ ನಿನಗೆ ಹೇಗಪ್ಪ ಪುಷ್ಟೀಕರಣ ಸಿಕ್ಕಿದ್ದು? ಅದು ಹೇಗೆ ಅಂತ ಕೇಳಿದ್ರೆ ಮಾತು ಅದನ್ನು ಸ್ಪಷ್ಟಪಡಿಸ್ತದೆ. ಹಾಗೆ ಹೇಳುವಾಗ ಅದೆಲ್ಲ ಬೇಕೋ ಅದನ್ನಲ್ಲಿ ಕೆಳಗಿಟ್ಟು ಮಾತಾಡು. ಒಳಗಿಂದ ಎಲ್ಲಿಯಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಸ್ವಲ್ಪ ನಮ್ಮ ನಾಡ ಭಾಷೆಯಲ್ಲಿ ಹೇಳುದಿದ್ರೆ ಪುಕ್ಕು ಪುಕ್ಕು ಆಗುವುದು. ಹೌದು. ಯಾವ ಕಾರಣಕ್ಕೂ ನೀವು ಭಯ ಪಡಬೇಕಾದ ಅಗತ್ಯ. ಮಂತ್ರಿಗಳ ಭಾಷೆಯಲ್ಲಿ ಹೇಳುವುದಿದ್ರೆ ಜನರನ್ನು ನೋಡಿ ಕಂಗಾಲಾಗುವುದು, ಒಂದು ರೀತಿಯ ಕಿಂಕರ್ತವ್ಯತಾ ಮೌಢ್ಯತೆ. ಆವಾಗ ಹೇಗೆ ಕೆಲವೆಲ್ಲ ರಾಜಕೀಯ ಭಾಷೆ ಉಂಟು, ಸೂಕ್ತ ಕಾಲದಲ್ಲಿ ಯೋಗ್ಯ ಉತ್ತರ ಕೊಡಲಾಗುವುದು, ತಕ್ಷಣಕ್ಕೆ ಏನು ಹೇಳಲಾಗುವುದಿಲ್ಲ, ಸರಿ ಹೌದು. ಮಂತ್ರಿಗಳ ಭಾಷೆ ಅದೇ ಮಾದರಿಯಲ್ಲಿ ಒಂದು ರೀತಿಯ ಉತ್ತರವನ್ನು ನೀವು ಕೊಟ್ಟಿದ್ದೀರಿ. ಈಗ ನಾನು ಸಮಾಧಾನ ಹೇಳುವುದಿಷ್ಟು, ನನಗೆ ಯಾವ ಯುದ್ಧ ಮಾಡಬೇಕು, ನಿಮ್ಮಲ್ಲಿ ಯಾವುದೇ ರೀತಿಯ ಕಲಹ ಏರ್ಪಡಬೇಕು ಹಾಗೆ ಆ ಉದ್ದೇಶ ನನ್ನದಲ್ಲ. ಇಲ್ಲ, ಯಾಕೆ ಹಿಡ್ಕೊಂಡಿದ್ದೇನೆ ಅಂತ ಹೇಳುವುದು ಪ್ರಶ್ನೆ ಆಗ್ತದೆ. ಅದಕ್ಕೆ ಕಾರಣ ಉಂಟು. ಇದು ಆತ್ಮರಕ್ಷಣೆಗೆ ಬೇಕಾಗಿ. ಯಾಕಂದ್ರೆ ಇನ್ನೊಬ್ಬ ಈ ಆಸ್ಥಾನಕ್ಕೆ ಇಲ್ಲಿ ಬಂದಿದ್ದಂತೆ ಒಬ್ಬ ಸಂಧಾನಕ್ಕೆ, ಮತ್ತೆ ಅವನ ಕಳೆ ಬರವೇ ಹೋದದ್ದು ಅಂತ ಒಂದು ಸುದ್ದಿ ಉಂಟು. ಕುಬೇರನದ್ದು. ಹೌದು, ಅದು ನೆನಪುಂಟು ನನಗೆ. ಹಾಗಾಗಿ ಸ್ವಲ್ಪ ನಮ್ಮ ಜಾಗ್ರತೆ ನಮಗೆ ಬೇಕಾಗಲ್ಲ. ಆಮೇಲೆ ನಾವು ಒಂದು ಕಟ್ಟುಕಟ್ಟಳೆ ಘೋಷಣೆಯನ್ನೇ ಮಾಡಿದ್ದೆ. ಇನ್ನು ಮುಂದೆ ಯಾರಾದರೂ ಬಂದ್ರೆ ಅವರ ಪೂರ್ವಾಪರಗಳನ್ನು ಕೇಳಿ ಅವರು ವಾರ್ತಾಚಾರರು, ಅವರು ಗೂಢಚಾರರು ಅಥವಾ ವಾರ್ತಾವಾಹಕರು ಎನ್ನುವುದು ಗೊತ್ತಾದರೆ ಅವರನ್ನು ಅತ್ಯಂತ ಗೌರವದಿಂದ ಕಾಣತಕ್ಕದ್ದು, ಅವರ ಮರ್ಯಾದೆಯನ್ನು ಇನ್ನಷ್ಟು ಹೆಚ್ಚಿಸತಕ್ಕದ್ದು ಅಂತ ಒಂದು ನಿಯಮ ಮಾಡಿದ್ದೆ. ಹೌದು, ನೀನು ಬರುವಾಗಲೇ ಒಂದು ಪತ್ರ ತೋರಿಸಿದ್ರೆ ಹೋಯ್ ನಾವು ದೂತರು ಅಂತ ಹೇಳಿದ್ರೆ ನಿನಗೆ ಗೌರವ ಇತ್ತು ಬೇರೆ. ಹೌದು, ಆದ್ರೆ ನೀನು ಬರುವಾಗ ಇದನ್ನು ಹಿಡ್ಕೊಂಡೇ ಬಂದೆ. ಏನು ಮಾಡೋಣ, ಅವನು ಬಂದದ್ದು ಹಾಗೆ ದೌತ್ಯದಿಂದಲೇ. ಹಾಗಂತ ಹೀಗೆ ಆಗ್ತದೆ ಅಂತ ಆದ್ರೆ, ಯಾಕಂದ್ರೆ ಕೆಲವೊಮ್ಮೆ ಪರಿಸ್ಥಿತಿ ಎಲ್ಲ ಕೈ ಮೀರಿ ಹೋಗುವಾಗ ಆಗ ರಾಜಕೀಯನಾಗಿ ಈಗ ಹೇಳ್ತೀರಿ, ಆಮೇಲೆ ಏನು ಹೇಳ್ತೀರಿ, ಹೆಚ್ಚು ಕಡಿಮೆ ಆದ ಮೇಲೆ ಸ್ವಲ್ಪ ಪರಿಸ್ಥಿತಿ ಕೈ ಮೀರಿತು, ಇನ್ನು ಮುಂದೆ ಏನು ಆಗದ ಹಾಗೆ ನೋಡಿಕೊಳ್ಳೋಣ, ಪ್ರತಿಕ್ರಿಯಿಸಿ ಅವನ ಜಾಗ್ರತೆ ಅವನೇ ಮಾಡಿಕೊಂಡ್ರೆ ಅವ ಬದುಕ್ಯ ಅಂತ. ಹಾಗಾಗಿ ನಾನು ಬಂದ ಉದ್ದೇಶ ಇಷ್ಟ. ಪದುಮಲೋಚನನೆಂದ ಸೊಲ್ಲ ಯಾವ ರಾಮಚಂದ್ರಮನ ಹೆಸರನ್ನು ನಾನು ಹೇಳಿದನೋ ಅವ ಹೇಳಿದ ಮಾತನ್ನು ಇಲ್ಲಿಯ ನಿಮ್ಮ ಒಡೆಯನಾದ ರಾವಣನಿಗೆ ಹೇಳಿ ಅವನಿಂದ ಒಂದು ಬದಲು ಉತ್ತರವನ್ನು ಪಡ್ಕೊಂಡು ಅಲ್ಲಿಗೆ ಕೊಂಡು ಹೋಗಿ ಹೇಳಬೇಕು. ಜಾಣ ಚದುರ. ಹೌದು, ಅಂತಹ ಒಂದು ಕರ್ತವ್ಯ ದೀಕ್ಷೆಯಿಂದ ನಾ ಬಂದವ. ಹಾಗಾಗಿ ಅಷ್ಟಕ್ಕೆ ಅವಕಾಶ ಉಂಟು ಅಂತಾದ್ರೆ ನನ್ನಿಂದ ಅಪಾಯ ಏನಾಗ್ಲಿಕ್ಕಿಲ್ಲ ಅಂತ ಭರವಸೆ ಕೊಡ್ತೇನೆ. ಸಂಧಿಗೆ ಹೌದು, ಸಂಧಿಗೆ.
ಹಾಸ್ಯಾಸ್ಪದವಾದಂಥ ವಿಚಾರವಾಗಿಯೇ ಒದಗಿ ಬರುವುದು. ಯಾಕೆ? ನಗೆ ಉಕ್ಕಿಸ್ತದೆ, ಹಾ, ಹಾಸ್ಯಾಸ್ಪದ ವಿಚಾರವಾಗಿ ಕಾಣಿಸ್ತದೆ. ಹ್ಮ್ ಏನು ಮಾಡೋಣ? ಹ್ಮ್ ಮರದಿಂದ ಮರಕ್ಕೆ ಹಾರುವಿರಿ, ಹೌದು, ಸಂಧಿ ಮರ್ಯಾದೆಗಳನ್ನು ಏನು ಅರಿವಿರಿ. ಹ್ಮ್ ಈ ಆಡುವಾಗ ಸುಮ್ಮನೆ ಆಡುವುದಲ್ಲ, ಹ್ಮ್ ಒಂದು ಹಿನ್ನೆಲೆ ಬೇಕು, ಹೌದು, ಆಶಯ ಬೇಕು, ಹಾ. ನಿರ್ದಿಷ್ಟವಾದಂತಹ ಧ್ಯೇಯ ಬೇಕು. ಹ್ಮ್ ಸುಮ್ಮನೆ ವಾಕ್ಯ ಕಟ್ಟಿ ಹೇಳುವುದರಿಂದ ಪ್ರಯೋಜನ ಪುರುಷಾರ್ಥ ಏನು ದೊರೆಯುವುದಕ್ಕಿಲ್ವ? ಇಲ್ವೇ? ಮರದಿಂದ ಮರಕ್ಕೆ ಹಾರುವ ಹ್ಮ್ ನಿಮಗೆ ಸಂಧಿ ಮರ್ಯಾದೆಗಳು ಏನು ಗೊತ್ತುಂಟು ಅಂತ ಆಡುವುದಕ್ಕೂ ಹಿನ್ನೆಲೆ ಉಂಟು, ಕಾರಣ ಉಂಟು. ಯಾವುದದು? ಓ ಅಲ್ಲೊಂದು ಮರ, ಹ್ಮ್ ಓ ಇಲ್ಲೊಂದು ಮರ, ಹಾ, ಆ ಮರವನ್ನು ಈ ಮರಕ್ಕೆ ಜೋಡಿಸುವುದಕ್ಕೆ ಅನುಕೂಲಕರವಾದ ಇನ್ನೊಂದು ಮರದ ತುಂಡು, ಹಾ, ಅಥವಾ ಆ ಮರದಿಂದ ಈ ಮರಕ್ಕೆ ಗಟ್ಟಿಯಾಗಿ ಗೊಣಸುಗಳನ್ನು ಬಿಗಿದು ಕೊಂಡಿಗಳನ್ನು ರಚಿಸಿ ಹ್ಮ್ ಸರಪಣಿಯಾಗಿ ಒಂದನ್ನು ಕಟ್ಟುವುದಾದರೆ ಬಳಸಬಹುದಾದಂತ ಸರಪಣಿಯ ಉದ್ದ ಹ್ಮ್ ಅದು ಇಷ್ಟು ಅಂತ ಒಂದು ಮಾನದಂಡ ಇರ್ತದೆ, ಹಾ, ಲೆಕ್ಕ ಆಗುತ್ತಾರೆ. ಹಾ. ಮೊದಲು ಯೋಚನೆ, ಹಾ. ಆಮೇಲೆ ಯೋಜನೆ, ಹಾ. ಯೋಜನೆ ಆದ ಮೇಲೆ ಅದಕ್ಕೆ ಬೇಕಾದಂತ ಸಿದ್ಧತೆಗಳು, ಹ್ಮ್. ಅದಾದ ಮೇಲೆ ಅದನ್ನು ಕಾರ್ಯವೃತ್ತಿಯಿಂದ ಅಥವಾ ಪ್ರಾಯೋಗಿಕವಾಗಿ ತೋರಿಸುವುದು, ಹ್ಮ್. ಅದಕ್ಕೆ ಮಾನ ಉಂಟು. ಹ್ಮ್. ಓ ಆ ಮರವನ್ನು ಈ ಮರಕ್ಕೆ ಜೋಡಿಸುವುದಕ್ಕೆ ನಾನು ಮೊದಲು ಉಲ್ಲೇಖಿಸಿದ ಅದಕ್ಕೆ ಇಷ್ಟು ಬೇಕಾದೀತು. ಹ್ಮ್. ಆದರೆ ಮರದಿಂದ ಮರಕ್ಕೆ ನೀವು ಹಾರುತ್ತೀರಿ, ಹಾ. ನಿಮಗೆ ಒಂದು ಮರದಿಂದ ಮತ್ತೊಂದು ಮರಕ್ಕೆ ದೂರ ಎಷ್ಟು ಅಂತ ಗೊತ್ತಿಲ್ಲ. ಆಹಾ. ಕೆಲವೊಮ್ಮೆ ಟೊಂಗೆಯಿಂದ ಟೊಂಗೆಗೂ ಹಾರುತ್ತೀರಿ, ಹಾ. ಕೆಲವೊಮ್ಮೆ ಒಂದರ ತುದಿಗೆ ಹತ್ತಿ, ಈಗ ಬಿದಿರಿನ ತುದಿಗೆ ಹತ್ತಿ ಹಾ. ಅದು ಕೆಳಗೆ ವಾಲುವಾಗ ಚಂಗನೆ ಇನ್ನೊಂದರ ತುದಿಗೆ ನೆಗೆಯಿತು. ಹೌದು. ಹಾಗಾಗುವಾಗ ನಿಮಗೆ ಅಳತೆ ಗೊತ್ತಿರುವುದಿಲ್ಲ. ಆಹಾ. ಈ ಮರದಿಂದ ಮರಕ್ಕೆ ಹಾರುವಂತ ಜಂಗಮ ಪ್ರವೃತ್ತಿಯ ಹ್ಮ್. ನಿಮಗೆ ಈ ಸಂಧಿಯ ಅಥವಾ ಸಂಧಿಸಬೇಕಾದುದರ ಮೇರೆ ಮಿತಿ ಗೊತ್ತಾಗುವ ಕ್ರಮವಾದರೂ ಹೇಗೆ? ಆಹಾ. ಅದನ್ನೇ ಇಲ್ಲಿಗೆ ಅನ್ವಯ ಮಾಡಿದರೆ ಹಾ. ಈ ಪ್ರಪಂಚದಲ್ಲಿ ಸಂಧಾನಕ್ಕಾಗಿ ದೇವತೆಗಳಿಂದ ಕಡೆಯಿಂದ ಬಂದ್ರೆ ಒಬ್ಬ, ಹಾ. ರಾಕ್ಷಸರ ಕಡೆಯಿಂದ ಬಂದ್ರೆ ಮತ್ತೊಬ್ಬ, ಹಾ. ಅಥವಾ 84 ಲಕ್ಷ ಜೀವರಾಶಿಗಳಲ್ಲಿ ಮಾತಾಡುವ ವರ್ಗಕ್ಕೆ ಸಂಬಂಧಪಟ್ಟಂತಹ 14 ಲೋಕಗಳಲ್ಲಿರುವ ಯಾರೇ ಇದ್ರು ಹ್ಮ್. ಅವರ ಕಡೆಯಿಂದ ಬರುವುದಕ್ಕೆ ಪ್ರಾತಿನಿಧಿಕವಾಗಿ ಅವರದ್ದೇ ವರ್ಗದ ಅವರದ್ದೇ ಸಂಸ್ಕಾರದ ವ್ಯಕ್ತಿಗಳಿರುವುದು ಕ್ರಮ. ಹ್ಮ್. ಇದು ರಾಮನ ಕಡೆಯಿಂದ ಹ್ಮ್. ಅಥವಾ ರಾಮ ಲಕ್ಷ್ಮಣರ ಇಬ್ಬರ ಕಡೆಯಿಂದ ಹ್ಮ್. ವಾನರನೊಬ್ಬ ಸಂಧಾನಕ್ಕೆ ಬರ್ತಾನೆ ಅಂತ ಆದ್ರೆ ನಾನು ಅವನಿಗೆ ಗೊತ್ತಾಗ್ಲಿಲ್ವೋ, ಅದರ ಬಗ್ಗೆ ವ್ಯವಧಾನ ಇದ್ದು ವ್ಯವಹರಿಸಿದನೋ, ಹಾ. ಅಲ್ಲ ಬೇರೆ ಜನ ಇಲ್ಲ ನೀನಾದ್ರೂ ಒಮ್ಮೆ ಹೋಗು ಪುಣ್ಯಾತ್ಮ ಅಂತ ಕಳುಹಿಸಿದನೋ, ಹಾ. ಈಗ ನಾವಾದರೂ ಯೋಚನೆ ಮಾಡುವುದು ಬೇಡವೇನೆಯ ವಾನರ. ಹಾ. ನೀವು ಮರದಿಂದ ಮರಕ್ಕೆ ಹಾರುವವರು, ಸಂಧಿ ಮರ್ಯಾದೆಗಳನ್ನು ಅರಿಯುವವರು, ಹ್ಮ್. ಅರಿಯದವರು ಏನಯ್ಯ ನೀವು ಸಂಧಾನ ಮಾಡುವುದಕ್ಕೆ ಸಾಧ್ಯ? ಹ್ಮ್. ನಿಮ್ಮನ್ನು ನಾವು ಪ್ರಾಮಾಣಿಕವಾಗಿ ಗುರುತಿಸುವುದಾದರೆ ಹ್ಮ್. ಪುರ್ಪುಗಳನ್ನು ಮೇಲೆತ್ತಿ ಹ್ಮ್. ಅಣಕಿಸ್ತೀವಿ. ಹ್ಮ್. ಅರ್ಥಾತ್ ನಮ್ಮ ಭಾಷೆ ದ್ರಾವಿಡ ಭಾಷೆ. ಹಾ. ಈ ಭಾಷೆ ಅಂತ ಹೇಳುದು 350 ಹೆಜ್ಜೆಗೆ ಬದಲಾಗುತ್ತದೆ ಅಂತ ನೀವು ಹೌದು. ತಿಳಿದಿರಬಹುದು. ಹೌದು. 350 ಹೆಜ್ಜೆ ನಡೆದ್ರೆ ಸಾಕು, ಅಲ್ಲಿಂದ ಆಚೆಗೆ ಭಾಷೆ ವ್ಯತ್ಯಾಸ ಆಗ್ತದೆ. ಹೌದು. ನಮ್ಮಲ್ಲಿ ದ್ರಾವಿಡರಲ್ಲಿ ವಿಂಧ್ಯ ಪರ್ವತದಿಂದ ಈಚೆಗಿರುವ ದ್ರಾವಿಡರು, ಹಾ. ನಮ್ಮ ಭಾಷೆಯಲ್ಲಿ ವೈವಿಧ್ಯತೆ ಇದೆ, ಅದರ ಆಚೆಗಿರುವವರು ಇನ್ಯಾರು. ಹ್ಮ್. ಹಾಗಾದ್ರೆ ಆ ವೈವಿಧ್ಯದಲ್ಲಿ ಹೇಳುವುದಾಗೆ ಪುರ್ಪುಗಳು, ಹುಬ್ಬುಗಳು, ಹ್ಮ್. ಇದನ್ನು ನೀವು ಏನಾದರೂ ಮೇಲಿಟ್ಟು ನಮ್ಮನ್ನು ಅಣಕಿಸಿದ್ರೆ, ಹ್ಮ್. ಮಂಗ ಅಂತ ಹೇಳಿ ಏನನ್ನಾದರೂ ಬಿಸುಟ್ರೆ, ಹ್ಮ್. ನಿಮಗೆ ನೋವಾದರೆ ನೋಯೇ ಹಾ. ಟಿರ್ರನೆ ಹಾ. ತಿರಿಟಿರಿ ಹಾ. ಟಿಟ್ಟಿರಿ ಗುಟ್ಟುತ್ತಾ ಹಾ. ಹೋದ ಜಾಗ ಯಾವುದು ಅಂತ ಗೊತ್ತಾಗುವುದಿಲ್ಲ. ಹಾ. ಅಲ್ಲ, ಹೋಗುವುದು ಮತ್ತೊಬ್ಬರ ಮನೆಗೆ ಉಪದ್ರ ಮಾಡ್ಲಿಕ್ಕೆ. ಹಾ. ಮಂಗಗಳ ಉಪಸ್ಥಳ ಎಷ್ಟುಂಟು ಅಂತ ಹೇಳಿದ್ರೆ, ಹಾ. ಅತ್ಲಾಗೆ ಮಂಗಗಳನ್ನು ಶಿಕ್ಷಿಸಿದ್ರೆ ಹಾ. ವನ್ಯಜೀವಿ ಸಂರಕ್ಷಣಾ ಪ್ರಾಧಿಕಾರದ ಕೆಳಗೆ ನಾವು ಶಿಕ್ಷಾರ್ಹರಾಗ್ತೇವೆ. ಹಾ. ಹಾಗೆಂತೇಳಿ ನಮ್ಮ ಹಲಸಿನಕಾಯಿ, ನಮ್ಮ ಬೆಳೆಸಿದಂತಹ ತೆಂಗಿನಕಾಯಿ, ಹ್ಮ್. ನಾವು ಬೆಳೆಸಿದಂತಹ ಪೂಗಫಲ ಅಂದ್ರೆ ಅಡಿಕೆ, ಹ್ಮ್. ಇದೆಲ್ಲವನ್ನು ಅದಕ್ಕೆ ಕೊಟ್ಟು ಎಷ್ಟು ಅಂತ ಸುಧಾರಿಸಲಿಕ್ಕೆ ಸಾಧ್ಯ? ಹಾ. ಒಂದು 2-3 ಮಂಗಕ್ಕೆ ಕೊಡಬಹುದು. ಹಾ. ಹಾಗೆಂದು ಒಂದೊಂದು ಮಂಗದ ಹಿಂದೆ 300 ಹಾಗೆ ಬಂದ್ರೆ 3ರೊಟ್ಟಿಗೆ 900 ಬರಲಿ. ಹೌದು. ಇದು ನುಂಗ್ಲಿಕ್ಕೂ ಅಲ್ಲ ಉಗುಳ್ಲಿಕ್ಕಲ್ಲ ಅಂತ ಹೇಳುವ ಸ್ಥಿತಿ. ಹಾ. ಹಾಗಾದ್ರೆ ಮರದಿಂದ ಮರಕ್ಕೆ ಹಾರುತ್ತೀರಿ, ಹಾ. ಸಂಧಿ ಮರ್ಯಾದೆಗಳನ್ನು ತಿಳಿಯೋದವರು ಹ್ಮ್. ತಿಟ್ಟಿರಿ ಗುಟ್ಟುತ್ತಾ ನೋಂದ್ರೆ ಓಡ್ತೀರಿ. ಹ್ಮ್. ನಿಮ್ಮಂತವರು ಸಂಧಾನಕ್ಕೆ ಬಂದು ಹಾ. ಏನಯ್ಯ ಸಂಧಾನ ಮಾಡ್ಲಿಕ್ಕೆ ಉಂಟು? ಮಂಗಗಳು ಊರಿಗೆ ಬಂದು ಹಾವಳಿ ಕೊಡುವುದು ಯಾವಾಗ ಅಂತ ಕೇಳಿದ್ರೆ, ಮಂಗಗಳಿದ್ದ ಜಾಗಕ್ಕೆ ಈ ಮನುಷ್ಯರು ರಾಕ್ಷಸರೆಲ್ಲ ಪ್ರವೇಶ ಮಾಡಿದ್ರು. ಹಾ. ಇಲ್ಲದಿದ್ರೆ ಅವುಗಳ ಪಾಡಿಗೆ ಅವುಗಳು ಇರ್ತವೆ. ಹಾಗಂತೀಯ? ಯಾವಾಗ ಅವುಗಳ ಆವಾಸ ತಾಣಕ್ಕೆ ಕೊರತೆ ಬರ್ತದೋ ಆವಾಗ ಮಂಗಗಳಿಗೆ ಬೇರೆ ದಾರಿ ಇಲ್ಲ. ಆಗ್ಲಿ, ಒಂದು ಮರದಲ್ಲಿ 500 ಮಾವಿನಕಾಯಿ ಇದ್ರೆ ಹಾ. ಒಂದು 120 ತಕೊಂಡು ಹೋಗಲಿ, ಹಾ. 380 ಬಿಡಬಹುದಲ್ಲ. ಇದು 500 ಕಿತ್ತು ಹಾಕುದು. ಅಯ್ಯೋ, ಪ್ರಕೃತಿ ಯಾವ ಕಾರಣಕ್ಕೂ ಕಡಿಮೆ ಮಾಡ್ಲಿಲ್ಲ ಮಂಗಗಳಿಗೆ. ಮಾಡ್ಲಿಲ್ಲ. ನಾವು ಮಾವಿನಕಾಯಿ, ಉಪ್ಪಿನಕಾಯಿ ಹಾಗಂತ ಮಂಗಗಳಿಗೆ ಅದು ಸ್ವಭಾವ. ಹಾ. ಮಂಗಗಳು ಹಾಗೆ
ಮಾಡಿದೆ ಅಂತ ಹೇಳಿ ಮಂಗಗಳಿಗೆ ಯಾರು ಅಪರಾಧಿಗಳು ಅಂತ ಹೇಳಬಾರದು. ನೀವು ಏನೇ ಹೇಳಿಕೊಳ್ಳಿ, ಹಾ. ನಮ್ಮಲ್ಲಂತೂ ಫಲಕ ಹಾಕಿದ್ದಾರೆ. ಹಾ. ಈ ಸಲ ಯಾರು ಮಿಡಿ ಮಾವಿನಕಾಯಿಯ ಉಪ್ಪಿನಕಾಯಿಗೆ ಮೊದಲೇ ಸೂಚನೆ ಕೊಡಬಾರದು. ಹಾ. ಯಾಕಂದ್ರೆ ಮಂಗಗಳೆಲ್ಲ ತಿಂದು ಮುಗಿಸಿರುವುದರಿಂದ ಈ ಸಲ ಬಹಳ ಕಡಿಮೆ ಇದೆ ಅಂತ ನಾವು ಭಿತ್ತಿಪತ್ರ ಹಾಕಿದ್ದೇವೆ. ನೀವೆಲ್ಲ ಹಾಗೆ ಹಾಕಿ, ಹಾಗಂತ ಕೆಲವು ಕಡೆ ತಿಳಿದವರೆಲ್ಲ ಹೇಳ್ತಾರೆ ಇದು ಅಭಯಾರಣ್ಯ, ರಕ್ಷಿತಾರಣ್ಯ, ಅಲ್ಲೆಲ್ಲ ಮಂಗಗಳಿರ್ಲಿ ಪ್ರಾಣಿಗಳಿರ್ಲಿ ಸ್ವೇಚ್ಛೆಯಿಂದ ವಿಹರಿಸಲಿ. ಆಗ್ಲಿ ಬಿಡು. ಹಾಗಾಗಿ ಹೇಳ್ತೇನೆ, ಇಷ್ಟೆಲ್ಲ ಬುದ್ಧಿ ಹೇಳುವ ಮಂತ್ರಿಗಳ ಬಗ್ಗೆ ಏನು ನಾನು ಗೊತ್ತಿಲ್ಲದೆ ಇದ್ದವ ಅಂತ ಹೇಳುವುದು ಮಂಗಗಳಿಗಿಂತ ಮಂತ್ರಿ, ದೇವಸ್ಥಾನಕ್ಕೆ ಒಬ್ಬ ತಂತ್ರಿ. ತಂತ್ರಿ ಸರಿ ಇದ್ರೆ ದೇವಸ್ಥಾನ ಸರಿ ಇರ್ತದೆ. ಅದಕ್ಕೆ ಹೀಗೆಲ್ಲ ಮಾಡುವಂತಹ ಒಬ್ಬ ಅರಸನನ್ನು ಸರಿದಾರಿಗೆ ತಾರುವುದಕ್ಕೆ ಯೋಗ್ಯತೆ ಇಲ್ಲದೆ ಇದ್ದವರು ನಿಮ್ಮಂತಹ ಮಂತ್ರಿಗಳು. ಮತ್ತೆ ಆಮೇಲೆ ನೋಡಿದ್ರೆ ಎಲ್ಲೆಲ್ಲಿ ನೋಡಿದ್ರು ಲಂಕೆಯಲ್ಲಿ ಮದ್ಯ ಕುಡಿದು ಸಿಕ್ಕಿದವರೆಲ್ಲ ಸಿಕ್ಕಿದಲ್ಲಿ ಬೀಳುವ ಪರಿಸ್ಥಿತಿ. ಎಲ್ಲ ಮಂತ್ರಿಗಳು ಸರಿ ಇದ್ರೆ ಹೀಗೆಲ್ಲ ಆಗ್ತದೆ. ಹಾಗಿರುವಾಗ ಒಟ್ಟು ಮಾಡಬಾರದನ್ನು ಮಾಡುವುದಕ್ಕೆ ಕಾರಣವಾದ ಮಂತ್ರಿಗಳು ನೀವು. ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ನಿಮ್ಮ ಈ ಯೋಗ್ಯತೆಗೆ ಈ ಮಂಗ ಸಾಕು ಅಂತಲೇ ತೀರ್ಮಾನ ಮಾಡಿ ಆ ಕಡೆಯಿಂದ ಬಂದದ್ದು. ಹಾಗಾಗಿ ಸಂಧಾನಕ್ಕೆ ಇಲ್ಲಿ ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ಈ ಮಂಗ ಈ ಯೋಗ್ಯತೆ ಸಾಕಾಗ್ತದೆ. ನಾನು ನೀನು ಇರುವ ಜಾಗ ಅದರ ಬದಲಾಗಿ ಹೋಯಿತು. ಬೇರೆ ಜಾಗ ಹೌದಾಗಿದ್ರೆ ನಿನ್ನ ಕೈಗೆ ಬಂಗಾರದ ತೋಡ ಹಾಕಿ ಸನ್ಮಾನ ಮಾಡ್ತಿದ್ದೆ. ಹೌದು. ಏನು ಮಾತಿನ ಶೈಲಿ, ಏನು ಹೋಗ, ಏನು ವೇಗ, ಏನು ಓತ ಪ್ರೋತತೆ, ಏನು ಅಸ್ಕಲಿದ್ದತೆ. ಆ ವಾಗ್ಜರಿ ಅಂತ ಹೇಳಿದ್ರೆ 6 ತಿಂಗಳು ಅವ್ಯಾಹತವಾಗಿ ಸುರಿಯುವ ಕರಿ ಮುಗಿಲ ಬಾನನ್ನು ಭೇದಿಸಿಕೊಂಡು ಭೂಮಿಗೆ ಇಳಿಯುವ ಮಳೆಯ ಧಾರೆಯಾಗಿ ಧಾರೆಯ ಹಾಗೆ
ಇಷ್ಟು ಸಣ್ಣ ಪ್ರಾಯದಲ್ಲಿ ಇಷ್ಟು ಮಾತಾಡ್ತೀಯಲ್ಲ, ಇನ್ನು ಬೆಳೆದು ನಮ್ಮ ಹಾಗೆ ಸ್ವಲ್ಪ ಬುದ್ಧಿ ಬಲಿತ್ರೆ ಹಾ. ಇನ್ನೆಷ್ಟು ಮಾತಾಡ್ಲಿಕ್ಕಿಲ್ಲ ನೀನು. ಅದು ಕನಕ ಸಂಗಾತ್ ರಜತಂ ಕನಕಂ ಭವೇತ್ ಅಂತ ಒಂದು ಮಾತು ಉಂಟು. ಹಾಕೋ. ಹಾಗೆ ನಾನು ಯಾವಾಗ ಶ್ರೀರಾಮನ ಸಂಸರ್ಗಕ್ಕೆ ಬಂದನು ಹಾ. ಆಮೇಲೆ ಸ್ವಲ್ಪ ಇರ್ಲಿ, ಯಾವ ಸಂಸರ್ಗದಿಂದ ಯಾರಿಗೆ ಒಳ್ಳೇದಾಯ್ತು ಅಂತಲ್ಲ. ಹಾ. ಹಾಗೆಂತೇಳಿ ಕಾಸರಕದ ಮರವನ್ನು ತಕೊಂಡು ಹೋಗಿ ಮಲಯ ಪರ್ವತದಲ್ಲಿ ಗಂಧದ ಮರದ ಒಟ್ಟಿಗಿಟ್ರೆ ಹಾ. ಕಾಸರಕದ ಮರಕ್ಕೆ ಗಂಧದ ಮರದ ಗುಣ ಬಂದಿತ್ತು. ಸ್ವಭಾವ ಬಿಟ್ಟು ಹೋಗುವುದಿಲ್ಲ. ಈಗ ರಾಮನ ಜೊತೆಗೆ ಸೇರಿದ ಕಪಿಯಾದಂತ ನಿನಗೆ ಹಾ. ಏನೋ ಒಳ್ಳೆಯದಾಗಿದೆ ಅಂತ ಹೇಳ್ತೀನಿ. ಹಾ. ಹಾಗೆಂತೇಳಿ ನಾನು ಹೇಳಿದ ಮೊದಲಿನ ಪೂರ್ವದ ಉದಾಹರಣೆ ಆಗುವುದಿಲ್ಲ. ಆಹಾ. ಯಾವುದೋ ಮಾವಿನ ಬೊರಕ್ಕದ ಬುಡಕ್ಕೆ ಗುಡಾಣ ಹಾ. ಬೆಲ್ಲದ ನೀರು ತಕೊಂಡು ಹೋಗಿ ಹಾ. 10 ವರ್ಷ ಸುರಿದು ಹಾ. ಆ ಬೇವಿನ ಮರ ಯಾವ ಕಾರಣಕ್ಕೂ ಮಾವಿನ ಮರ ಆಗುವುದಿಲ್ಲ. ಅದಾಗುವುದಿಲ್ಲ. ಹಾಗಾದ್ರೆ ರಾಮನಲ್ಲಿ ಇದೆ ಆ ಗುಣ. ಹಾಗಂತ ಒಂದು ಲೋಹ ಚುಂಬಕ ಅಂತ ಒಂದುಂಟು. ನಾವು ಧಿಕ್ಕರಿಸುವುದಿಲ್ಲ. ಹಾ. ಸಂಯೋಜನೆ ಮಾಡುವಂತಹ ಒಬ್ಬ ಒಳ್ಳೆಯ ಬುದ್ಧಿವಂತ ಹಾ. ಎಲ್ಲವನ್ನು ಸೇರಿ ಸಂಯೋಜನೆ ಮಾಡುವಾಗ ದೊಡ್ಡ ಮಧ್ಯ ಆಗಿದ್ದಾರೆ ಹಾ. ಅಲ್ವೋ. ಮಂತ್ರವಾಗದ ಅಕ್ಷರ ಇಲ್ಲ. ಆ. ಆಯುರ್ವೇದಕ್ಕೆ ಬಳಕೆ ಆಗದ ಯಾವುದೇ ಸಸ್ಯಗಳಿಲ್ಲ. ಒಳ್ಳೆಯವನಲ್ಲದ ವ್ಯಕ್ತಿಯೇ ಇಲ್ಲ. ಆದರೆ ಅವನನ್ನು ಸರಿಯಾಗಿ ಸಂಯೋಜಿಸುವ ವ್ಯಕ್ತಿಗೆ ಮಾತ್ರ ಕೊರತೆ. ಹೌದು. ಮಂತ್ರಿಗಳಾದ ನಾವು ಬಾಯ್ಪಾಠ ಮಾಡಿದ್ದು ವಾಲ್ಮೀಕಿ. ಆದರೆ ಹಾ. ಮಾತಿನಲ್ಲೂ ಜಾಣ, ಹಾ. ಮಾತಿನ ಹೊರಗೂ ಜಾಣ, ಹಾ. ಮಾತಿನ ಒಳವಾಗೂ ನೀನು ಜಾಣ. ಹಾ. ಹಾಗಾಗಿ ನನಗೊಂದು ಕುತೂಹಲ. ಹಾ. ವೃದ್ಧ ಮಂತ್ರಿಗೆ ಸುಳ್ಳು ಹೇಳಬೇಡ. ಹಾ. ನಿನ್ನ ಹೆಸರೇನು? ಹಾ. ನಿನ್ನನ್ನು ಪೆತ್ತ ತಾಯಿ ಯಾರು? ಹಾ. ಆ ತಾಯಿ ಎನ್ನುವಳ ಗರ್ಭದ ಚೀಲದೊಳಗೆ ನಿನ್ನಂತ ಮಗುವನ್ನೊಬ್ಬ ಸೇರಿಸಿದನಲ್ಲ, ಹಾ. ಆ ಪುಣ್ಯಾತ್ಮನಾದಂತ ಅಪ್ಪಯ್ಯ ಯಾರು? ಹಾ. ನಿನ್ನನ್ನು ಯಾರು ಪಾಲಿಸಿದವರು? ಹಾ. ನಿನಗೊಂದು ಪುರ ಇದ್ರೆ ಪುರದ ಹೆಸರೇನು? ಹಾ. ಹೇಳುವುದೇನಯ್ಯ? ತಾತನಲ್ಲಿಂದಲೇ ತೊಡಗುತ್ತೇನೆ. ತಾತಲ್ಲಿ ಮಾವನ ತೊಟ್ಟಿಲ ಬಳ್ಳಿಗೆ ಕಟ್ಟಿದಾದನು. ತಾತಲ್ಲಿ ಮಾವನ ತೊಟ್ಟಿಲ ಬಳ್ಳಿಗೆ ಕಟ್ಟಿದಾದನು. ತಾಯಿ ತಾತನೇ ತಾತಲ್ಲಿ ಮಾವನ ತೊಟ್ಟಿಲ ಬಳ್ಳಿಗೆ ಕಟ್ಟಿದಾದನು. ತಾಯಿ ತಾನೇ ಭೂತಳಪತಿ ರಾಮದೂತನಲ್ಲಿ ಗದನುವ. ಭೂತಳಪತಿ ರಾಮದೂತನ ಗದನುವ. ಆ ಪ್ರೀತಿಯ ಬೆದರನಗಿ, ಪ್ರೀತಿಯ ಬೆದರನಗಿ ರಾಮದೂತ ಅಂಗದ ಅಯ್ಯ ಮಂತ್ರಿ, ಬ್ರಹ್ಮದೇವನ ಅನುಗ್ರಹದಿಂದ ಪ್ರಪಂಚದ ಬೆಳಕನ್ನು ಕಂಡಂತಹ ಋಕ್ಷರಜಸ್ಸು ಎನ್ನುವವನ ಬಗ್ಗೆ ನೀನು ಕೇಳಿದ್ದೀಯೋ ಇಲ್ಲವೋ ಗೊತ್ತಿಲ್ಲ. ಕೇಳಿದ್ದೇನಪ್ಪ. ಅಂತಹ ಋಕ್ಷರಜಸ್ಸ ತಾನೇ ತಂದೆಯಾಗಿಯೂ ತಾಯಿಯಾಗಿಯೂ ಯಾವನನ್ನು ಪಡೆದನು, ಅಂತಹ ವಾಲಿ ಸುಗ್ರೀವರಲ್ಲಿ ಹಿರಿಯನಾದಂತಹ ವಾಲಿ ನಿಮಗೆ ಹತ್ತಿರದವ ಅಂತೂ ನಮಗೆ ಚೆನ್ನಾಗಿ ಗೊತ್ತು. ನಮ್ಮದ್ದೆಲ್ಲ ಹಳೆಯ ಸಂಬಂಧ ಅದು. ಹಾಗಾಗಿ ಲಂಕೆಯ ಜೊತೆಯಲ್ಲಿ ಒಂದು ಬಗೆಯ ಒಪ್ಪಂದವನ್ನು ಮಾಡಿಕೊಂಡು ಲೋಕದಲ್ಲಿ ವಿಶಿಷ್ಟವಾದ ಯೋಗ್ಯತೆಯಿಂದ ಮೆರೆದಾಡಿದವ ವಾಲಿ. ಒಂದು ಕಾಲಕ್ಕೆ ಸಮುದ್ರ ಸ್ನಾನವನ್ನು ಮಾಡುವಂತಹ ತನ್ನ ನಿತ್ಯ ರೂಢಿಯ ಹಾಗೆ ಸಮುದ್ರ ಸ್ನಾನವನ್ನು ಮಾಡ್ತಾ ಹೋಗಬೇಕಿದ್ರೆ ಲಂಕೆಯ ಅರಸನಾದಂತಹ ರಾವಣ ತಾನು ವಿಕ್ರಮಿ ಅಂತ ಹೇಳುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಅವನನ್ನು ಹಿಂದಿನಿಂದ ಹೋಗಿ ಬಂಧಿಸುವುದಕ್ಕೆ ಪ್ರಯತ್ನ ಮಾಡಿದನಂತೆ. ಆವಾಗ ಅವನನ್ನು ಕಂಕುಳಲ್ಲಿ ಹಿಡ್ಕೊಂಡು 7 ಸಮುದ್ರಗಳಲ್ಲಿ ಮುಳುಗಿಸಿ ಆಮೇಲೆ ತಂದು ಕಿಷ್ಕಿಂಧೆಯಲ್ಲಿ ತೊಟ್ಟಿಲಿಗೆ ಕಟ್ಟಿದ್ದುಂಟು. ಇದು ಈಗ ಇತಿಹಾಸ. ನಾನು ಆಗ ಚಿಕ್ಕ ಮಗು. ಹೌದು,
ಚಿಕ್ಕ ಮಗು ಅಂತ ಹೇಳಿದ್ರೆ ತೊಟ್ಟಿಲಲ್ಲಿಯೇ ಆಡುತ್ತಿರುವ ಮಗು ಅಂತಲ್ಲ, ಸ್ವಲ್ಪ ಬೆಳೆದಿದ್ದೇನೆ, ನನಗೊಂದು ಅಭ್ಯಾಸ ಇತ್ತು, ಸ್ವಲ್ಪ ಬೆಳೆದ ಮೇಲೂ ತೊಟ್ಟಿಲಲ್ಲಿ ಮಲಗುವುದಪ್ಪ. ಹಾಗೆ ತೊಟ್ಟಿಲ ಬಳ್ಳಿಗೆ ಕಟ್ಟಿದ್ದನ್ನು ನಾನು ನೋಡಿದೆ. ನಾನು ನೋಡುವುದು ಇದು ಯಾರಪ್ಪ, ಒಂದು 10 ತಲೆಯ ಹುಳ ಹೀಗೆ ಅಂತ. ಆಮೇಲೆ ಗೊತ್ತಾಯ್ತು ಇದು ರಾವಣ ಅಂತ. ಹಾಗಾಗಿ ಪರಿಚಯ ಹೇಳಲಿಕ್ಕೆ ಅಭಿಮಾನ ಉಂಟು. ತಾತ ನಿಮ್ಮವನ ತೊಟ್ಟಿಲ ಬಳ್ಳಿಗೆ ಕಟ್ಟಿದವ ವಾಲಿ. ಹಾಗಂತ ತಾಯಿ ಕಳೆದ ಚಾಕ್ಷುಷ ಮನ್ವಂತರದ 71ನೇ ಪರ್ಯಾಯದ ಕಲಿಯುಗದಲ್ಲಿ ನಡೆದದ್ದಂತೆ ಅಬುದಿ ಮಥನ. ಹೌದು, 66 ಕೋಟಿ ದಾನವರು 33 ಕೋಟಿ ದೇವತೆಗಳು ಸೇರಿಕೊಂಡು ನಡೆಸಿದ್ದಂತೆ. ಆ ಕಾಲಕ್ಕೆ ನಮ್ಮಪ್ಪನಾದ ವಾಲಿಯಲ್ಲಿಗೆ ಹೋಗಿ ತಾನೇ ಸ್ವಯಂ ತನ್ನ ಕೈಯಿಂದ ಮಥನವನ್ನು ಮಾಡಿದ ಹೊತ್ತಿಗೆ ಉದಿಸಿ ಬಂದವಳು ತಾರಾದೇವಿ. ಹೌದಪ್ಪ, ತಾನೇ ಅವಳನ್ನು ವಿವಾಹವಾಗಿ, ಹಾಗೆ ಅವರ ಸಂಸರ್ಗದಿಂದ ಹುಟ್ಟಿದವ ಅಂಗದ ಅಂತ ನನಗೆ ಹೆಸರು. ಅಂಗದ ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ಉಂಟು, ಕೈಬಳೆ ಅಂತಲೂ ಒಂದು ಉಂಟು. ಅವರ ಕೈಬಳೆ ಹಾಗೆ ಅಷ್ಟು ಜೋಪಾನವಾಗಿ ನನ್ನನ್ನು ಸಾಕಿದ್ದಾರೆ. ತಾರೆ ಮತ್ತು ವಾಲಿಯ ದಾಂಪತ್ಯದಿಂದ ಹುಟ್ಟಿದ ಅಂಗದ ಅಂತ ಹೇಳುವ ಹೆಸರುಳ್ಳ ವರ್ತಮಾನ ಕಾಲದ ರಾಮನ ದೂತ. ಸದ್ಯ ನಿನ್ನನ್ನು ಪೊರೆಯುವವ ಯಾರು? ಸುಗ್ರೀವ. ಈಗ ನಾನು ಸುಗ್ರೀವನ ಲೇಸು ಮಾಡಿ ಸ್ಫೋಟವಾಯಿತಲ್ಲ, ಇನ್ನೂ ಸ್ವಲ್ಪ ತಡವಾಗಿ ಏನಾದರೂ ಇದು ಬಹಿರಂಗಗೊಂಡಿದ್ದಿದ್ರೆ ಪ್ರಸಂಗ ಎನ್ನುವುದು ಪ್ರಕರಣವಾಗಿ, ಪ್ರಕರಣ ಹೋಗಿ ಹಗರಣ ಆಗಿ ಯುದ್ಧವೇ ಆಗಿ ಹೋಗುತ್ತಿತ್ತು. ಪುಣ್ಯಕ್ಕೆ ಈಗಲಾದರೂ ಹೇಳಬೇಕು ಅಂತ ಹೇಳೋ ಬುದ್ಧಿಯನ್ನು ಬ್ರಹ್ಮ ಕೊಟ್ಟನಲ್ಲ. ಯಾಕೆ ಹೀಗೆ ಹೇಳುವುದು? ಸರಿಯಾದ ಹೊತ್ತಿಗೆ ಸರಿಯಾದ ವ್ಯಕ್ತಿಯ ಸಮ್ಮುಖದಲ್ಲಿ ಸರಿಯಾಗಿ ಇದನ್ನು ಹೇಳಿಕೊಂಡಿದ್ದಿ. ಲೇಸ ಮಾಡಿದನು ಸುಗ್ರೀವ. ಹೌದು ಅಂತ ನೀನು ನಂಬಿಕೊಂಡು ಬಂದದ್ದಲ್ವೋ? ಹೌದು. ಯಾವಾಗ ತನ್ನ ಅಪ್ಪನನ್ನು ರಾಮ ಮರದ ಮರೆಯಲ್ಲಿ ನಿಂತು ಬಾಣ ಹೂಡಿ ಕೊಂದನು, ಕೊಂದ ಮೇಲೆ ಆ ಪೀಠ ತನಗೆ ದಕ್ಕಿತು. ಆ ಪೀಠದ ಮೇಲೆ ಸಾಯಿಸಲ್ಪಟ್ಟಂತ ವಾಲಿಯ ಪತ್ನಿ ಅರ್ಥಾತ್ ನಿನ್ನ ತಾಯಿಯಾದಂತಹ ತಾರೆಯನ್ನು ಸೇರಿಸಿಕೊಂಡು ಮತ್ತೊಂದು ಮಗ್ಗುಲಲ್ಲಿ ರುಮೆ ಎನ್ನುವ ಸ್ವಂತ ಮಡದಿಯನ್ನು ಇಟ್ಟುಕೊಂಡು ವೈಭವದಿಂದ ಇಬ್ಬರು ಹೆಂಡಿರ ಮುದ್ದಿನ ಗಂಡನಾಗಿ ವೈಭವದಿಂದ ಒಡ್ಡೋಲಗ ಕೊಡ್ಲಿಕ್ಕೆ ಪ್ರಾರಂಭ ಮಾಡಲಿಲ್ವೋ? ಹೌದೌದು. ಆ ಮಾಡುವಾಗಲೆಲ್ಲ ನೀನು ಭಾವಿಸಿದ್ಯಲ್ಲ, ನಮ್ಮ ಚಿಕ್ಕಪ್ಪ ಲೇಸು ಮಾಡಿದ ಅಂತ ಭಾವಿಸಿದ್ಯಲ್ಲ. ನಿನಗೆ ಲೇಸು ಮಾಡಲಿಲ್ಲ. ಅವನಿಗೆ ಬೇಕಾಗಿದ್ದದ್ದು ತಾರೆ, ಅದೊಂದೇ ಅವನ ಉದ್ದೇಶ ಇದ್ದು, ಅವನ ಭಾಗ್ಯ ತಾರೆ. ಅದನ್ನೆಲ್ಲ ವಾಲಿ ಅವತ್ತು ನಿಮ್ಮ ಅಪ್ಪ ಹೇಳಿದ್ದು, ಎಲ್ಲ ದುಷ್ಟನೇ ದುರಾಶಾ ಪಿಶಾಚಾಗ್ರಸ್ತನೇ, ನಾನಿಲ್ಲದ ವೇಳೆಯಲ್ಲಿ ನನ್ನ ಹೆಂಡತಿಯನ್ನು ಪಕ್ಕದಲ್ಲಿ ಇಟ್ಟುಕೊಂಡಿದ್ದೀನಿ. ಸತ್ಯವೇ ಅದು, ಈಗ ಅರ್ಥ ಆಗುವುದಿಲ್ವೋ? ಆಮೇಲೆ ಪುನಃ ಲೇಸು ಮಾಡಿದ ಸುಗ್ರೀವ ಅಂತ ನೀನು ಭಾವಿಸಿದೆ. ಯಾವಾಗ? ಸದಾಕಾಲ ರಾಮನ ಸೇವೆಯನ್ನೇ ಮಾಡುತ್ತಾ ತನ್ನಣ್ಣನನ್ನು ಕೊಂದುಕೊಟ್ಟದ್ದಕ್ಕಾಗಿ ಉಪಕೃತಿಯ ಭಾವವನ್ನು ತಳೆಯುತ್ತಾ 77 ಕೋಟಿ ಕಪಿನಾಯಕರುಗಳು 18 ಪದ್ಮ ವಾನರರನ್ನು ಅವನೊಟ್ಟಿಗೆ ನೆರಗಿಸುತ್ತಾ ಹೇಳಿದ್ದಾನಂತಲ್ಲ ಮೊದಲೇ, ಹಮಮ ರಾಮ ವಾಲಿಯ ಕೊಂದರೆ ರುಮೆ ಸತಿ ರುಮೆಯ ಬಿಡಿಸಿ ತಂದರೆ ಮರು ಮಗ್ಗುಳಿನಲ್ಲಿ ಒಡನೆ ಬಂದು ಸೇನೆ ಸಹ ಬಂದು ಸೇರ್ತದೆ ಅಂತ. ಹಾಗಾದ್ರೆ ಸೇನೆ ಸೇರಿಸಿದ್ದ ಅಣ್ಣನನ್ನು ಕೊಲ್ಲಿಸ್ಲಿಕ್ಕೆ ಈಗ ಒಟ್ಟಿಗೆ ಬರುವಾಗಲೂ ಲೇಸು ಮಾಡಿದ ಸುಗ್ರೀವ ಅಂತ ನೀನು ಭಾವಿಸಿ, ಏ ಪುಣ್ಯಾತ್ಮ, ರಾಜಕಾರಣದ
ಪ್ರಥಮಾಕ್ಷರವನ್ನೇ ತಿಳಿಯದ ನೀನು ಹಾ. ರಾಜಕಾರಣಿಗಳ ಕುಟಿಲ ಧೂರ್ತತ್ವವನ್ನು, ಚಾಣಾಕ್ಷ ಪ್ರವೃತ್ತಿಯನ್ನು, ರಂಗೋಲಿಯ ಕೆಳಗೆ ತೂರಿ ಹೋಗುವಂತಹ ಬುದ್ಧಿವಂತಿಕೆಯನ್ನು ತಿಳಿಯುವುದಕ್ಕೆ 50 ವರ್ಷ ಅಧ್ಯಯನ ಮಾಡಿದ್ರು ನಿನಗೆ ಬುದ್ಧಿ ಬರ್ಲಿಕ್ಕಿಲ್ಲ. ಆಹಾ. ಅದೆಲ್ಲ ವರಸೆಗಳಿಂದ ಬರುವುದು. ಹಾ. ಈ ರಾಜಕಾರಣಿಗಳೆಲ್ಲ ಪದವಿ ಪಡೆದವರು ಅಂತ ತಿಳಿದಿದ್ಯೋ? ಛೇ. ಕೆಲವರಿಗೆ ಹೆಸರು ಬರೀಲಿಕ್ಕೆ ಗೊತ್ತಿಲ್ಲ. ಹಾ. ಅಂತವರೇ ರಾಜಕಾರಣಿಗಳ. ಹಾಗಂತ ಬೇಕಾದ್ರೆ ಅವರಿಗೆ ಪದವಿಯು ಅಲ್ಲ, ಸಿಗ್ತದೆ. ಇಂಥ ಪಾಪ ನಾನೀಗ ಅಪವಾದಕ್ಕೆ ಒಬ್ಬಿಬ್ರು ಇಲ್ಲ ಅಂತ ಹೇಳುವುದಿಲ್ಲ. ಹಾ. ಆದರೆ ರಾಜಕಾರಣಿಗಳಿಗೆ ತಮ್ಮ ಹೆಸರು ಬರೀಲಿಕ್ಕೆ ಬಾರದವರು ಕೂಡ ಪ್ರಪಂಚವನ್ನೇ ಆಳ್ವಿಕೆ ಮಾಡುವಂತಹ ಲೌಕಿಕ ಬುದ್ಧಿಯನ್ನು ಹೊಂದುತ್ತಾರೆ. ಹಾ. ಅದು ಹೇಗೆ? ಹಾ. ವಿಶ್ವವಿದ್ಯಾನಿಲಯದಿಂದ ಬರುವುದು, ಆಹಾ. ಕರಿಹಲಗೆಯ ಮೇಲೆ ಪಾಠಶಾಲೆಯಲ್ಲಿ ಬರೆಸಿ ಗುರುಗಳು ಬಾಯ್ಪಾಠ ಮಾಡಿಸಿದ್ದರಿಂದ ಬರುವುದು, ಇಲ್ಲಿ ದೇಶ ವಿದೇಶದ ಜಾನಪದ ಕಥೆಗಳನ್ನು ಓದುವುದರಿಂದ ಬರುವುದು, ಮಂತ್ರಿಗಳಿಗೆ ಇರಬಹುದಾದ ಕಡಿಮೆ ಅಭ್ಯಾಸಗಳಲ್ಲಿ ಓದುವ ಅಭ್ಯಾಸ ಒಂದು ಕಡಿಮೆ, ಕೆಲವು ಗೌರವ ಪದವಿ ಎಲ್ಲ ಅವರಿಗೆ ಸಿಗ್ತದೆ. ಕೆಲವು ಅಭ್ಯಾಸಗಳೆಲ್ಲ ಕಡಿಮೆ, ಅದರಲ್ಲಿ ಒಂದು ಓದುವ ಅಭ್ಯಾಸ. ಹಾ. ಓದುವುದು ಮಂತ್ರಿಗಳು ಅಂದ್ರೆ ಹತ್ರ ಇಲ್ಲ. ಹಾ. ಕೆಲವು ನನ್ನಂತ ಮಂತ್ರಿಗಳು ಓದ್ತಾರೆ, ಹೌದು. ಕೆಲವು ಮಂತ್ರಿಗಳು ಓದುವುದೇ ಇಲ್ಲ. ಓದಬೇಕಿಲ್ಲ, ಹಾಗಾದ್ರೆ- ನಿಮ್ಮಂಥವರಿಗೆಲ್ಲ ಜ್ಞಾನ ಸಾಕು. ಹಾಗಾದ್ರೆ ತಿಳುವಳಿಕೆ ಇಲ್ಲದಿದ್ರೆ ಇಷ್ಟಿಷ್ಟು ಮಾತಾಡುವುದಿಲ್ವೋ? ಹಾ. ಅಷ್ಟು ಉದ್ದ ಮಾತಾಡುವುದಿಲ್ವೋ? ಹಾ. ಅದವರ ಬುದ್ಧಿವಂತಿಕೆ. ಹಾ. ಹಾಗಾಗಿ ಇದು ಚಾಣಾಕ್ಷ ಕುಟಿಲಾಕ್ಷತೆಯನ್ನು ಹೊಂದಿರುವ ಸುಗ್ರೀವ ಒಂದು ಬುದ್ಧಿವಂತಿಕೆಯನ್ನು ಮಾಡಿದ. ಈ ಸಲ ಈ ಅಂಗದನನ್ನು ಸಂಧಾನಕ್ಕೆ ಪ್ರಚೋದಿಸಿ ರಾಮನ ಹೆಸರಿನಲ್ಲಿ ಭಾವುಕನನ್ನಾಗಿ ಮಾಡಿ ರಾಮ ಸೇವಾರ್ಥದಾರನಾಗಿ ಸೇವಾ ದುರಂಧರನಾಗಿ ಹೋಗುತ್ತಿದ್ದೇನೆ ತಾನು ಅಂತ ಭಾವಿಸುವ ಹಾಗೆ ಮಾಡಿ ಹಾ. ಅವನನ್ನು ಮೆಲ್ಲ ಲಂಕೆಗೆ ಕಳುಹಿಸಿ ಹಾ. ಅವನ ಕೈಕಾಲುಗಳಿಗೆ ಬೇಡಿ ಹಾಕಿಸಿ ಬಂಧನದಲ್ಲಿಡ್ಲಿ. ಆಮೇಲೆ ಇವನಿಗೆ ಸೂತಕದ ಅಭಿನಯ ಮಾಡ್ಲಿಕ್ಕೆ ಹೇಳಿಕೊಡ್ಬೇಕು ಅಂತಿಲ್ಲ. ಹಾ. ಅವತ್ತ ಅಣ್ಣನನ್ನು ಗುಹೆಯೊಳಗೆ ಬಂಧಿಸಿ ಬಂದು ಹಾ. ಅಯ್ಯೋ ನನ್ನ ಅಣ್ಣ ಸತ್ತ, ನಾನಿನ್ನು ಏನು ಮಾಡ್ಲಿ ಅಂತ ಹೇಳಿ ಅಲ್ವಾ ಜಾಂಬವರ ಪೀಠ ಹತ್ತಿಸಿದ್ದು. ಹಾ. ಈಗಲೂ ಹಾಗೆ ನಮ್ಮ ಅಂಗದ ಸತ್ತದೋ ಎಷ್ಟು 10 ದಿನ ಶೋಕಾಚರಣೆ ಮಾಡಿ ಅಂತ ನಿನ್ನ ಮುಖಕ್ಕೆ ಇದು ತುಪ್ಪ ಸವರ್ತಾನೆ. ಹಾ. ಹಾಗಾಗಿ ನೀನು ತಲೆ ಬಿಸಿ ಮಾಡಬೇಡ. ಹಾ. ಲೇಸ ಮಾಡಿದ ಸುಗ್ರೀವ ಹಾ. ಒಳ್ಳೆಯ ಸಮಯಕ್ಕೆ ಒಳ್ಳೆಯ ದಿಕ್ಕಿಗೆ ಕಳುಹಿಸಿದ್ದಾನೆ. ಬೇರೆ ಕಡೆಗೆ ಹೋಗ್ಲಿಲ್ಲ ನೀನು. ಶುಭ್ರಾಸ್ತನ ಎದುರಿಗೆ ಬಂದದ್ದು ಒಳ್ಳೆಯದಾಯ್ತು. ಹೆದರಬೇಡ, ನಿನಗೆ ಅಭಯ ಮುದ್ರೆಯಿಂದ ನಾನು ವಿಶೇಷವಾದಂತಹ ಭರವಸೆ ಕೊಡ್ತೇನೆ. ಹಾ. ಸುಗ್ರೀವನನ್ನು ಶಿಕ್ಷಿಸಲಾಗುವುದು, ಹಾ. ನಿನ್ನನ್ನು ಇಲ್ಲಿ ಉಳಿಸಲಾಗುವುದು. ಹಾ. ನಿನಗೆ ಮದುವೆ ಆಗುವ ಮನಸ್ಸಿದ್ರೆ ನಮ್ಮ ರಾಕ್ಷಸರ ಪೈಕಿಯಲ್ಲಿ ಓ. 16ಕ್ಕಿಂತ ಕೆಳಗೆ 14ಕ್ಕಿಂತ ಮೇಲೆ ಹಾ. ನೀನೇ ಸರತಿಯಲ್ಲಿ ನೋಡಿ ಆಯ್ಕೆ ಮಾಡಿ ತಕ್ಕೊಳ್ಳುವ ಹುಡುಗಿಯನ್ನು ಹಾ. 3 ಲಗ್ನದಲ್ಲಿ ಮದುವೆ ಮಾಡಿಕೊಡಲಾಗುತ್ತದೆ. ಒಂದೊಂದು ಲಗ್ನ ಅಲ್ಲ. ಹಾ. ಕೆಲವರಿಗೆ ಒಂದು ಲಗ್ನ ತಪ್ಪಿದ್ರೆ ಹೋಯ್ತು ಮುಂದಿನ ವರ್ಷ ಅಂತ ನೆನಪಾಗಲ್ಲ. ಒಟ್ಟಿಗೆ 3 ಲಗ್ನ ನಿರ್ಣಯ ಮಾಡು. ಅದು ತಪ್ಪಿದ್ರೆ ಇದು ತಪ್ಪಿದ್ರೆ ಅದು. ಹಾಗಾಗಿ ನಿನಗೆ ಮದುವೆ ಮಾಡಿ ಕೊಡಲಾಗುವುದು. ಹಾ. ನಿನ್ನಿಗೇನಾದರೂ ಕೂಡ್ಲೇ ಮದುವೆ ಆಗಿ ಮಕ್ಕಳು ಹುಟ್ಟಿದ್ರೆ ಹಾ. ತೊಟ್ಟಿಲು ಕಟ್ಟುವುದಕ್ಕೆ ವೆಚ್ಚ ಇಲ್ಲಿಂದ ಅಂತ ತಲೆ ಬಿಸಿ ಮಾಡುವುದು ಬೇಡ. ಹಾ. ಮೊದಲೇ 15 ಚಿನ್ನದ ತೊಟ್ಟಿಲನ್ನು ತಯಾರು ಮಾಡಿಡಲಾಗುವುದು. ಹಾ. ತೊಟ್ಟಿಲಿಗೆ ಹಾಕುವಾಗ ವಿಶೇಷವಾಗಿ ಔತಣಕೂಟಕ್ಕೆ ನೆಂಟರನ್ನು ಕರೆದು ವಿಶೇಷವಾಗಿ ಸಿಹಿ ತಿಂಡು ಕೊಡುವುದು ಹೇಗೆ, ಹಾ. ಅದಕ್ಕೂ ತಲೆ ಬಿಸಿ ಮಾಡಬೇಡ. ಹಾ. ನಿನಗೆ ಮಗು ಹುಟ್ಟುವ ಮೊದಲೇ 3 ದೊಡ್ಡದಾದಂತಹ ಗುಡಾಣದಲ್ಲಿ ಇಡೀ ಪ್ರಪಂಚ ಮುಳುಗುವಷ್ಟು ವ್ಯಾಪ್ತಿಯಲ್ಲಿ ಸಿಹಿ ತಿಂಡಿಗಳನ್ನು ಸಿದ್ಧ ಮಾಡಿಡಲಾಗುವುದು. ಹೊಸ ಬಟ್ಟೆಗಳನ್ನು ನಾವು ಸಿದ್ಧ ಮಾಡಿಡಲಾಗುವುದು. ತಲೆ ಬಿಸಿ ಮಾಡುವುದು ಬೇಡ. ಹಾ. ನಾವು ಅವನಿಗೆ ಶಿಕ್ಷೆ ಮಾಡ್ತೇವೆ. ನಮ್ಮ ಸುಗ್ರೀವ ನಮ್ಮ ಅಂಗದನನ್ನು ಅನಾಥರನ್ನಾಗಿ ಮಾಡಿದ್ದಾರಲ್ಲಪ್ಪ. ದುಷ್ಟ ದುರುಳನಾದಂತ ಸುಗ್ರೀವ, ನೀನು ಸಿಕ್ಕು. ಹೆದರಬೇಡ, ಬಾ ಒಳಗೋಗುವ. ಅಲ್ಲ, ವಾಲಿ ಸತ್ತದ್ದಕ್ಕೆ ಒಂದಿಷ್ಟು ಕಣ್ಣೀರು ಬರುವುದಿಲ್ಲ. ಯಾರು ಹೇಳಿದ್ರು ನಿನಗೆ? ಅಲ್ಲ, ಇಲ್ಲಿ ಸುರಿಸಿ ಮೂಗು ಕಟ್ಟಿದ್ದು ಸರಿಯಾಗ್ಲಿಕ್ಕೆ 1 ವಾರ. ಈಗ ಇಲ್ಲಿ ಕೂತು ಕಣ್ಣೀರು ಸುರಿಸುವುದು ಅದು ಹಾಗೆ ರಾಜಕಾರಣದಲ್ಲಿ. ಒಂದು ದಿವಸ ಬಂದು ಒಂದು ಭೇಟಿ ಕೊಟ್ಟು ಹೌದು ಅಂತ ಯಾಕಯ್ಯ? ಯಾಕೆ? ಮೊದಲೇ ಅಪ್ಪನನ್ನು ಕಳಕೊಂಡು ದುಃಖತಪ್ತನಾಗಿರುವ ಆ ಅಂಗದನ ಬಳಿಗೆ ಹೋಗಿ ಹಾ. ನಿನ್ನ ಅಪ್ಪ ಸತ್ತನೆ ಅಂತ ಮುಖ ಸವರಿದ್ರೆ ಎಷ್ಟು ದುಃಖ ಆಗ್ಲಿಕ್ಕಿಲ್ಲ. ಈಗ ಗಾಯ ಆದ್ರೆ ಕೆರಿಬಾರದು, ಆದಷ್ಟು ಬೇಗ ಗುಣ ಮಾಡ. ಅರ್ಥ ಆಯ್ತು. ಒಟ್ಟಿನಲ್ಲಿ ಅಲ್ಲಿಗೆ ಬರುವುದಕ್ಕೆ ಮನಸ್ಸಿಲ್ಲ, ಒಂದು ಒಪ್ಪಂದ ಉಪಾಯ ಇಲ್ಲದೆ ಮಾಡಿದ್ದು. ಈಗ ಇಲ್ಲಿ ದೂರದಲ್ಲಿ ನಾವೊಂದು ಶ್ರದ್ಧಾಂಜಲಿ ಸಭೆ ಮಾಡಿದ್ದೇವೆ ಅಂತ ಹೇಳಿ ಸಮಾಧಾನ ಹೇಳುವುದು. ನಾನು ಸಮಾಧಾನ ಹೇಳ್ತೇನೆ. ದೋಷ ಕರ್ಮವ ತಂದೆ ಮಾಡಿದ, ನಮ್ಮ ಅಪ್ಪ ಮಾಡಿದ್ದು ತಪ್ಪು ಅಂತ ಹೇಳುವುದನ್ನು ತಂದೆ ಯಾವತ್ತೂ ಒಪ್ಪಿ ಆಗಿದೆ. ಕೇವಲ ಎಲ್ಲಿದ್ರೂ ನಾವು ತಂದರೆ ಅಂತ ಹೇಳಿದೆಯಲ್ವ. ಒಂದು ವೇಳೆ ರಾಮನಿಗೆ ಹುಡುಕುವಲ್ಲಿ ಸಹಾಯ ಮಾಡುವುದಕ್ಕೆ ಕಾರಣವಾದದ್ದು ವಾಲಿಯನ್ನು ಕೊಂದರೆ ಅಂತ ಹೇಳುವ ವಾಕ್ಯ ಬಂದದ್ದಲ್ವ. ಅಮಮ ವಾಲಿಯ ರಾಮ ಕೊಂದರೆ, ಇಲ್ಲಿ ಹೇಳುವಲ್ಲಿ ಏನು ಉದ್ದೇಶ ಇದ್ದದ್ದು? ಸುಗ್ರೀವನಲ್ಲಿರುವಂತಹ ಒಂದು ಆ ಸ್ಥಿತಿ ಅವನನ್ನು ಹಾಗೆ ಮಾಡಿದ್ದುಂಟು. ಯಾವ ಕಾರಣಕ್ಕೂ ಸಾಯುವ ಕಾಲದಲ್ಲಿ ವಾಲಿ ಹೇಳಿದ್ದು ನಾನು ತಪ್ಪು ಮಾಡಿದೆ ಅಂತ ಹೇಳಿ
ಅದನ್ನು ಸ್ವತಃ ನನ್ನಪ್ಪ ಒಪ್ಪಿ ಆಗಿದೆ. ಹಾಗಾಗಿ ಯಾವಾಗ ಅಂತಹ ಮಾತನ್ನು ಒಪ್ಪಿದ್ದಾರೋ ಬದುಕುವ ಅವಕಾಶವನ್ನು ಕೂಡ ರಾಮದೇವರು ಕೊಟ್ಟಂತಹ ಕಾಲದಲ್ಲಿ ನನ್ನಪ್ಪ ಆತ ತಾಯಿ ಅಂತ ಹೇಳಿಯೇ ಒಪ್ಪಿಯಾಗಿದೆ. ಹಾಗಿರುವಾಗ ಯಾವ ಕಾರಣಕ್ಕೂ ನಮ್ಮ ಅಪ್ಪ ದೋಷಿ ಎನ್ನುವುದನ್ನು ನಾನು ಒಪ್ಪಿಯೇ ಆಗಿದೆ ಮತ್ತು ನೀವು ಅದನ್ನು ಹೇಳುವುದರ ದ್ವಾರ ನಾನು ಒಪ್ಪಿಕೊಳ್ಳಬೇಕಾದ ಅಗತ್ಯ ಇಲ್ಲ. ಮತ್ತೆ ಈ ರಾಜಕಾರಣದ ಬುದ್ಧಿವಂತಿಕೆಯಿಂದ ನಾವೆಲ್ಲ ಅಷ್ಟು ಸುಲಭದಲ್ಲಿ ಪಕ್ಷಾಂತರ ಮಾಡುವವರು ಅಂತ ಭಾವಿಸಿದ್ದು. ನಾವೆಲ್ಲ ಆಮಿಷಕ್ಕೆ ಒಡ್ಡಿ ನಿಮ್ಮ ಪಕ್ಷಕ್ಕೆ ಬಂದು ನಾವೆಲ್ಲ ಪಕ್ಷನಿಷ್ಠರು. ನೀವು ಪಕ್ಷಾಂತರ ಮಾಡುವುದೇ ಬೇಡ. ನೀನು ಸ್ವಂತ ಚಿಹ್ನೆಯಲ್ಲಿ ಬೇರೆ ಪಕ್ಷ ಕಟ್ಟು, ಹಿಂಬಾಲಿಕೆಯಲ್ಲಿ ಬೇಡವೇ ಬೇಡ. ನಾವೆಲ್ಲ ಹಾಗೆ ಇನ್ನೊಬ್ಬರ ಬೆಂಬಲದಿಂದ ಎಲ್ಲ ಬರುವುದಿಲ್ಲ. ಅದು ಬೇಡ. ಬರುವುದಿದ್ರೆ ನಮ್ಮ ಸ್ವಂತಿಕೆ ಕೆಲಸ ಮಾಡು, ಪಕ್ಷೇತರನಾಗಿ ನಿಲ್ಲು. ಬೇಡ, ನಮಗೆ ಒಂದು ಪಕ್ಷ ಅಂತ ಉಂಟು. ಹಾಗಂತ ಯಾವ ಪಕ್ಷದಲ್ಲಿ ನಾವು ನಾಯಕನಾಗಿ ಈ ಕಾಲಕ್ಕೆ ಒಪ್ಪಿದ್ದೇವೋ ಆ ರಾಮನನ್ನು ಬಿಟ್ಟು ನಾವು ಆಚೆ ಈಚೆ ಬರುವ ಉಪಕಾರ ಈಗ ನಿನ್ನಿಂದ ಒಂದು ಉಪಕಾರ ಆಗುವುದಿಲ್ಲ. ಆಗಬೇಕು. ಏನು ಕೇಳ್ತೀಯಾ? ಪ್ರತ್ಯಕ್ಷವಾಗಿ ನಾನು ಇಲ್ಲಿಯವರೆಗೆ ನೋಡ್ಲಿಲ್ಲ ರಾವಣ ಯಾರು ಎನ್ನುವ ಹಾಗೆ. ಆ ಕಾರಣದಿಂದಾಗಿ ಈಗ ನೀವು ಮಾಡಬೇಕಾದ ಉಪಕಾರ ಒಂದೇ. ಏನಯ್ಯ? ಸೀತಾಮಾತೆಯನ್ನು ಕದ್ದು ತಂದಂತಹ ಕುನ್ನಿ ರಾವಣ ಯಾರು ಹೀಗೊಂದು ನನಗೆ ಅವನ ಪರಿಚಯ ಮಾಡಿದರೆ, ಅವನಲ್ಲಿ ಮಾತಾಡುವುದಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಉಪಕಾರ ಯಾವುದೂ ಬೇಡ. ಮತ್ತೆ ನಮ್ಮ ಬಗ್ಗೆ ಕಾಳಜಿ ವಹಿಸುವುದು, ನಮ್ಮ ಬಗ್ಗೆ ಆಸೆ ವಹಿಸುವುದು, ನಮಗೆ ಅಂತಹ ದಾರಿದ್ರ್ಯವೂ ಇಲ್ಲ. ಆಗುವುದಿದ್ರೆ ಮಂತ್ರಿಯಾಗಿ ಅದೊಂದು ಉಪಕಾರ ಮಾಡಲಿಕ್ಕೆ ಆದರೆ ಸಾಕು. ಅವ ನೋಡುವುದಕ್ಕೆ ಸಿಗಬೇಕು, ಕಾಣುವುದಕ್ಕೆ ಸಿಗಬೇಕು. ನೋಡಿದ್ರಲ್ಲ, ಕಾಣುವುದಕ್ಕೆ ಸಿಗಬೇಕು. ಕಂಡೆಯ ಕಂಡೆಯ ಭಾಸ್ಕರ. ಪ್ರಾರಂಭದಲ್ಲೇ ಪೂರ್ಣೋದಯವಾಗುವುದಿಲ್ಲ. ಬಾಲ ಕಿರಣಗಳು ಆ ಉದಯಗಿರಿಯ ಬದಿಯಿಂದ ಪಾರ್ಶ್ವಗಳಿಂದ ಹೊಂಗಿರಣಗಳಾಗಿ ಹೊಮ್ಮಿ ಬರುತ್ತವೆ. ಸರಿ ಇಲ್ಲದ ಸತ್ತಾಶ್ವಗಳು, ಒಂದೇ ಗಾಳಿಯಲ್ಲಿ ಸಂಚರಿಸುವ ರಥ, ಊನಾಂಗನಾದಂಥ ಸಾರಥಿ, ಹೌದು, ಅವರನ್ನು ಇಟ್ಟುಕೊಂಡೇ ಅವ ಅದ್ಭುತವಾದಂಥ ಯಾನವನ್ನು ಕೈಗೊಳ್ಳುತ್ತಾನೆ. ಆದರೂ ಕರ್ಮದೊಳಗ ಸಮನಿಷ್ಠ. ಅವ ಪ್ರವೇಶ ಮಾಡುವ ಪೂರ್ವದಲ್ಲಿ ಉಷೆ ಎನ್ನುವವಳು ವಿಶೇಷವಾಗಿ ರಂಗವಲ್ಲಿಯನ್ನು ಹಾಸುತ್ತಾಳೆ.
ಆ ಉಷೆ ಎನ್ನುವವಳ ಪ್ರವೇಶ ಆಗದೆ ಉಷಾಕಿರಣ ಎನ್ನುವ ಹಾಗಿನ ಅರ್ಥವನ್ನು ಪ್ರತಿನಿಧಿಸಲ್ಪಡುವುದಿಲ್ಲ. ಆ ಬಳಿಕ ಅವ ಅರುಣ ಸಾರಥ್ಯದಿಂದ ರಾರಾಜಿಸುತ್ತಾ ಅರುಣ ರಾಗವನ್ನು ಪಸರಿಸುತ್ತಾ ಬರ್ತಾನೆ. ಅದವನ ಒಡ್ಡೋಲಗದ ಪ್ರಥಮ ಮುಹೂರ್ತ. ಆ ಬಳಿಕ ಒಡ್ಡೋಲಗ ಚಾವಡಿಯನ್ನು ಸೇರಿಕೊಳ್ಳುತ್ತಾನೆ. ದಿನಮಣಿಯಾಗಿ ಮಾರ್ತಂಡನಾಗಿ ಪ್ರಕಾಶ ದೀಪ್ತಿಯ ಮಹಾಮೂಲವಾಗಿ ಕಾಣಿಸಿಕೊಳ್ಳುತ್ತಾನೆ. ಹಾಗೆಯೇ ರಾವಣನ ಪ್ರವೇಶದ ವೈಖರಿಯನ್ನು ನೋಡು. ವೇದ ವೇದಾಂಗ ಪಾರಂಗತನಾಗಿ ಸಕಲ ಕಲಾ ಕೋವಿದನಾಗಿ ಬ್ರಹ್ಮ ರುದ್ರಾದಿಗಳ ಪೂರ್ಣಾನುಗ್ರಹಕ್ಕೆ ಭಾಜನನಾಗಿ ಪ್ರಪಂಚದಲ್ಲಿ ಇರಬಹುದಾದ ಅಷ್ಟು ಕಲೆಗಳಿಗೆ ಒಡೆಯನಾಗಿ ಆ ಕಲೆಗಳನ್ನು ಕಲಿಸಬಲ್ಲ ಗುರುವಾಗಿ ಆ ಕಲೆಗಳನ್ನು ವಿಮರ್ಶಿಸಬಲ್ಲ ವಿಮರ್ಶಕನಾಗಿ ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿದ ರಾವಣನನ್ನು ನೋಡು. ವೇದ ವೇದಾಂಗಗಳಿಗೆ ಭಾಷ್ಯವನ್ನು ಬರೆಯುತ್ತಾನೆ. ರಾವಣನ ಹೆಸರಿನಲ್ಲಿ ವೇದವನ್ನು ಸ್ಥಾಪನೆ ಮಾಡ್ತಾನೆ. ರಾವಣನ ಹೆಸರಿನಲ್ಲಿ ಮಂತ್ರವೊಂದನ್ನು ಪ್ರಚುರಪಡಿಸ್ತಾನೆ. ರಾವಣನ ಮೂಲಕವಾಗಿ ಆಯುರ್ವೇದ ಎನ್ನುವುದಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಕಿತ್ಸಾ ಕ್ರಮವನ್ನು ಹುಟ್ಟಿಸ್ತಾನೆ. ಹಾಗಾಗಿ 10 ತಲೆ ಇರುವ 20 ತೋಳುಗಳಿರುವ ಒಂದು ಸಾಮಾನ್ಯ ಹುಳು ಅಂತ ಪ್ರಪಂಚದಲ್ಲಿ ಚಿತ್ರಿಸಲ್ಪಟ್ಟಿದ್ದಾನಲ್ಲ, ಅದು ಅರೆ ಬರೆ ಪಾಂಡಿತ್ಯದ ಕಾರಣದಿಂದ ಮಾಡಲ್ಪಟ್ಟ ಅವಸರದ ನಿರ್ಣಯ. ಆನೆ ಎನ್ನುವುದನ್ನು ಮುಟ್ಟಿದ ಕುರುಡರು ಆನೆ ಎನ್ನುವುದರ ಸಂಪೂರ್ಣ ಚಿತ್ರಣವನ್ನು ಸ್ಪರ್ಶದಿಂದ ಕೊಡುವ ಕ್ರಮವೇ ವಿಚಿತ್ರವಾಗಿದೆ, ಹಾಸ್ಯಾಸ್ಪದವಾಗಿದೆ. ಒಬ್ಬಾತ ಕಾಲು ಹಿಡಿತಾನೆ, ಕಂಬದ ಹಾಗುಂಟು ಆನೆ ಅಂತ ಹೇಳ್ತಾನೆ. ಅದರ ಬದಿಯಲ್ಲಿ ನೇತಾಡುವಂತ ಸಣ್ಣ ಬಾಲ ಹಿಡಿತಾನೆ, ಎಲ್ಲೋ ಬೆಂಕಿಯಿಂದ ಹೊತ್ತಿದ ಅರ್ಧ ಬೆಂದು ಹೋದ ಕುರಿ ಹಗ್ಗದ ಹಾಗೆ ಉಂಟು ಅಂತ ಹೇಳ್ತಾನೆ. ಇನ್ಯಾರೋ ಅದರ ಹೊಟ್ಟೆಯ ಭಾಗವನ್ನು ಹಿಡಿತಾನೆ. ಅಯ್ಯೋ ಜೋತು ಬಿದ್ದಂತಹ ಹಳೆಯ ಹೊದಿಯುವಂತ ಕಂಬಳಿಯ ಹಾಗಿರುವುದೇ ಆನೆ ಅಂತ ಹೇಳ್ತಾನೆ. ಸೊಂಡಿಲನ್ನೊಬ್ಬ ಹಿಡಿತಾನೆ, ಬಾಗಿ ನಿಂತಹ ಹಳೆಯ ಬಳ್ಳಿ ಅಂತ ಹೇಳ್ತಾನೆ. ದಾಡೆಯನ್ನೊಬ್ಬ ಹಿಡಿಯುತ್ತಾನೆ, ಹೊರಟೊರಟಾಗಿ ಎಲ್ಲಿಂದಲೋ ಮರದಿಂದ ಹೊರಗೆ ಸೆಳೆಯಲ್ಪಟ್ಟಂತ ಮರದ ತೊಗಟೆಯ ಭಾಗ ಅಂತ ಹೇಳ್ತಾನೆ. ಹಾಗಾದ್ರೆ ಆನೆ ಯಥಾರ್ಥಕ್ಕೂ ಅದು ಆನೆ ಅಲ್ವಲ್ಲ. ಹಾಗಾದ್ರೆ ಕುರುಡರ ನ್ಯಾಯ ನಿರ್ಣಯದ ಮೂಲಕವಾಗಿ ಅವರ ಸ್ಪರ್ಶಕ್ಕೆ ಒದಗಿದ ಹಾಗೆ ಆನೆಯ ಕುರಿತಾದ ಚಿತ್ರಣ ನಿರೂಪಿತವಾಯಿತು. ರಾವಣನ ಬಗ್ಗೆ ಪ್ರಪಂಚ ತಿಳಿದದ್ದು ಹಾಗೆ. ರಾವಣನ ವ್ಯಕ್ತಿತ್ವ ಸಾಮಾನ್ಯವಾದದ್ದಲ್ಲ. ಪ್ರಪಂಚದಲ್ಲಿ ಇರಬಹುದಾದಂತಹ ನಾನಾ ಬಗೆಯ ವ್ಯವಹಾರಗಳಲ್ಲಿ ಎಷ್ಟೋ ಮಂದಿಗೆ ಸ್ಕಾಲಿತ್ಯ ಬರ್ತದೆ, ಎಷ್ಟೋ ಮಂದಿಗೆ ದ್ವಂದ್ವ ಬರ್ತದೆ. ಅದೆಲ್ಲವನ್ನು ಮೀರಿ ನಿಂತವನು ನಮ್ಮ ರಾವಣ. ಹೆಚ್ಚೇಕೆ ನಿನ್ನ ಭಾವ ಅಂತ ನೀನು ಹೇಳಿಕೊಳ್ತೀಯಲ್ಲ, ಹನುಮಂತ ಅಂತ ಆಡ್ತೀಯಲ್ಲ, ಅವ ಮೊನ್ನೆ ಇಲ್ಲಿಗೆ ಬರ್ಲಿಲ್ವೋ, ಬಂದು ಲಂಕೆಯನ್ನು ಸುಟ್ಟು ಸ್ವೀಕರಿ ಮಾಡ್ಲಿಲ್ವೋ? ಈಗ ನಿನಗೆ ಲಂಕೆಯ ಯಾವುದೇ ಪ್ರಾಸಾದಗಳನ್ನು ನೋಡಿದ್ರೆ, ಪ್ರಾಕಾರಗಳನ್ನು ನೋಡಿದ್ರೆ, ಅರಮನೆಯ ಗೋಪುರಗಳನ್ನು, ದೇವಸ್ಥಾನದ ತುದಿಗಳನ್ನು ನೋಡಿದ್ರೆ ಆ ಹನುಮಂತ ಸುಟ್ಟ ಲಂಕೆಯ ಕುರುಹಾದರೂ ಕಾಣ್ತದೋ? ಅದು ಬಿಡು, ನಮ್ಮ ಒಡೆಯನ ತುದಿ ಮೀಸೆಗೆ ಬೆಂಕಿ ಕೊಟ್ಟ ಅಂತ ಪ್ರತೀತಿ. ಅವರನ್ನು ನೀನೊಮ್ಮ ಕಂಡ ತಕ್ಷಣ ನೀನು ಬೇರೆ ಎಲ್ಲಿಗೂ ನೋಡಬೇಡ, ಕಣ್ಣಿಗೆ ಕಣ್ಣು ಕೊಡಬೇಡ, ಮೈಗೆ ಕಣ್ಣು ಕೊಡಬೇಡ, ಬೇರೆ ಕೊಡಬೇಡ. ಅವರ ಮೀಸೆ ಏನಾಗಿದೆ ಅಂತ ಅಲ್ಲಿ ಸುಟ್ಟ ಒಂದು ಕುರುಹು ಕಾಣಿಸುವುದಿಲ್ಲ. ಹಾಗಾದರೆ ಯಾವುದು ಸುಡಲ್ಪಟ್ಟಿದೆಯೋ ಅದನ್ನು ಮರುನಿರ್ಮಾಣ ಮಾಡುವಂತ ಕರ್ತೃತ್ವ ಉಂಟು. ಹಾಗೆಂತೇಳಿ ರಾವಣ ಎನ್ನುವವನು ತನ್ನ 20 ಕೈಗಳಿಂದ ಕಟ್ಟಿದ್ದಲ್ಲ, ಕಟ್ಟಿ ಅಂತ ತನ್ನ ಭ್ರೂ ಸಂಜ್ಞೆಯ ಮೂಲಕವಾಗಿ ಆಜ್ಞೆ ಕೊಟ್ಟದ್ದು. ಆ ಕಾರಣದಿಂದಲೇ ರಾವಣನ ವ್ಯಕ್ತಿತ್ವ ಬಹಳ ದೊಡ್ಡದು. ಉಳಿದವರಿಗೆ ಆ ಕರ್ತೃತ್ವ ಬರುವುದಕ್ಕೆ ಸಾಧ್ಯ ಇಲ್ಲ. ಅದೇ ಅದೇ ಸೀತಾನ್ವೇಷಣೆಗೆ ಬಂದಂತಹ ಹನುಮಂತ ಬೆಕ್ಕಿನ ಹಾಗೆ ಇರುವ ಗಾತ್ರವನ್ನು ತಳೆದು, ಬೆಕ್ಕಿನ ರೂಪ ಅಲ್ಲ, ಬೆಕ್ಕಿನ ಗಾತ್ರಕ್ಕೆ ಬಂದು ಅಂತಃಪುರಕ್ಕೆ ನುಗ್ಗಿದನಂತೆಲ್ಲ, ಅಲ್ಲಿ ಸೀತೆಯ ಜಾಡನ್ನು ಹುಡುಕಿದನಂತಲ್ಲ. ಹಾಗಾದರೆ ರಾವಣನ ಅಂತಃಪುರವನ್ನು ಸೇರಿದಂತ ಆತ ಅದ್ಭುತವಾದ ದೃಶ್ಯವನ್ನು ಕಂಡ ಅಂತ ನಮಗೆ ಮತ್ತೆ ಬಂದ ಪ್ರಚಾರ. ಹೇಗಿದ್ದ ರಾವಣ ಅಂತ ಕೇಳಂತೆ. ಮೈ ಮೇಲಿರುವಂತಹ ಭಸ್ಮ ಧಾರಣೆಯಲ್ಲಿ ವ್ಯತ್ಯಾಸ ಆಗದ ಹಾಗೆ, ಮೈ ಮೇಲಿದ್ದಂತಹ ಸ್ನಾನಾನಂತರದಲ್ಲಿ ತೊಟ್ಟಂತಹ ದುಕುಲ ಹಾಳಾಗದ ಹಾಗೆ, ತನ್ನ ತಲೆಯನ್ನೇ ಹಾಲಿನಲ್ಲಿ ತೊಳಕೊಂಡು ಬೆಳದಿಂಗಳಿನಲ್ಲಿ ಒಣಗಿಸಿದಂತಹ ಕೇಶ ರಾಶಿ ಒಂದಿನಿತು ಅಸ್ತವ್ಯಸ್ತವಾಗದ ಹಾಗೆ ಬದುಕಬಲ್ಲವನ ಅಂತಃಪುರದಲ್ಲಿ, ಅಂತಃಕರಣದಲ್ಲಿ ಅಂತ ಅರ್ಥ. ಅಂತ ರಾವಣನನ್ನು ನಿಕೃಷ್ಟ ಅಂತ ಹೇಳಬೇಡ. ಯಾವುದೋ ದೂರಾಲೋಚನೆಯಿಂದ ಯಾವುದೋ ನಿರ್ದಿಷ್ಟವಾದ ಧ್ಯೇಯವನ್ನು ಇಟ್ಟುಕೊಂಡು ಅವ ಮೈಥಿಲಿಯನ್ನು ಅಪಹರಿಸಿಕೊಂಡು ಬಂದಿದ್ದಾನೆ. ಪ್ರಾಮಾಣಿಕವಾಗಿ ನಿನಗೆ ಹೇಳಬೇಕು, ಮೊನ್ನೆಯವರೆಗೆ ಯಾರಿಗೂ ಗೊತ್ತಿರಲಿಲ್ಲ ಅವನ ಆಪ್ತೇಶ್ವರನ್ನು ಬಿಟ್ರೆ, ರಾವಣನ ಆಪ್ತೇಶ್ವರನ್ನು ಬಿಟ್ರೆ ಕೆಲವರಿಗೆ ಗೊತ್ತೇ ಇಲ್ಲ ಸೀತೆಯನ್ನು ಅಪಹರಿಸಿ ತರಲಾಗಿದೆ. ಅಷ್ಟು ಗೌಪ್ಯವಾಗಿ ಆ ವ್ಯವಹಾರ ಮಾಡಿದ್ದಾನೆ. ತಂದಿದ್ದೇನೆ ಸೀತೆಯನ್ನು ಡಂಗುರ ಸಾರಿಸುವ ಉದ್ದೇಶ ಇದ್ದಿದ್ರೆ, ಲೋಕಕ್ಕೆ ಅದು ಗೊತ್ತಾಗಬೇಕು ಎನ್ನುವಂತ ಕೆಟ್ಟ ವಾಂಚೆ ಇದ್ದಿದ್ರೆ ನಾವು ಪ್ರಚಾರ ಮಾಡುವುದಿಲ್ವೋ, ಅಲ್ಲಲ್ಲಿ ಫಲಕ ಹಾಕುವುದಿಲ್ವೋ? ಅದನ್ನು ನಾವು ಮಾಡಲಿಲ್ಲ. ಹಾಗಾದ್ರೆ ರಾವಣನ ವ್ಯಕ್ತಿತ್ವ ಗೌರವಯುತವಾಗಿದೆ, ಉಳಿದವರು ಕಂಡ ಹಾಗಿಲ್ಲ. ಮಾರ್ತಂಡ ಸದೃಶವಾದ ಪ್ರಕಾಶವನ್ನು ಹೊಂದಿದ್ದಾನೆ. 14 ಲೋಕಗಳ ಮೇಲೆ ಪ್ರಭುತ್ವ ಉಂಟು. ಶಂಖ, ಜಟಿ ಮೊದಲಾದಂತಹ
ನಾಗಗಳ ಹಣೆಯ ಮೇಲೆ ನೋಡು, ತಲೆಯ ಮೇಲೆ ನೋಡು, ಸ್ವಲ್ಪ ತೆರೆದು ನೋಡಿದ್ರೆ ಹೆಜ್ಜೆಯ ಗುರುತು ಕಾಣ್ತದೆ. ಅದು ರಾವಣನ ದಿಗ್ವಿಜಯದ ಕಾಲದಲ್ಲಿ ಪಡೆದಂತಹ ಅದ್ಭುತವಾದ ವಿಜಯ ನಂತರದಲ್ಲಿ ಊರಿದ ಹೆಜ್ಜೆಯ ಗುರುತು. ಮೇಲಿರುವಂತಹ ಮಹತ್ತಾದಂತಹ ಲೋಕಗಳನ್ನು ನೋಡು, ಅಲ್ಲಿಯೂ ದಟ್ಟ ಪ್ರಭಾವ ಉಂಟು. ದೇವೇಂದ್ರನ ಪ್ರಕರಣವನ್ನ ನೋಡು, ಅಂತವನನ್ನು ಕಟ್ಟಿ ತಂದು ಆ ಮೂಲಕವಾಗಿ ವಜ್ರಗಂಬಕ್ಕೆ ಬಿಗಿದ ಧೀರ ಧೀಮಂತ ಪುತ್ರನಾದಂತಹ ಶಕ್ರಜಿತು, ಧೀರ ಧೀಮಂತ ತಮ್ಮನಾದಂತಹ ಕುಂಭಶ್ರವಣ, ಬೇಕಿದ್ರೆ ಧರ್ಮವನ್ನು ಕೂಡ ಚೆನ್ನಾಗಿ ಹೇಳಿಕೊಡಬಲ್ಲ, ಉಭಯ ನೆಲೆಗಳಲ್ಲಿ ವ್ಯವಹರಿಸಬಲ್ಲಂತ ವಿಭೀಷಣ, ಅಂತವನು ಸಹೋದರರಾಗಿ ಮಕ್ಕಳಾಗಿ ಹುಟ್ಟಿಕೊಂಡಿದ್ದಾರೆ. ಪರಮ ವೈಷ್ಣವ, ರಾಕ್ಷಸರ ಮನೆಯಲ್ಲಿ ಕಾಣ್ಲಿಕ್ಕೆ ಸಿಗ್ಲಿಕ್ಕುಂಟ? ವೀರ ಹೃದಯ ವೈಷ್ಣವ ಅಂತ ಹೇಳಲಿಕ್ಕುಂಟ? ವೀರ ವೈಷ್ಣವ ಹೃದಯ ಅಂತ ಹೇಳಲಿಕ್ಕುಂಟ? ಹಾಗಾದ್ರೆ ಕೆಸರಿನಲ್ಲಿ ಹುಟ್ಟಿದ ಕಮಲದ ಹಾಗೆ ಒಬ್ಬ ವೀರ ವೈಷ್ಣವ ಇದ್ರೆ ಅವನಿಗೆ ಅತಿಕಾಯ ಅಂತ ಹೆಸರು. ಅವ ಇರುವುದು ರಾವಣನಲ್ಲಿ. ವೈಷ್ಣವರು ಎಲ್ಲಿಯಾದ್ರೂ ಇಲ್ಲಿರ್ಲಿಕ್ಕೆ ಸಾಧ್ಯವೋ? ದಾಕ್ಷಿಣಾತ್ಯರು ನಾವು ಶಿವನನ್ನು ಆರಾಧಿಸುವವರಲ್ವೋ? ಹಾಗಾದ್ರೆ ಅವರನ್ನು ಯಾಕೆ ಇಟ್ಟುಕೊಂಡಿದ್ದೇವೆ? ಅದು ರಾವಣನ ಯೋಗ್ಯತೆ, ಧಾನ್ಯ ಮಾಲಿನಿಯಿಂದ ಪಡೆಯಲ್ಪಟ್ಟ ಮಗ ಎನ್ನುವ ಅರ್ಥದಲ್ಲಿ ಹೇಳಲಿಕ್ಕೆ ಕೊಟ್ಟರೆ ಬಹಳ ಉಂಟು, ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಉದಿಸಿ ಬರುತ್ತಿರುವಂತಹ ದೇದೀಪ್ಯ ಮಾನವಾಗಿ ಚಿನ್ನದ ರಥದಲ್ಲಿ ಕುಳಿತ ಮೈಯೊಂದು ಮಿರುಗುವ ಹಾಗೆ ಬರುತ್ತಿದ್ದಾನಲ್ಲಂತ ಶ್ವೇತ ಛತ್ರದ ಕೆಳಗೆ ತಲೆಯನ್ನು ನೆಲೆಯಿಸಿಕೊಂಡು ಈ ಕಡೆಗೆ ಸಾಗಿ ಬರುತ್ತಿರುವವ ರಾವಣ. ಇವನನ್ನು ನೀನು ಕಂಡ ಮೇಲೆ ಪ್ರತಿಕ್ರಿಯಿಸುವುದು ನಿನಗೆ ಬಿಟ್ಟದ್ದು. ಒಳ್ಳೆಯದನ್ನು ಹೇಳಿದ್ರೆ ಒಳ್ಳೆಯದೇ ಬರ್ತದೆ, ಕೆಟ್ಟದ್ದನ್ನು ಹೇಳಿದ್ರೆ ಕೆಟ್ಟ ಪ್ರತಿಕ್ರಿಯೆ ಬಂದೀತು. ಹೆಚ್ಚು ಕಡಿಮೆ ಆಗದ ಹಾಗೆ ನಿನ್ನ ಅನುಭವದ ಇತಿಮಿತಿಯಲ್ಲಿ ನೀನು ಸುಗಮವಾಗಿ ಸುಮುಖವಾಗಿ ಕಲಾಪದ ಭಾವ ಹಾಳಾಗದ ಹಾಗೆ ವ್ಯವಹರಿಸಿದ್ರೆ ನಿನ್ನನ್ನು ಜಾಣ ಅಂಗದ ಅಂತ ಕರೀಬಹುದು. ಹಾಗೆಂದು ನೀನು ನಿನ್ನ ಅನ್ನಕ್ಕೆ ಕಲ್ಲಾಕಿಕೊಳ್ಳುತ್ತೀಯೋ, ನೀನು ನಿನ್ನ ಕೆಲಸದ ಮೂಲಕವಾಗಿ ಎಲ್ಲವನ್ನು ಹಾಳು ಮಾಡ್ತೀಯೋ, ಅದು ನಿನ್ನ ಹಣೆ ಬರಹ. ನಾವು ಸಹಾಯ ಮಾಡ್ಲಿಕ್ಕಿಲ್ಲ. ಬೇಕಿದ್ರೆ ಅವನನ್ನು ಮಾತಾಡಿಸು, ನಾನು ಆಚೆಗೆ ಹೋಗ್ತೇನೆ. ವಸ್ತು ಸ್ವರೂಪಂ ಸ್ಫುಟಬೋಧ ಚಾಕ್ಷುಷ ಸ್ವೇನೈವ ವೇದ್ಯಂ ನತು ಪಂಡಿತೇನ ಚಂದ್ರ ಸ್ವರೂಪಂ ಜ್ಞಾತವ್ಯಂ ನಿಜ ಚಕ್ಷುಷೈವ ಅನ್ಯೈರವ ಗಮ್ಯತೆ ಕಿಂತ ಒಂದು ಮಾತುಂಟು. ಹಾಗಾದರೆ ಕಂಡವರ ಭಾವಕ್ಕೆ ಅನುಗುಣವಾಗಿ ಬೇರೆ ಬೇರೆ ಸ್ವರೂಪ ಜ್ಞಾನ ಅಂತ ಹೇಳುವುದುಂಟು. ಚಂದ್ರನನ್ನು ನೋಡುವ ಒಬ್ಬ ಹೇಳ್ತಾನೆ ಚಂದ್ರನ ಬಿಂಬ ಅಂತ, ಅದನ್ನು ಪಂಡಿತ ಒಳಗೆ ಕೂತವ ಒಬ್ಬನಿಗೆ ವಿಮರ್ಶೆ ಮಾಡಿ ಹೇಳುವುದಂತೆ ಚಂದ್ರ ಅಂದ್ರೆ ಹೀಗೆ ಅಂತ. ಅದು ವಾಸ್ತವವಾಗಿರುವುದಿಲ್ಲ, ಕಂಡ ಅನುಭವ ಆಗುವುದಿಲ್ಲ. ಹಾಗಾಗಿ ಅವರವರ ಮನದಂತೆ ದೃಷ್ಟಿಯೂ ಬೇರೆ. ಕವಿಯ ಕಣ್ಣಿಗೆ ಚಂದ್ರ ಹೆಂಡತಿಯ ಮೋರೆ, ಚಿಕ್ಕ ಮಕ್ಕಳಿಗೆ ಶಶಿ ಬಾಂಬಳದ ಚೆಂಡು. ಇನ್ನೂ ಒಂದು ಹೆಜ್ಜೆ ಹೋದವರು ಹೇಳಿ ಯಾರು ಏನೂ ಇಲ್ಲ ಅಲ್ಲಿ ಬರೇ ಕಲ್ಲು ಗುಂಡು. ನೀ ಕಂಡ ರಾವಣನ ವರ್ಣನೆ ಹಾಗುಂಟು, ಆದ್ರೆ ನಾನೂ ಕಂಡಿದ್ದೇನೆ. ಹೇಗೆ? ಈತನೇ ದಶಕಂಠ. ರಘುನಾಥ ನಿಲ್ಲದವೇ ನೋಡಿದರೆ ಒಬ್ಬನ ಯೋಗ್ಯತೆಯನ್ನು ಅಳೆಯಬೇಕು ಅಂತ ಇದ್ರೆ ಅವ ಏನು ಎಷ್ಟು ಅಂತ ತಿಳಿಯಬೇಕು ಅಂತ ಇದ್ರೆ ಅವನ ಹಿನ್ನೆಲೆಯನ್ನು ಒಂದಷ್ಟು ಆಲೋಚನೆ ಮಾಡಬೇಕು. ಯಾವಾಗ ಪ್ರಪಂಚಕ್ಕೆ ಉದಿಸಿ ಬಂದನೋ ರಾವಣ ಕೈಕಸಾದೇವಿಯ ಗರ್ಭದಲ್ಲಿ ಹುಟ್ಟಿದ ಕಾಲದಲ್ಲಿಯೇ ಅವನದ್ದಾದ ನಿಮಿತ್ತ ಅವ ಹುಟ್ಟಿದ್ದೇ ಒಂದು ಬಗೆಯಿಂದ ವಿನಾಶಕಾರಿಯಾಗುವ ಹಾಗೆ ರಾಕ್ಷಸರನ್ನು ಅಭ್ಯುತ್ಥಾನ ಮಾಡುವುದಕ್ಕೆ ಅಂತ ಹೇಳುವ ಆ ಯೋಗ್ಯತೆಯನ್ನು ಹೊಂದಿಯೇ ಹುಟ್ಟಿದವ ಹೌದು ಅಂತಾದ್ರೂ ನೆಮ್ಮದಿ ಎನ್ನುವುದು ರಾಕ್ಷಸ ಕುಲಕ್ಕೆ ಉಂಟು ಅಂತ ಕೇಳಿದರೆ ಇಲ್ಲ. ಹಾಗಾದರೆ ಹುಟ್ಟಿ ಬೆಳೆದು ತನ್ನದ್ದಾದ ಸಾಮರ್ಥ್ಯವನ್ನು ಹೊಂದಿ ಆ ಮೂಲಕವಾಗಿ ಮಾಡಿದ್ದೇನು ಅಂತ ಕೇಳಿದರೆ ಲೋಕಕ್ಕೆ ಅನ್ಯಾಯವಾಗುವ ಕೆಲಸವನ್ನೇ. ನಮಗೆ ಒದಗಿದಂತಹ ಸಂಪತ್ತು ಲೋಕಕ್ಕೆ ಒಳಿತಿಗೆ ಉಪಯೋಗವಾಗಬೇಕು ಹೊರತು ಲೋಕದ ನಾಶಕ್ಕಲ್ಲ. ಹಾಗಾಗಿ ಈತನೇ ದಶಕಂಠ ಅಂತ ನಾ ಹೇಳುವಲ್ಲಿ ಉದ್ದೇಶ ಏನು? ವರಬಲವನ್ನು ಶಿವನಿಂದ ಪಡೆದರು, ಆ ಮೂಲಕವಾಗಿ ಲೋಕಮಾರಕವಾಗುವ ಸ್ಥಿತಿಗೆ ಚತುರ್ದಶ ಭುವನ ದಲ್ಲಣ ಅಂತ ಹೇಳುವ ಹೆಸರನ್ನು ಪಡೆದ. ಯಾರಾದರೂ ಚತುರ್ದಶ ಭುವನವನ್ನು ಪೊರೆಯುವ ಅಂತಾದ್ರೆ ಅನುಗ್ರಹ ಅಂತ ಹೇಳಬಹುದಿತ್ತೋ ಏನೋ. ಹಾಗಿದ್ದರೆ ರವತೇತಿ ಇತಿ ರಾವಣ, ತಾನು ಹುಟ್ಟುವಾಗಲೇ ಕೂಗುತ್ತಲೇ ಹುಟ್ಟಿದ ರಾವಣೋ ಲೋಕ ರಾವಣ, ಆಮೇಲೆ ಲೋಕವನ್ನೇ ಅಳಿಸಿದ.
ಹಾಗಾದರೆ ಅಳುವವ ತನ್ನ ಸ್ವಾರ್ಥಕ್ಕಾಗಿ ಅತ್ತ ಎಲ್ಲಿ ಕೈಲಾಸ ಪರ್ವತದ ಒಂದು ಕೋಡಿಗೆ ತನ್ನದ್ದಾದ ಕೈಗಳು ಸಿಲುಕಿದಂತಹ ಸಂದರ್ಭದಲ್ಲಿ ಆಮೇಲೆ ವರವನ್ನು ಪಡೆದ ಮೇಲೆ ಲೋಕಕಂಟಕನಾದ ಶ್ರೀರಾಮನಿಲ್ಲದೆ ಇದ್ದಂತಹ ವೇಳೆಯಲ್ಲಿ ಸೀತೆಯನ್ನು ಅಪಹರಿಸಿ ತಂದು ಆ ಮೂಲಕವಾಗಿ ನಿಜವಾದ ದಾಷ್ಟ್ಯವನ್ನು ತೋರಿಸುವ ಒಬ್ಬ ಶೂರನ ಪ್ರವೃತ್ತಿಯನ್ನು ಬಿಟ್ಟು ಒಬ್ಬ ಅಧಮನ ಪ್ರವೃತ್ತಿಯನ್ನು ತೋರಿಸಿದವ ಇವ ದಶಕಂಠ. ಇವನನ್ನು ಎತ್ತರಿಸುವುದಕ್ಕೆ ಇಂತಹ ಮಂತ್ರಿಗಳಲ್ಲದೆ ಇನ್ಯಾರು? ಹಾಗಾಗಿ ಮಾತನ್ನು ಆರಂಭಿಸಿ, ಏನಪ್ಪ ರಾವಣೇಂದ್ರ, ನೀನು ಹೀಗೆ ಮಾಡಬಹುದಿತ್ತು ಅಂತ ಕೇಳುವಾಗ ಅವನಿಗೆ ನಾಟಿದ್ದು. ಪರಿಣಾಮ ಏನಾಯಿತು? ಇಷ್ಟೆಲ್ಲ ಮಾತಾಡುವ ಈ ಕೋಡಗವನ್ನು ಬಂಧಿಸಿ ಅಂತ ಅಪ್ಪಣೆ ಮಾಡುವುದಕ್ಕೆ ತೊಡಗಿದ, ನನ್ನ ಮೇಲೆ ಘಾತಿಸುವುದಕ್ಕೆ ಮುಂದಾದ. ಹಾಗೆಂದು ನಾನು ಸುಮ್ಮನೆ ಬಿಡಲಿಲ್ಲ. ಅವರೆಲ್ಲರನ್ನು ಪ್ರತಿಯಾಗಿ ಘಾತಿಸಿದಂತಹ ಹೊತ್ತಿಗೆ ಶ್ರೀರಾಮಚಂದ್ರಮ ನನ್ನ ಭಾಮನಾದ ಹನುಮಂತನನ್ನು ಕಳುಹಿಸಿದನಲ್ಲ. ನಾನು ಅವರ ಜೊತೆ ಯುದ್ಧ ಮಾಡ್ತಾ ಇರಬೇಕಿದ್ರೆ ನನ್ನ ಸುತ್ತ ಬಾಲದ ಕೋಟೆ ಕಟ್ಟಿದ. ಕೋಟೆ ಕಟ್ಟಲಿಕ್ಕೆ ನನಗೂ ಸಾಧ್ಯ ಇತ್ತು. ಆದರೆ ಯಾವಾಗ ನಮ್ಮ ಭಾವ ಬಂದು ಕೋಟೆ ಕಟ್ಟಿದ್ದು ಆಮೇಲೆ ನಾನು ಸುಮ್ಮನಾದೆ. ಹಿರಿಯವರೆಲ್ಲ ಬಂದ ಮೇಲೆ ನಾವು ಮಾತಾಡಲಿಕ್ಕಿಲ್ಲ. ಏನು ನಿರ್ಣಯ? ಕೊನೆಯ ನಿರ್ಣಯ ಏನು ಅಂತ ಕೇಳುವಾಗ ಸ್ಪಷ್ಟವಾದ ಉತ್ತರ ಬಂತು, ಸೀತೆಯನ್ನು ಬಿಟ್ಟು ಕೊಡುವುದಿಲ್ಲ. ಈಗ ನಮ್ಮ ದಾರಿ ಸ್ಪಷ್ಟ ಆಯಿತು. ಯಾವಾಗ ಒಂದು ಒಪ್ಪಂದ ಎನ್ನುವುದು ರಾಷ್ಟ್ರಗಳ ಮಧ್ಯೆ ಉಂಟು ಅಂತಾದರೆ ಆ ಒಪ್ಪಂದ ಮುರಿಯದ ಹೊರತು ಅದರ ಮೇಲೆ ಅಭಿಯೋಗ ಮಾಡಲಿಕ್ಕಾಗುವುದಿಲ್ಲ. ಇದು ರಾಜನೀತಿ. ಕಿಷ್ಕಿಂಧೆಯ ವಾನರರಿಗೂ ಲಂಕೆಯ ದಾನವರಿಗೂ ವಾಲಿರಾವಣರ ಕಾಲದಲ್ಲಿ ಆದಂತಹ ಒಪ್ಪಂದ ಅದಿರುತ್ತಾ ನಮಗೆ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಆದರೆ ಈಗ ನಾನು ವಿದ್ಯುಕ್ತವಾಗಿ ಅದನ್ನು ನನ್ನ ಭಾವನ ಸಮಕ್ಷದಲ್ಲಿ ಸಾರಿ ಹೇಳಿದ್ದೇನೆ. ಇನ್ನು ಯಾವ ಕಾರಣಕ್ಕೂ ನಿಮ್ಮ ಮೇಲೆ ಅಭಿಯೋಗ ಮಾಡುವುದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಆದ ಒಪ್ಪಂದವನ್ನು ಮುರಿಯಲಾಗಿದೆ. ಇದು ಅಂಗದ ಸಂಧಾನ ಅಂತ ಆಗಲಿ. ಪರಿಣಾಮ ಏನು ಅಂತ ಹೇಳುವುದನ್ನು ರಾಮದೇವರು ನಿರ್ಣಯ ಮಾಡಬೇಕು. ಹಾಗಾಗಿ ವಾರ್ತೆಯನ್ನು ರಾಮದೇವರ ಹತ್ರ ಕೊಂಡೋಗ್ತೇನೆ.